ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓಕೆ, ಮಾಡಿದೀನಿ ಮಾತಾಜಿ. ಹರೇ ಕೃಷ್ಣ, ಪ್ರಣಾಮ್ಸ್. ಹರೇ ಕೃಷ್ಣ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ನಮಸ್ತೆ ನರಸಿಂಹಾಯ, ನಮಸ್ತೆ ನರಸಿಂಹಾಯ, ಪ್ರಹ್ಲಾದಲಾದ ದಾಯಿನೇ, ಪ್ರಹ್ಲಾದಲಾದ ದಾಯಿನೇ. ನಮಸ್ತೆ ನರಸಿಂಹಾಯ, ನಮಸ್ತೆ ನರಸಿಂಹಾಯ. ಹರೇ ಕೃಷ್ಣ. ಪ್ರಹ್ಲಾದಲಾದ ದಾಯಿನೇ, ಪ್ರಹ್ಲಾದಲಾದ ದಾಯಿನೇ, ಹಿರಣ್ಯಕಾಶಿಪೂರ್ವಕ್ಷಃ, 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 शीलाटङ्कानकालाये, शीलाटङ्कानकालाये. नमस्ते नरसिंहाय, नमस्ते नरसिंहाय, प्रह्लादलाददायिने, हिरण्यकाशिपूर्वक्षः, शीलटङ्कानकालाये, शीलटङ्कानकालाये. इतो नरसिंहा परतो नरसिंहा, इतो नरसिंहा परतो नरसिंहा, यत् यत् यामि ततो नरसिंहा, यत् यत् यामि ततो नरसिंहा, बहिर्नरसिंहा हृदये 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 नरसिंहा. नरसिंहमदि शरणं प्रपद्ये, नरसिंहमदि शरणं प्रपद्ये, बहिर्नरसिंहा हृदये नरसिंहा, बहिर्नरसिंहा हृदये नरसिंहा, नरसिंहमदि शरणं प्रपद्ये. तव करकमलवरेणाका अद्भुतशृङ्गा, दलिता हिरण्यकशिपु तनुभृङ्गा, केशवधृता नरहरिरूपा, जय जगदीश हरे, जय जगदीश हरे, जय जगदीश हरे. तव करकमलवरेणाका अद्भुतशृङ्गा, दलिता हिरण्यकशिपु तनुभृङ्गा, केशवधृता नरहरिरूपा, जय जगदीश हरे, जय जगदीश हरे,
जय जगदीश हरे। केशवधृता नरहरि रूपा जय जगदीश हरे। जय जगदीश हरे। जय जगदीश हरे। जय नरसिंहदेव जय नरसिंहदेव। नरसिंहदेव जय नरसिंहदेव। जय प्रहलाद महाराज जय प्रहलाद महाराज। प्रहलाद महाराज जय प्रहलाद महाराज। जय जय प्रभुपाद 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 जय जय प्रभुपाद। जय जय गुरुदेव 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 जय जय गुरुदेव। निताय गौर हरि बोल हरि बोल हरि बोल निताय गौर हरि बोल। प्रहलाद महाराज की जय। नरसिम्हा भगवान की जय। श्रील प्रभुपाद की जय। हरे कृष्ण 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 हरे हरे। हरे राम 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 हरे हरे। हरे कृष्ण 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 हरे हरे। हरे राम 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 हरे हरे। हरे कृष्ण 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 हरे हरे। हरे राम 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 हरे हरे। हरे कृष्ण 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 हरे हरे। हरे राम 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 हरे हरे। हरे कृष्ण 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 हरे हरे। हरे राम 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 हरे हरे। हरे कृष्ण 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 हरे हरे। हरे राम 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 हरे हरे। हरे कृष्ण 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 हरे हरे। हरे राम 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 हरे हरे। हरे कृष्ण 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 हरे हरे। हरे राम 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 हरे हरे। हरे कृष्ण 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 हरे हरे। हरे राम 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 हरे हरे। हरे कृष्ण 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 हरे हरे। हरे राम 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 हरे हरे। हरे कृष्ण 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 हरे हरे। हरे राम 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 हरे हरे। हरे कृष्ण 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 हरे हरे। हरे राम 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 हरे हरे। हरे कृष्ण 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 हरे हरे।
ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಸ್ಕ್ರೀನ್ ಕಾಣಿಸ್ತಲ್ಲ? ಎಸ್ ಮಾತಾಜಿ. ಹರೇ ಹರೇ ಕೃಷ್ಣ ಕೃಷ್ಣ ಮಾತಾಜಿ. ಮಾತಾಜಿ, ಪ್ರಣಾಮಗಳು. ಹರೇ ಕೃಷ್ಣ ಮಾತಾಜಿ. ದಂಡೋ ಪ್ರಣಾಮ. ಪ್ರಣಾಮಗಳು ಮಾತಾಜಿ, ಪ್ರಣಾಮಗಳು. ಮಂಗಳಾಚರಣೆಯೊಂದಿಗೆ ಇವತ್ತಿನ ತರಗತಿಯನ್ನು ಶುರು ಮಾಡೋಣ. ಹರೇ ಕೃಷ್ಣ ಮಾತಾಜಿ, ಪ್ರಣಾಮಗಳು. ಹರೇ ಕೃಷ್ಣ ಮಾತಾಜಿ, ಪ್ರಣಾಮಗಳು ಮಾತಾಜಿ. ಓಂ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರ್ ಉನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋ ಶ್ರೀಯುತಪದಕಮಲಂ ಶ್ರೀಗುರೂನ್ ವೈಷ್ಣವಾಂಚ ಶ್ರೀರೂಪಂ ಸಾಗ್ರಜಾತಂ ಸಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಶ್ರೀಕೃಷ್ಣ ಚೈತನ್ಯ ದೇವಂ ಶ್ರೀರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ನಮಃ ವದನ್ಯಾಯ ಕೃಷ್ಣ ಪ್ರೇಮ ಪ್ರದಾಯತೆ ಕೃಷ್ಣಾಯ ಕೃಷ್ಣ ಚೈತನ್ಯ ನಾಮ್ನೆ ತ್ವಶೇ ನಮಃ. ನಮ ಬ್ರಹ್ಮಣ್ಯ ದೇವಾಯ ಗೋಬ್ರಾಹ್ಮಣ ಹಿತಾಯ ಚ ಜಗದಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ ಇತಿ ನಾಮಿನೆ. ನಮಸ್ತೆ ಸಾರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣೆ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಶ್ರೀ ಶ್ರೀ ರಾಧಾ ಗೋವಿಂದ ಕುಳಾಯಿ ಕೋಡಿಕೆರೆ ಮಂಗಳೂರು ಇವರು ಆಯೋಜಿಸಿರುವ ಭಕ್ತಿ ಶಾಸ್ತ್ರೀಯ ಇವತ್ತಿನ ಒಂದು 6ನೇ ದಿನದ ಪಾಠಕ್ಕೆ ಅಂದ್ರೆ ಅಧ್ಯಾಯ 10ರ ಮೊದಲನೆಯ ಭಾಗಕ್ಕೆ ಎಲ್ಲರಿಗೂ ಸ್ವಾಗತ. ಶ್ರೀ ಶ್ರೀ ರಾಧಾ ಗೋವಿಂದರಿಗೆ ಕೈ ಮುಗಿಯುತ್ತಾ, ಗೌರನಿತಾಯಿಯವರಿಗೆ ಕೈ ಮುಗಿಯುತ್ತಾ, ಶೀಲ ಪ್ರಭುಪಾದರಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ನರಸಿಂಹದೇವರಿಗೆ ಕೈ ಮುಗಿಯುತ್ತಾ, ಮಂದಿರದ ಹಿರಿಯ ವೈಷ್ಣವರಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಹಾಗೂ ನನ್ನ ಎಲ್ಲಾ ಶಿಕ್ಷಾ ಗುರುಗಳಿಗೆ ವಂದನೆಗಳನ್ನು ಸಲ್ಲಿಸುತ್ತಾ, ಇಲ್ಲಿರುವ ಎಲ್ಲ ನನ್ನ ಭಕ್ತ ವೃಂದದವರಿಗೆ ಎಲ್ಲ ಭಕ್ತರಿಗೂ ನನ್ನ ನಮಸ್ಕಾರಗಳನ್ನು ಹೇಳುತ್ತಾ, ಇವತ್ತಿನ ಒಂದು
ತರಗತಿಯನ್ನು ಪ್ರಾರಂಭಿಸುತ್ತಿದ್ದೇನೆ. ಹರೇ ಕೃಷ್ಣ. ಸೊ ನಾವು ಹಿಂದಿನ ಅಧ್ಯಾಯದಲ್ಲಿ ನಾವು ನೋಡಿದ್ವಿ ಅಧ್ಯಾಯ 9. ಅಧ್ಯಾಯ 9ರ ಹೆಸರಾಗಿದೆ ರಹಸ್ಯತಮ ಜ್ಞಾನ. ಅಂದ್ರೆ ಭಗವಂತಲ್ಲಿ ನಮ್ಗೆ ತಿಳಿಸಿಕೊಟ್ಟಿದ್ದಾನೆ ಅರ್ಜುನನ ಮುಖಾಂತರ. ಅಂದ್ರೆ ನಮ್ಗೆ ರಹಸ್ಯವಾದ ಜ್ಞಾನವನ್ನು ತಿಳಿಸಿಕೊಟ್ಟಿರ್ತಾರೆ. ನಾವು ನೋಡಿದ್ವಿ ಈ ಒಂದು ಮೊದಲಿನ ಒಂದು ಭಾಗದಲ್ಲಿ ನಿರಾಕಾರವಾದಿಗಳು ಅವರು ಹೇಳುವಂಥದ್ದು ಭಗವಂತನಿಗೆ ಆಕಾರವಿಲ್ಲ ಅಂತ ಹೇಳುವಂಥದ್ದು, ಭಗವಂತ ಒಂದು ಶಕ್ತಿ ಮಾತ್ರ, ಬೆಳಕು, ಜ್ಯೋತಿ ಅಂತ ಹೇಳುವಂಥದ್ದು, ಅದು ಬ್ರಹ್ಮಜ್ಯೋತಿ ಭಗವಾನ್. ಆದ್ರೆ ಈ ಬ್ರಹ್ಮಜ್ಯೋತಿಯು ಭಗವಾನ್ ಸಾಕ್ಷಾತ್ಕಾರಕ್ಕಿಂತ ತುಂಬಾ ಕೆಳಮಟ್ಟದ್ದು. ಮತ್ತೆ ಎರಡನೆಯ ಭಾಗದಲ್ಲಿ ನಾವು ನೋಡಿದ್ವಿ ಮಹಾತ್ಮರ ಬಗ್ಗೆ ತಿಳ್ಕೊಂಡಿವಿ. ಹಾಗೆ ಒಂದು ಅನನ್ಯ ಭಕ್ತಿಯನ್ನು ಮಾಡುವವರಿಗಿಂತ ಸಹ ಮತ್ತೆ 3 ವಿಧವಾದ ಭಕ್ತರನ್ನು ನಾವು ನೋಡಿದ್ವಿ. ಮತ್ತೆ ಈ ಒಂದು ನಮ್ಮದು ಚರ್ಚಾ ವಿಷಯ ಮಹಾತ್ಮರ ಬಗ್ಗೆ, ಗುಣಗಳ ಬಗ್ಗೆ ಎಲ್ಲಾ ಭಕ್ತರು ತುಂಬಾ ಚೆನ್ನಾಗಿ ವರ್ಣಿಸಿದಿರಿ, ಅದನ್ನು ನೋಡಿದ್ವಿ. ಮತ್ತೆ ನಾವು ಈ ಒಂದು ಮಿಕ್ಕಿದ 3 ಆರಾಧಕರಲ್ಲಿ ನಾವು ಏಕತ್ವೇನ ಮೋನಿಷ್ಠ ಅಂದ್ರೆ ಏಕತೆಯಲ್ಲಿ ಭಗವಂತನ ಈ ಭೌತಿಕ ಲೋಕದಲ್ಲಿ ನಮ್ಗೇನು ನೆಮ್ಮದಿ, ಸುಖ, ಶಾಂತಿ ಇಲ್ಲ ಅಂತ ಹೇಳ್ಕೊಂಡು ಅವರು ಒಂದು ಭಗವಂತನಲ್ಲಿ ಒಂದಾಗ್ಲಿಕ್ಕೆ ಅವರು ಪ್ರಯತ್ನ ಪಡುವಂಥದ್ದು, ಅದು ಭಗವಂತನ ಒಂದು ಸಾಯುಜ್ಯ ಮೋಕ್ಷಕ್ಕೆ ಪ್ರಯತ್ನ ಪಡುವಂಥದ್ದು. ಮತ್ತೆ ನಾವು ನೋಡಿದ್ವಿ ಈ ಒಂದು ವಿಶ್ವತಃ ಮುಖ ಅಂದ್ರೆ ಭಗವಂತ ಎಲ್ಲಾ ಕಡೆ ವ್ಯಾಪಿಸಿದ್ದಾನೆ. ಈ ಪ್ರಕೃತಿಯಲ್ಲೂ ಅವರು ತಿಳ್ಕೊಳ್ಳೋದು, ಇನ್ನೊಂದು ರೀತಿಯ ಭಕ್ತರು ತಿಳ್ಕೊಳ್ಳೋದು, ಈ ಪ್ರಕೃತಿಯೇ ಎಲ್ಲವೂ ಒಂದು ಆ ರೀತಿ ಪ್ರಕೃತಿಯನ್ನು ಪೂಜಿಸುವಂಥದ್ದು. ಹೇಗೆ ನಾವು ಭಗವಂತನು ಅರ್ಜುನನಿಗೆ ವಿಶ್ವರೂಪ ತೋರಿಸುವಂಥದ್ದು, ಹಾಗೆ ಆ ರೂಪದಲ್ಲಿ ಅವರು ಆರಾಧನೆ ಮಾಡುವಂಥದ್ದು. ಮತ್ತೆ ಮೂರನೇ ವರ್ಗದವರು ಪ್ರತಕ್ತೇನ ಬಹುಧ, ಇವರು ಏನ್ ಮಾಡುವಂಥದ್ದು ಎಲ್ಲಾ ದೇವತೆಗಳು ಅಂದ್ರೆ ನಾವು ದೇವತೆಗಳನ್ನು ಪೂಜಿಸಿದ್ರು ಅದು ದೇವರೇ ಅಂತ ಅನಿಸಿಕೊಳ್ಳುವುದು. ಅಂದ್ರೆ ಅವರವರ ಕಲ್ಪನೆಗೆ ಅನುಗುಣವಾಗಿ ಅವರು ಪೂಜೆ ಮಾಡುವಂಥದ್ದು. ಅವರಿಗೆ ದೇವತೆಗಳು ಯಾರು, ದೇವರು ಯಾರು, ದೇವೋತ್ತಮ ಪರಮಪುರುಷ ಯಾರು, ಎಲ್ಲವೂ ಒಂದೇ ಅಂತೇಳಿ ಅವರು ತಿಳ್ಕೊಳ್ಳುವುದು. ಅವರವರ ಕಲ್ಪನೆಗೆ ಅವರು ಆರಾಧನೆ ಮಾಡುವಂಥದ್ದು ನಾವು ತಿಳ್ಕೊಂಡಿವು. ಅದಕ್ಕೆ ಹೇಳ್ತಾರೆ ಇದರಲ್ಲಿ ಸ್ವಲ್ಪ ಬುದ್ಧಿವಂತಿಕೆ ಇರುವವರು ಅವರು ದೇವತೆಗಳನ್ನು ಪೂಜಿಸ್ತಾರೆ ಅಂತೇಳಿ ನಾವು ಕಂಡ್ವಿ. ಮತ್ತೆ ಅವಿಧಿ ಪೂರ್ವಕ ತಪ್ಪು ದಾರಿಯಲ್ಲಿ ಭಗವಂತನನ್ನು ಪೂಜೆ ಮಾಡುವಂತ ಅವರು ದೇವತೆಗಳನ್ನು ಪೂಜೆ ಮಾಡ್ತಾರೆ. ಆದ್ರೆ ದೇವತೆಗಳನ್ನು ಪೂಜೆ ಮಾಡುವ ಭಗವಂತನನ್ನು ಪೂಜೆ ಮಾಡ್ತಾರೆ, ಆದ್ರೆ ಅದು ಅವಿಧಿ ಪೂರ್ವಕ ಅಂದ್ರೆ ಈ ತಪ್ಪು ದಾರಿಯಲ್ಲಿ ಅವರಿಗೆ ಗೊತ್ತಿಲ್ಲ ಭಗವಂತನ ಪೂಜೆ ಮೊದಲನೇದಾಗಿಯೇ ನಾವು ಭಗವಂತನ ಪೂಜೆ ಮಾಡ್ಬೇಕಂತ ಅವರಿಗೆ ತಿಳಿದಿರುವುದಿಲ್ಲ. ಅದನ್ನು ಅವರು ತಪ್ಪು ದಾರಿಯಲ್ಲಿ ಅವರು ಪೂಜೆ ಮಾಡುವಂಥದ್ದು, ತಪ್ಪು ರೀತಿಯಲ್ಲಿ ಪೂಜೆ ಮಾಡುವಂಥದ್ದು. ಅದಕ್ಕೆ ಆಚಾರ್ಯರು ಹೇಳ್ತಾರೆ ದೇವತಾರಾಧನೆ ಮಾಡುವವರು ಅವರು ಕಡಿಮೆ ಬುದ್ಧಿ ಅಂತವರು ಅಂತಲೇ ತಿಳಿಸುವಂಥದ್ದು ನಾವು ನೋಡಿದ್ವಿ. ಮತ್ತೆ ಈ ದೇವತೆಗಳು ಹೇಗೆ ಅಂತ ಹೇಳಿದ್ರೆ ಭಗವಂತನ ಬೇರೆ ಬೇರೆ ಅಂಗಗಳು ಅಂತೆಲ್ಲ ನಾವು ತಿಳ್ಕೊಂಡ್ವಿ. ಹೇಗೆ ಒಂದು ದೇಹದಲ್ಲಿ ಬೇರೆ ಬೇರೆ ಅಂಗಗಳಿರ್ತವೆ, ಹಾಗೆ ಭಗವಂತನ ಒಂದು ಅಂಗಗಳು ಕೂಡ ಬೇರೆ ದೇವತೆಗಳು ಅಂತ ಹೇಳಿ. ನಾವು ಈ ಅಂಗಗಳಿಗೆ ಏನಾದರೂ ಪೋಷಣೆ ಮಾಡಿದ್ರೆ ಅದು ಇಡೀ ದೇಹಕ್ಕೆ ಪೋಷಣೆ ಸಿಗುತ್ತಾ? ಇಲ್ಲ. ಅದೇ ರೀತಿ ಇಲ್ಲಿ ಹೇಳುವಂಥದ್ದು ಬೇರಿಗೆ ನೀರಿರಿದ್ರೆ ಮಾತ್ರ ಒಂದು ಮರದ ಪೋಷಣೆ ಆಗುತ್ತೆ. ಹಾಗೆ ಭಗವಂತ ದೇವೋತ್ತಮ ಪುರುಷ ಭಗವಂತನಿಗೆ ಒಂದು ಅತ್ಯುತ್ತಮವಾದ ಪ್ರೇಮ ಪೂರ್ವಕವಾದ ಭಕ್ತಿ ಸೇವೆ ಸಲ್ಲಿಸಿದ್ರೆ, ಪೂಜೆ ಮಾಡಿದ್ರೆ ಅದು ಭಗವಂತನಿಗೆ ಸಲ್ಲುತ್ತೆ. ದೇವತೆಗಳಿಗೆ ಪೂಜೆ ಮಾಡಿದ್ರೆ ಭಗವಂತನಿಗೆ ಸಲ್ಲುವುದಿಲ್ಲ ಅಂತೇಳಿ ಅಲ್ಲಿ ತಿಳ್ಕೊಂಡೆವು. ಸೊ ಯಾಕೆಂದ್ರೆ ಭಗವಂತನೇ ಈ ಸೃಷ್ಟಿಯ ಮೂಲ. ಎಲ್ಲಾ ಒಂದು ಅಚರ ವಸ್ತುಗಳಿಗೆ ಜೀವ ಕೊಡುವಂಥದ್ದು ಸೃಷ್ಟಿ, ಎಲ್ಲಾ ಭೌತಿಕ ಲೋಕಕ್ಕೆ ಎಲ್ಲದಕ್ಕೂ ಎಲ್ಲ ಆಧ್ಯಾತ್ಮಿಕ ಭೌತಿಕ ಲೋಕದ ಒಡೆಯ ಭಗವಂತ ಅಂತೇಳಿ ನಮ್ಗೆ ಗೊತ್ತಿದೆ. ಸೊ ಅಲ್ಲಿ ಈ ರೀತಿಯ ನಾವು ಹಿಂದಿನ ಪಾಠದಲ್ಲಿ ನಾವು ತಿಳ್ಕೊಂಡ್ವಿ. ಇವತ್ತಿನ ಅಧ್ಯಾಯವಾಗಿದೆ ಅಧ್ಯಾಯ 10 ಅಂದ್ರೆ ವಿಭೂತಿ ಯೋಗ. ವಿಭೂತಿ ಅಂತ ಹೇಳಿದ್ರೆ ಭಗವಂತನ ಒಂದು ಐಶ್ವರ್ಯಗಳು ಅಂತ ಹೇಳ್ಬೋದು, ಅಥವಾ ಸಿರಿಗಳು, ಭಗವಂತನ ಸಿರಿಗಳು. ಅದರ ಬಗ್ಗೆ ಇವತ್ತು 7ನೇ ಅಧ್ಯಾಯದಿಂದ ಭಗವಂತ ಅರ್ಜುನನಿಗೆ ಅನೇಕ ಶಕ್ತಿಗಳ ಬಗ್ಗೆ ತಿಳಿಸ್ತಾ ಬರ್ತಾರೆ. ಸೊ ಈ ಒಂದು ಅಧ್ಯಾಯದಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿಯಾಗಿಯೇ ಈ ಒಂದು ಭಗವಂತನ ವಿಭೂತಿಯ ಬಗ್ಗೆ ತಿಳಿಸುವಂತದ್ದು. ಸೊ ಭಗವಂತ ತನ್ನ ಭಕ್ತನಿಗೆ ಇನ್ನಷ್ಟು
ಹೆಚ್ಚಿನದನ್ನು ಹೇಳಲು ಇಚ್ಛೆ ಪಡ್ತಾನೆ. ಯಾವಾಗ ಒಬ್ಬ ಕೇಳುಗನಿಗೆ ತುಂಬಾ ಆಸಕ್ತಿ ಇರುತ್ತೋ ಆಗ ಹೇಳುವವನು ಓ ಇವರಿಗೆ ತುಂಬಾ ಆಸಕ್ತಿ ಇದೆ ಕೇಳಲಿಕ್ಕೆ ಅಂತೇಳಿ ಇನ್ನು ಅವರಲ್ಲಿದ್ದ ಹೆಚ್ಚಿನ ಸಹಜವಾಗಿ ಎಲ್ಲ ಹೇಳಿ ಬಿಡ್ತಾರೆ ಒಬ್ಬರು ಕೇಳುವವರಿದ್ರೆ. ಮತ್ತೆ ಇನ್ನು ಇವರು ಭಗವಂತನ ಬಗ್ಗೆ ಹೆಚ್ಚು ಹೆಚ್ಚು ಕೇಳಲಿಕ್ಕೆ ಆಸಕ್ತಿ ಇದೆಯಾ ಈ ಭಕ್ತನಿಗೆ ಅಂತೇಳಿ ಏನ್ ಮಾಡ್ತಾರೆ, ಪರಿಶುದ್ಧ ಭಕ್ತರು ಏನ್ ಮಾಡ್ತಾರೆ, ಜಾಸ್ತಿಯಾಗಿ ತನ್ನಲ್ಲಿರುವ ಎಲ್ಲಾ ಜ್ಞಾನವನ್ನು ಈ ಒಂದು ಕೇಳುಗನಿಗೆ, ಕೇಳುವ ಭಕ್ತನಿಗೆ ಇವನಿಗೆ ತುಂಬಾ ಆಸಕ್ತಿ ಇದೆ ಅಂತ ತಿಳ್ಕೊಂಡು ಅವರೆಲ್ಲಾ ಜ್ಞಾನವನ್ನು ಕೊಟ್ಟು ಬಿಡ್ತಾರೆ. ಅದೇ ರೀತಿ ಭಗವಂತನು ಕೂಡ ಅರ್ಜುನ ಹೇಳ್ತಾನೆ ನಂಗೆ ಇನ್ನೂ ಜಾಸ್ತಿ ತಿಳ್ಕೊಳ್ಬೇಕು, ನಂಗೆ ಇನ್ನೂ ಜಾಸ್ತಿಯಾಗಿ ಹೇಳು ಅಂತೇಳಿ ಅವನ ಉತ್ಸುಕತೆಯನ್ನು ನೋಡಿ ಭಗವಂತ ಇಲ್ಲಿ ಅವನ ಎಲ್ಲ ಸಿರಿಗಳ ಬಗ್ಗೆ ಈ ಒಂದು ಅಧ್ಯಾಯದಲ್ಲಿ ಇನ್ನು ಹೆಚ್ಚಿನದನ್ನು ಹೇಳುವಂಥದ್ದು. ವಿಭೂತಿ ವಿಸ್ತಾರ ಯೋಗ. ನಾನು ನಿನಗಾಗಿ ಇನ್ನೂ ಹೇಳುತ್ತೇನೆ, ನಾನು ಆಗಲೇ ವಿವರಿಸಿರುವ ಜ್ಞಾನಕ್ಕಿಂತ ಇನ್ನೂ ಉತ್ತಮವಾದ ಜ್ಞಾನವನ್ನು ನಿನಗೆ ನೀಡುತ್ತೇನೆ. ಅಂದ್ರೆ ಭಗವಂತ ಹೇಳುವಂತದ್ದು ಅರ್ಜುನನಿಗೆ, ನನಗೆ ಇನ್ನೂ ನನ್ನ ಹತ್ರ ಇದೇ ಒಂದು ಹೇಳಲು ಈ ಒಂದು ವಿಭೂತಿಯ ಸಿರಿಗಳ ಬಗ್ಗೆ, ಅದನ್ನು ಇನ್ನು ಮಿಕ್ಕಿದ್ದನ್ನು ಅದರಲ್ಲಿ ಯಾವುದು ಉತ್ತಮವಾದದ್ದನ್ನು ಆಯ್ಕೆ ಮಾಡಿ ನಿನ್ಗೆ ತಿಳಿಸ್ತೇನೆ ಅಂತೇಳಿ ಹೇಳುವಂಥದ್ದು. ಅಂದ್ರೆ ಇದು ಯಾವ ರೀತಿ ಅಂತೇಳಿ ಈ ಒಂದು ಅರ್ಜುನನಿಗೆ ಹೇಳುವ ಮೊದಲು ಭಗವಂತ ಈ ಒಂದು ಭಗವದ್ಗೀತೆಯನ್ನು ಸೂರ್ಯ ದೇವರಿಗೆ ಹೇಳಿರ್ತಾರೆ. ಸೊ ಅಲ್ಲಿ ಅದು ಹೇಗೆ ಆಗುತ್ತೆ ಅಂತ ಹೇಳಿದ್ರೆ, ಈ ಒಂದು ಗುರು ಶಿಷ್ಯ ಪರಂಪರೆ ಬಿದ್ದು ಹೋದ ಕಾರಣ ಅಲ್ಲಿ ಅದು ಅಲ್ಲಿ ಅರ್ಧದಲ್ಲಿ ನಿಂತಿರ್ತದೆ. ಮತ್ತೆ ಭಗವಂತ ಅರ್ಜುನನಿಗೆ ಒಂದು ಪುನಃ ಈ ಒಂದು ಭಗವದ್ಗೀತೆಯನ್ನು ಹೇಳುವಂಥದ್ದು. ಯಾಕೆ ಅಂತ ಹೇಳಿದ್ರೆ ಅರ್ಜುನ ಭಗವಂತನ ಶುದ್ಧ ಭಕ್ತ ಮತ್ತೆ ಅವನ ಒಂದು ಸಖ ಆದ ಕಾರಣ. ಸೊ 9ನೇ ಅಧ್ಯಾಯದಿಂದ ನಾವು ಅಧ್ಯಾಯದಿಂದ 7ನೇ ಅಧ್ಯಾಯದಿಂದ ನಾವು ಪ್ರಾರಂಭಿಸ್ತೇವೆ. ಭೌತಿಕ ಜಗತ್ತು, ಆಧ್ಯಾತ್ಮಿಕ ಜಗತ್ತು, ಇದು ಎರಡರ ಮೂಲ ಭಗವಂತ ಮತ್ತೆ ಪರಮಪ್ರಭು ತನ್ನ ವಿವಿಧ ಶಕ್ತಿಗಳನ್ನು ನಾವು ನೋಡಿದ್ವಿ. ಅಲ್ಲಿಂದ ಎಲ್ಲ ಶಕ್ತಿಗಳನ್ನು ನೋಡ್ಕೊಂಡು ಬಂದೆವು. ಪರಮಪ್ರಭು ತನ್ನ ವಿವಿಧ ಶಕ್ತಿಗಳನ್ನು ಅವನು ಹೇಗೆ ಆ ಶಕ್ತಿಗಳ ಮುಖಾಂತರ ಕಾರ್ಯ ನಿರ್ವಹಿಸ್ತಾ ಇದ್ದಾನೆ ಅಂತ ಹೇಳಿ ಭಗವಂತ ಎಲ್ಲ ವಿವರಿಸ್ತಾರೆ ಅಲ್ಲಿ. ಮತ್ತೆ 9ನೇ ಅಧ್ಯಾಯದಲ್ಲಿ ಭಕ್ತಿಯನ್ನು ಸ್ಥಿರವಾಗಿ ನೆಲೆಗೊಳಿಸಲಿಕ್ಕೆ ವಿವಿಧ ಶಕ್ತಿ, ಭಕ್ತಿಯನ್ನು ಸ್ಥಿರವಾಗಿ ನೆಲೆಗೊಳಿಸಲು ಏನೆಲ್ಲ ಶಕ್ತಿ ಬೇಕು, ವಿವಿಧ ಶಕ್ತಿಯನ್ನು ಅಲ್ಲಿ ನಾವು ನೋಡಿದ್ವಿ. ಮತ್ತೆ ಈ ಅಧ್ಯಾಯದಲ್ಲಿ ಭಗವಂತ ಈಗ ಈ ಒಂದು ತನ್ನ ಇನ್ನು ಅಭಿವ್ಯಕ್ತಿ, ಇನ್ನು ವಿವಿಧ ಸಿರಿಗಳನ್ನು ಹೇಳುವಂಥದ್ದು. ಪರಮಪ್ರಭುವಿನ ಬಗ್ಗೆ ಕೇಳಿದಷ್ಟು ಮನುಷ್ಯ ಭಕ್ತಿ ಸೇವೆಯಲ್ಲಿ ಸ್ಥಿರ ಆಗ್ತಾರೆ. ಯಾವಾಗ ನಾವು ಇನ್ನು ಹೆಚ್ಚು ಹೆಚ್ಚು ಭಗವಂತನ ಬಗ್ಗೆ ಕೇಳಲು ಇಷ್ಟಪಡ್ತೇವ, ಮತ್ತೆ ಕೇಳ್ತಾ ಇರ್ತೇವ, ಶ್ರವಣ ಮಾಡ್ತೇವ, ಆಗ ನಾವು ಇಲ್ಲಿ ಹೇಳ್ತಾರೆ ಆಚಾರ್ಯರು, ನಾವು ಭಕ್ತಿಯಲ್ಲಿ ತುಂಬಾ ಸ್ಥಿರವಾಗಿ ಇರ್ಲಿಕ್ಕೆ, ಅಂದ್ರೆ ಏನಂತೇಳಿ ಒಂದು ಒಳ್ಳೆ ಒಂದು ತಳಪಾಯ ಇದ್ದಾಗೆ ನಮ್ಮ ಭಕ್ತಿ ಮಾಡ್ತಾ ಇದ್ದೇವೆ ನಾವು. ಬಟ್ ಅದು ಯಾವಾಗ ಅದು ಅತ್ಲಗೆ ವಾಲುತ್ತಾ ಅಂತ ಗೊತ್ತಾಗಲ್ಲ. ಆದ್ರೆ ಯಾವಾಗ ನಾವು ಹೆಚ್ಚು ಹೆಚ್ಚು ಶ್ರವಣ ಮಾಡ್ತೇವ, ಆ ಭಗವಂತನ ಬಗ್ಗೆ ಹೆಚ್ಚು, ಭಗವಂತನ ಅನೇಕ ಶಕ್ತಿಗಳ ಬಗ್ಗೆ, ವೈಭವಗಳ ಬಗ್ಗೆ, ಅವನ ಸಿರಿಗಳ ಬಗ್ಗೆ ಹೆಚ್ಚು ಹೆಚ್ಚು ಕೇಳ್ತೇವ, ಆಗ ನಮ್ಮ ಈ ಭಕ್ತಿಯ ಏನು ಬುನಾದಿ, ಅದು ತಳಪಾಯ, ಅದು ಗಟ್ಟಿಯಾಗುವಂಥದ್ದಂತ ಇಲ್ಲಿ ಹೇಳುವಂಥದ್ದು. ಸೊ ನಾವು ಯಾವತ್ತು ಭಕ್ತರ ಸೇವೆಯಲ್ಲಿ ಭಕ್ತರ ಒಂದು ಸಹವಾಸದಲ್ಲಿರ್ಬೇಕು. ಅಲ್ಲಿ ನಾವು ಭಕ್ತಿಯ ಬಗ್ಗೆ ನಾವು ಚರ್ಚೆ ಮಾಡುವಂಥದ್ದು, ಕೇಳುವಂಥದ್ದು, ಇದನ್ನು ನಾವು ಹೆಚ್ಚಿಸಿಕೊಳ್ಬೇಕಂತೇಳಿ ಇಲ್ಲಿ ನಾವು ತಿಳಿಬಹುದು. ಸೊ ವಿಭೂತಿ ಭಗವಂತನ ಒಂದು ಐಶ್ವರ್ಯ ಬಗ್ಗೆ ಇಲ್ಲಿ ತಿಳಿಯಲಿದ್ದೇವೆ. ಮತ್ತೆ ಅದನ್ನು ಸ್ವಲ್ಪ ತಿಳ್ಕೊಂಡಿದ್ದೇವೆ. ಇನ್ನು ಸ್ವಲ್ಪ ವಿಸ್ತಾರವಾದ ವರ್ಣನೆಯಲ್ಲಿ ತಿಳಿಯುವಂಥದ್ದು ದೇವೋತ್ತಮ ಪರಮಪುರುಷನ ಐಶ್ವರ್ಯವನ್ನು. ಸೊ ವಿಭೂತಿ ವಿಸ್ತಾರ ಯೋಗ. ಕೃಷ್ಣನು ಈ ಭೂಮಿಯ ಮೇಲೆ ಇರುವಾಗ ಅವನು ಎಲ್ಲಾ 6 ಐಶ್ವರ್ಯಗಳನ್ನು ಪ್ರದರ್ಶಿಸಿದನು. ಆದ್ದರಿಂದ ಪರಾಶರ ಮುನಿಯಂತಹ ಮಹಾನ್ ಋಷಿಗಳು ಕೃಷ್ಣನನ್ನು ಪರಮ ಪುರುಷನೆಂದು ಒಪ್ಪಿಕೊಂಡಿದ್ದಾರೆ. ನೋಡಿ, ಪರಾಶರ ಮುನಿಗಳು ಸುಮ್ಮನೆ ಅವರಿಗೆ ಒಂದು ಪರಮ ಪುರುಷ, ದೇವೋತ್ತಮ ಪರಮ ಪುರುಷ ಅಂತ ಹೇಳಿಲ್ಲ ಭಗವಂತ. ಅಷ್ಟು ಒಂದು ಅವನ ಹತ್ರ 6 ಐಶ್ವರ್ಯಗಳು ಇದ್ದ ಕಾರಣ ಹೇಳುವಂಥದ್ದು. ನಮ್ಗೆ ಗೊತ್ತಿದೆ, ನಾವು ಹಿಂದೆ ಈ ಒಂದು ಹಿಂದೆ ಅನೇಕ ಬಾರಿ ಇದು ನಾವು ಕೇಳಿದ್ದೇವೆ. ಈ ಅಧ್ಯಾಯದಲ್ಲಿ ಭಗವಂತ ಹೇಳ್ತಾನೆ, ಈ ಒಂದು ಪರಾಶರ ಮುನಿಗಳು ಹೇಳುವಂಥದ್ದು ಭಗವಂತನಲ್ಲಿ ಒಂದು 6 ಪೂರ್ಣವಾದ, ಅದು
ಅಂತ ಸ್ವಲ್ಪ ಸ್ವಲ್ಪ ಐಶ್ವರ್ಯಗಳಲ್ಲ. ಈಗ ನಮ್ಮ ಹತ್ರನೂ ಕೂಡ ಭಗವಂತನ ಎಲ್ಲಾ ಗುಣಗಳಿವೆ. ಆದ್ರೆ ಅದೆಲ್ಲವೂ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ತುಂಬಾ ಕಡಿಮೆ ಅಂಶದಲ್ಲಿ ಇರುವಂತದ್ದು. ಅದು ಭಗವಂತನಿರುವ ಎಲ್ಲಾ ಗುಣಗಳು ನಮ್ಮ ಹತ್ರ ಇಲ್ಲ. ಕೆಲವರ ಹತ್ರ ಒಂದು ಗುಣ ಇದ್ರೆ ಇನ್ನೊಬ್ಬರ ಹತ್ರ ಆ ಗುಣ ಇರುವುದಿಲ್ಲ. ಕೆಲವರ ಹತ್ರ 2 ಗುಣ ಇದ್ರೆ ಇನ್ನೊಬ್ಬರ ಇರುವುದಿಲ್ಲ. ಹಾಗೆ ಬೇರೆ ಬೇರೆಯವರ ಹತ್ರ ಬೇರೆ ಬೇರೆ ಗುಣಗಳಿರುತ್ತೆ. ಎಲ್ಲರ ಹತ್ರ ಆ ಭಗವಂತನ ಎಲ್ಲಾ ಗುಣಗಳು ಇರುವುದಿಲ್ಲ. ಅದು ಪ್ರಮಾಣದಲ್ಲಿನೂ ಆ ಭಗವಂತನ ಹತ್ರ ಇರುವಂತದ್ದು ಪೂರ್ಣ ಪ್ರಮಾಣವಾಗಿ. ನಮ್ಮ ಹತ್ರ ಆ ಗುಣಗಳಿಲ್ಲ. ಈಗ ಇಲ್ಲಿ ಮುಖ್ಯವಾದ 6 ಐಶ್ವರ್ಯಗಳನ್ನು ಪರಾಶರ ಮುನಿಗಳು ಹೇಳ್ತಾರೆ. ಏನಂತ ಹೇಳಿದ್ರೆ 100% ಇರ್ತದೆ ಅಂತೆ. ಪೂರ್ಣ ಶಕ್ತಿ ಭಗವಂತನ ಒಂದು ಐಶ್ವರ್ಯ ಪೂರ್ಣ ಶಕ್ತಿ ಇದೆ ಅವನಿಗೆ. ಸ್ವಲ್ಪ ಸ್ವಲ್ಪ ಶಕ್ತಿ ಅಲ್ಲ. ಈ ಭೌತಿಕ ಲೋಕದಲ್ಲಿ ಅನೇಕ ಶಕ್ತಿವಂತರು ಎಲ್ಲ ಇರ್ತಾರೆ. ಆ ರೀತಿಯ ಶಕ್ತಿವಂತರೆಲ್ಲ ಈ ಭೌತಿಕ ಲೋಕದಲ್ಲಿರುವ ಶಕ್ತಿವಂತರು ಸ್ವಲ್ಪ ಹೊತ್ತು ಏನೋ ಒಂದು ದೊಡ್ಡ ತಮ್ಮ ಬಲ ಪ್ರದರ್ಶನ ಮಾಡಿಕೊಂಡು ಆ ಹೊತ್ತಿಗೆ ಆ ಒಂದು ಏನು ಶೋ ಇರುತ್ತೆ ಆ ಹೊತ್ತಿಗೆ ಮಾಡ್ತಾರೆ. ಮತ್ತೆ ಅವರು ರೆಸ್ಟ್ ತೆಗೆದುಕೊಳ್ತಾರೆ. ಆ ತರ ಎಲ್ಲ ಭಗವಂತನು ಎಷ್ಟು ಶಕ್ತಿಯ ಅವನ ಪೂರ್ಣ ಶಕ್ತಿ ಹೇಗೆಂದ್ರೆ ಅದು ಶಕ್ತಿಗೆ ಒಂದು ಏನು ಅದು ಶಕ್ತಿಯ ಪ್ರಮಾಣ ಕಡಿಮೆ ಆಗುದಿಲ್ಲ. ಅದು ಎಷ್ಟು ಶಕ್ತಿ ಅವನು ಕೊಟ್ರು ಅದರ ಶಕ್ತಿ ಅದು 100% ಇದ್ದೇ ಇರ್ತದೆ ಅಂತೇಳಿ ಇಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕು. ಕೀರ್ತಿ, ಪೂರ್ಣ ಪ್ರಮಾಣದ ಕೀರ್ತಿ ಅವನು ಯಾವತ್ತಿದ್ರು ಅವನ ಕೀರ್ತಿ ಆ ಕಾಲದಿಂದ ಈ ಕಾಲ, ಕಲಿಯುಗದ ಈ ಕಾಲ ಇಂದಿನವರೆಗೂ ಅವನ ಕೀರ್ತಿ, ಇನ್ನು ಮುಂದಕ್ಕೂ ಅವನ ಕೀರ್ತಿ ಸದಾ ಅವನ 100% ಇರುತ್ತೆ. ಪೂರ್ಣ ಐಶ್ವರ್ಯ, ಭಗವಂತನಷ್ಟು ಐಶ್ವರ್ಯ ನಾವು ನೋಡಿದ್ದೇವೆ. ಭಗವಂತನ ಒಂದು ಆ ಗೋಲೋಕ ವೃಂದಾವನದಲ್ಲಿ ಆಗ್ಲಿ ಅಥವಾ ಈ ಒಂದು ಭೌತಿಕ ಜಗತ್ತಿನಲ್ಲಿ ಬರುವಾಗಲಿ ಅವನ ಐಶ್ವರ್ಯಗಳು, ಅವನ ಒಂದು ಆ ರಾಣಿಯಂದಿರಿಗೆ ಅವರಿಗೆ ಒಂದು ತುಂಬಾ ಅತ್ಯಮೂಲ್ಯವಾದ ಅರಮನೆಗಳನ್ನು ಕಟ್ಟಿಸಿಕೊಡುವಂತದ್ದು, ಅಲ್ಲಿ ಎಲ್ಲ ರೀತಿಯ ಅವನ ರಾಜ್ಯದಲ್ಲಿ ಸಂಪದ್ಭರಿತವಾದ ಒಂದು ಐಶ್ವರ್ಯವನ್ನೆಲ್ಲ ಕೇಳಿ ತಿಳ್ಕೊಂಡಿದ್ದೇವೆ. ಸೊ ಪೂರ್ಣ ಐಶ್ವರ್ಯ ಅದು ಎಷ್ಟು ಅವನು ಖರ್ಚು ಮಾಡಿದ್ರು ಆದ್ರೆ ಅವನ ಹತ್ರ ಅದು ಪೂರ್ಣ ಪ್ರಮಾಣವಾಗಿ ಮತ್ತೆ ಇರುವಂತದ್ದು. ಮತ್ತೆ ಪೂರ್ಣವಾದ ಜ್ಞಾನದ ಭಂಡಾರ, ಅಗಾಧ ಜ್ಞಾನದ ಭಂಡಾರ. ನಮ್ಗೆ ಗೊತ್ತಿದೆ ಈ ಒಂದು ವೇದಗಳನ್ನು ಕೊಟ್ಟಿರುವಂತದ್ದು ಭಗವಂತ ತನ್ನ ಜ್ಞಾನವನ್ನು ಮೊದಲನೆಯ ಬಾರಿಗೆ ಈ ಒಂದು ಅವನ ವಿಸ್ತರಣೆಯ ಮೂಲಕ ಗರ್ಭೋದಕ ಶಾಯಿ ವಿಷ್ಣು ಆ ಬ್ರಹ್ಮನಿಗೆ ಜ್ಞಾನವನ್ನು ಕೊಡುವಂತದ್ದು. ಅಷ್ಟು ಜ್ಞಾನ ಕೊಟ್ರು ಭಗವಂತನ ಹತ್ರ ಆ ಜ್ಞಾನ ಕಡಿಮೆ ಆಗುದಿಲ್ಲ, ಹಾಗೆ ಪೂರ್ಣವಾಗಿಯೇ ಇರುತ್ತೆ. ಹಾಗೆ ಪೂರ್ಣವಾದ ಸೌಂದರ್ಯ ನಮ್ಗೆ ಗೊತ್ತಿದೆ. ಭಗವಂತನನ್ನು ಒಮ್ಮೆ ನಾವು ಆ ಭಗವಂತನ ಒಂದು ಅರ್ಚ ವಿಗ್ರಹವನ್ನು ನೋಡಿದ್ರೆ ನಮ್ಗೆ ತಿರುಗಿ ಬರಲು ಸಾಧ್ಯವೇ ಇಲ್ಲ. ನಾವು ದಿನ ಇಡೀ ನೋಡೋಣ ಅಂತ ಅನಿಸ್ತದೆ ನಮ್ಗೆ. ಅಂದ್ರೆ ಪೂರ್ಣವಾದ ಸೌಂದರ್ಯ ಇದೆ. ಭಗವಂತನ ವೈರಾಗ್ಯ, ತ್ಯಾಗ ಅದೂ ಅಷ್ಟೇ ಅವನ ಹತ್ರ ಪೂರ್ಣ ಪ್ರಮಾಣದಲ್ಲಿ ಇರುವಂತದ್ದು ನಾವು ತಿಳ್ಕೊಂಡಿದ್ದೇವೆ. ಸೊ ಇದಕ್ಕೆ ಹೇಳುವಂತದ್ದು ಪರಾಶರ ಮುನಿಗಳು ಅವನು ಕೃಷ್ಣ ಭಗವಾನ್ ದೇವೋತ್ತಮ ಪರಂಪುರುಷ ಅಂತೇಳಿ ಇದಕ್ಕೆ ಹೇಳುವಂತದ್ದು. ವಿಭೂತಿ ವಿಸ್ತಾರ ಯುಗ ಹಿಂದೆ 7ನೇ ಅಧ್ಯಾಯದಿಂದ ಪ್ರಾರಂಭಿಸಿ ಭಗವಂತ ಈಗಾಗಲೇ ತನ್ನ ವಿಭಿನ್ನ ಶಕ್ತಿಗಳನ್ನು ಮತ್ತು ಅವು ಹೇಗೆ ಕಾರ್ಯನಿರ್ವಹಿಸುತ್ತಿದೆ ಎಂಬುದನ್ನು ವಿವರಿಸಿದ್ದಾನೆ. ಈಗ ಈ ಅಧ್ಯಾಯದಲ್ಲಿ ಅವನು ಅರ್ಜುನನಿಗೆ ತನ್ನ ನಿರ್ದಿಷ್ಟ ಐಶ್ವರ್ಯವನ್ನು ವಿವರಿಸ್ತಾನೆ. ಇನ್ನು ಅನೇಕ ಐಶ್ವರ್ಯಗಳಿದೆ ಅವನ ಹತ್ರ, ಆದ್ರೆ ಅದೆಲ್ಲವೂ ಅದರಲ್ಲಿ ಯಾವುದು ಒಂದು ಮುಖ್ಯವಾದದ್ದು ಅದನ್ನು ಭಗವಂತ ಈ ಅಧ್ಯಾಯದಲ್ಲಿ ಹೇಳುವಂಥದ್ದು. ಈಗ ನಾವು ಈ ಒಂದು ಭಗವಂತ ಇಲ್ಲಿ ನಾವು ತಿಳ್ಕೊಳ್ಬೇಕೇನಂತ ಹೇಳಿ, ಭಗವಂತ ಎಲ್ಲ ಕಾರಣ ನಾವು ಬ್ರಹ್ಮ ಸಮಿತಿಯಲ್ಲಿ ಗೊತ್ತಿದೆ ನಮ್ಗೆ. ಈಶ್ವರ ಪರಮಃ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅಂದ್ರೆ ಭಗವಂತ ಎಲ್ಲ ದೇವತೆಗಳ ಎಲ್ಲ ಋಷಿಗಳ ಮೂಲ ಅಂತೇಳಿ ನಾವು ತಿಳ್ಕೊಳ್ಬೇಕು. ಇದಕ್ಕಿಂತ ಈ ಭಗವಂತ ಈ ದೇವತೆಗಳಿಗಿಂತ ನಂತರ ಬಂದದಲ್ಲ, ಅವರು ಮೊದಲೇ ಇದ್ರು. ಈ ಸೃಷ್ಟಿ ಆಗುವುದಕ್ಕಿಂತ ಮೊದಲು ಕೂಡ ಭಗವಂತ ಇದ್ದಾರೆ ಅಂತೇಳಿ ನಮ್ಗೆ ಗೊತ್ತಿದೆ. ಸೊ ಆದ್ರೆ ವಿದ್ವಾಂಸರು ಏನ್ ಮಾಡ್ತಾರೆ, ಈ ಒಂದು ಭೌತಿಕ ಜಗತ್ತಿನಲ್ಲಿ ಇಂಥ ಭಗವಂತನ ಈ ಒಂದು ಶಕ್ತಿಗಳನ್ನೆಲ್ಲ ನೋಡಿ, ಆಶ್ಚರ್ಯಕರವಾದದ್ದನ್ನೆಲ್ಲ ನೋಡಿ ಆಶ್ಚರ್ಯ ಪಡ್ತಾರೆ. ಇಂಥ ಅಸಾಧಾರಣ ಕಾರ್ಯಗಳನ್ನು ಕೃಷ್ಣ ಮಾಡಿದ್ದಾನ ಅಂತೇಳಿ ಅವರಿಗೆ ಭಗವಂತನ ಬಗ್ಗೆ ಅರ್ಥ ಗೊತ್ತಿಲ್ಲ, ಅವರಿಗೆ ಆ ಭಗವಂತನನ್ನು ಅರ್ಥ ಮಾಡಿಲ್ಲ. ಅದಕ್ಕೆ ಅವರು ಈ ರೀತಿ ಹೇಳುವಂತದ್ದು ಅಂತೇಳಿ ನಾವು ತಿಳ್ಕೊಳ್ಬೇಕು. ಸೊ ನಮೇ ವಿದುಹು ಸುರಗಣ ಪ್ರಭವಃ ನ ಮಹರ್ಷಯ, ದೇವತೆಗಳಾಗಲಿ ಮಹರ್ಷಿಗಳಾಗಲಿ ನನ್ನ ಮೂಲವನ್ನಾಗಲಿ ಸಿರಿಯನ್ನಾಗಲಿ ಅರಿಯರು. ನೋಡಿ, ದೇವತೆಗಳು ಯಾವತ್ತು ಮತ್ತೆ ಮಹರ್ಷಿಗಳು ಅಷ್ಟೇ, ಋಷಿಗಳು ಅವರು ಭಗವಂತನೊಡನೆ ಯಾವತ್ತು ಸಂಪರ್ಕದಲ್ಲಿ ಇರ್ತಾರೆ. ಆದ್ರೂ ಅವರಿಗೆ ಭಗವಂತನನ್ನು
ಪೂರ್ತಿಯಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯ ಆಗುವುದಿಲ್ಲ. ಆದ್ರೆ ಯಾರು ಮುಂದಕ್ಕೆ ಬರಲಿದೆ, ಯಾರು ಭಗವಂತನನ್ನಾಗಾದ್ರೆ ಪೂರ್ತಿಯಾಗಿ ಅರ್ಥ ಮಾಡಿಕೊಂಡಿದ್ದಾರೆ, ಯಾರಂತೇಳಿ ನಾವು ಮುಂದಕ್ಕೆ ನೋಡೋಣ. ಸೊ ದೇವತೆಗಳಿಗೂ ಅರ್ಥ ಮಾಡ್ಲಿಕ್ಕೆ ಆಗಲಿಲ್ಲ, ಸದಾ ಸಂಪರ್ಕದಲ್ಲಿ ಇರ್ತಾರೆ. ಅವನು ಕೊಟ್ಟ ಎಲ್ಲ ಅವ ಭಗವಂತನ ಶಕ್ತಿಯಿಂದಲೇ ಅವರೆಲ್ಲ ಆಡಳಿತ ನಿರ್ವಹಣೆ ಮಾಡ್ತಾರೆ. ಆದ್ರೂನು ಭಗವಂತನ ಬಗ್ಗೆ ಅವರಿಗೆ ಪೂರ್ತಿಯಾಗಿ ತಿಳ್ಕೊಳ್ಳಿಕ್ಕೂ ಸಾಧ್ಯ ಆಗುದಿಲ್ಲ ಅಂತೇಳಿ ಇಲ್ಲಿ ಹೇಳ್ಬೋದು. ಈಗ ಭಗವಂತ ಯಾವ ರೀತಿ ಅಂತ ಹೇಳಿದ್ರೆ, ಅವನು ಭಗವಂತ ಕೃಷ್ಣ ಬಲರಾಮನಾಗಿ ಅವನು ಒಂದು ವಿಸ್ತರಣೆಗೊಂಡು, ಅನಂತರ ಸಂಕರ್ಷಣ, ಅನಂತರ ಪ್ರದ್ಯುಮ್ನ, ಅನಿರುದ್ಧ, ನಾರಾಯಣ, ಈ ನಾರಾಯಣ ಮತ್ತೆ 4 ಪುರುಷಾವತಾರಗಳಾಗಿ ಮತ್ತೆ ಮಹಾವಿಷ್ಣು, ಮಹಾವಿಷ್ಣು, ಕಾರಣೋದಕ ಶಾಯಿ ವಿಷ್ಣು, ಗರ್ಭೋದಕ ಶಾಯಿ ವಿಷ್ಣು, ಕ್ಷೀರೋದಕ ಶಾಯಿ ವಿಷ್ಣು, ಈ ರೀತಿ ವಿಸ್ತರಣೆಗೊಳ್ತಾರೆ. ಅನಂತರ ಗರ್ಭೋದಕ ಶಾಯಿ ವಿಷ್ಣುವಿನ ಹೊಕ್ಕುಳಿಂದ ಬ್ರಹ್ಮ ಜನಿಸಿ, ಅಲ್ಲಿ ಬ್ರಹ್ಮನು ಪ್ರಜಾಪತಿಗಳು ಅಂದ್ರೆ ಬ್ರಹ್ಮನು ಮೊದಲು 4 ಕುಮಾರರನ್ನು ಹುಟ್ಟಿಸ್ತಾರೆ. ಮತ್ತೆ ಈ ಋಷಿಗಳನ್ನು ಮಹರ್ಷಿಗಳನ್ನು ಹುಟ್ಟಿಸ್ತಾರೆ ಅಲ್ಲಿ. ಮತ್ತೆ ಈ ಪ್ರಜಾಪತಿಗಳನ್ನು ಉತ್ಪಾದನೆ ಮಾಡ್ತಾರೆ. ಆದ್ರೆ ಎಲ್ಲರಿಗೂ ನಾವು ತಿಳ್ಕೊಳ್ಬಹುದು, ಇವರೆಲ್ಲರೂ ಭಗವಂತನ ನಂತರ, ಭಗವಂತನಿಗಿಂತ ಮೊದಲು ಇದ್ರ, ನಂತರ ಇದ್ರ. ಆದ್ರೆ ಇಲ್ಲಿ ಹೇಳ್ತಾರೆ ಅವರೆಲ್ಲರೂ ಭಗವಂತನಿಗಿಂತ ನಂತರ ಬಂದದ್ದು. ಹಾಗಾದ್ರೆ ಇದರ ಮೂಲ ಯಾರು? ಎಲ್ಲರಿಗಿಂತ ಮೂಲ ಯಾವುದು? ಭಗವಂತನೇ ಅಂತೇಳಿ ಇಲ್ಲಿ ಈ ಶ್ಲೋಕದಲ್ಲಿ ನಾವು ತಿಳ್ಕೊಳ್ಬಹುದು. ದೇವತೆಗಳು ಮತ್ತು ಮಹರ್ಷಿಗಳು ಯಾವ ರೀತಿ ಆಲೋಚನೆ ಮಾಡ್ತಾರೆ ಅಂತ ಅವರ ತಮ್ಮ ಊಹಾತ್ಮಕ ಚಿಂತನೆಗಳಿಂದ ಈ ಕೃಷ್ಣನನ್ನ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸ್ತಾರೆ. ಆಮೇಲೆ ಅವರು ಭಗವಂತ ಹೀಗೆ, ಭಗವಂತ ಹಾಗೆ ಅಂತೇಳಿ ಅವರು ಆಲೋಚನೆ ಮಾಡುವಂಥದ್ದು. ಅವರಿಗೆ ಪರಿಪೂರ್ಣವಾಗಿ ಭಗವಂತನ ಬಗ್ಗೆ ತಿಳ್ಕೊಳ್ಳಿಕ್ಕೆ, ಯಾರಿಗೂ ಭಗವಂತನ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಳ್ಳಲು ಸಾಧ್ಯ ಇಲ್ಲ. ಇವರಿಗೆ ಪರಿಪೂರ್ಣವಾಗಿ ತಿಳ್ಕೊಳ್ಳಲಿಕ್ಕೆ ಪ್ರಯತ್ನ ಪಡ್ತಾರೆ, ಆದ್ರೆ ಅವರು ಆ ಪ್ರಯತ್ನದಲ್ಲಿ ವಿಫಲರಾಗ್ತಾರೆ. ಅನಂತರ ಯಾಕೆ ಅಂತ ಹೇಳಿದ್ರೆ, ಈ ದೇವತೆಗಳು ಆಗ್ಲಿ, ಋಷಿಗಳಾಗ್ಲಿ, ಎಲ್ಲರೂ ಈ ಭೌತಿಕ ಲೋಕದಲ್ಲಿ ಈಗ ಹೇಗೆ ಮನುಷ್ಯ ಜೀವಿಗಳಿರ್ತವೆ, ಅದೇ ರೀತಿ ಅವರು ಕೂಡ ಭಗವಂತನ ವಿಭಿನ್ನ ಅಂಶಗಳು. ಮತ್ತೆ ಭಗವಂತ ಎಲ್ಲ ಈ ಭೌತಿಕ ಲೋಕದಲ್ಲಿರುವ ಜೀವಿಗಳು. ಈ ಭೌತಿಕ ಲೋಕದಲ್ಲಿ ನಾವು ಹಿಂದೆ ಓದಿದ ಹಾಗೆ, ಈ ಭೌತಿಕ ಲೋಕದಲ್ಲಿ ಈ ಜೀವಿಗಳಿಗೆ 4 ದೋಷಗಳಿರ್ತವೆ. ನಮ್ಮ ಅಪರಿಪೂರ್ಣ ಇಂದ್ರಿಯಗಳು, ಈ ಅಪರಿಪೂರ್ಣ ಇಂದ್ರಿಯಗಳಿಂದ ಮತ್ತೆ ನಮ್ಮ ಊಹಾತ್ಮಕ ಚಿಂತನೆ, ಈ ದೇವತೆಗಳು ಕೂಡ ಹಾಗೆ ಅವರ ಅಪರಿಪೂರ್ಣ ಇಂದ್ರಿಯಗಳಿಂದ ಮತ್ತೆ ಊಹಾತ್ಮಕ ಚಿಂತನೆಯಿಂದ ಅವರು ಏನನ್ನೋ ಕಲ್ಪಿಸಿಕೊಳ್ತಾರೆ ಭಗವಂತನ ಬಗ್ಗೆ. ಹಾಗೆ ಅವರಿಗೆ ಭಗವಂತನ ಬಗ್ಗೆ ಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ಆಗಲ್ಲ ಅಂತೇಳಿ ನಾವಿಲ್ಲಿ ತಿಳ್ಕೊಳ್ಬೇಕು. ಆದ್ರೆ ಮನುಷ್ಯರು ಇರುವಂತದ್ದು ಈ ಭೌತಿಕ ಲೋಕದಲ್ಲಿ. ಆದ ಕಾರಣ ಈ ಅವರು ಕೂಡ ದೇವತೆಗಳಾಗೇನೆ, ದೇವತೆಗಳಿಗೆ ಭಗವಂತನನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಆಗ್ಲಿಲ್ಲ. ಇನ್ನು ಸಾಮಾನ್ಯ ಮನುಷ್ಯರಾದ ಇಲ್ಲಿ ಭೌತಿಕ ಲೋಕದಲ್ಲಿರುವ ಈ ಜಗತ್ತಿನಲ್ಲಿ ಸಾಮಾನ್ಯ ಮನುಷ್ಯರಿಗೆ ಅರ್ಥ ಮಾಡ್ಲಿಕ್ಕೆ ಸಾಧ್ಯವಾ? ಇಲ್ಲ ಅಂತೇಳಿ ನಾವಿಲ್ಲಿ ತಿಳ್ಕೊಳ್ಬಹುದು. ಇಲ್ಲಿ ಇದ್ದವ್ರ ಜನರು ಕೂಡ ಮನುಷ್ಯರು ಭಗವಂತನ ಬಗ್ಗೆ ಕಲ್ಪಿಸಿಕೊಂಡು ಭಗವಂತನನ್ನು ತಿಳ್ಕೊಳ್ಳುವಂಥದ್ದು. ಅಂದ್ರೆ ಭಗವಂತನ ಬಗ್ಗೆ ಇನ್ನೂ ಪೂರ್ತಿಯಾಗಿ ಅರ್ಥ ಮಾಡಿಕೊಂಡಿಲ್ಲ. ಭಗವದ್ಗೀತೆ ಮತ್ತೆ ಯಾವಾಗ ಯಾರು ಭಗವಂತನ ಬಗ್ಗೆ ಅರ್ಥ ಮಾಡಿಕೊಳ್ತಾರೆ ಅಂತ ಹೇಳಿದ್ರೆ, ಭಗವಂತನ ಭಕ್ತರು, ಅಂದ್ರೆ ಭಗವಂತನ ಶುದ್ಧ ಭಕ್ತರು, ಪರಿಶುದ್ಧ ಭಕ್ತರು ಭಗವಂತನ ಬಗ್ಗೆ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ತಾರೆ. ಹಾಗೂ ಪರಿಶುದ್ಧ ಭಕ್ತರ ಸಂಘಕ್ಕೆ ಯಾರು ಒಳಪಡ್ತಾರ ಈ ಭಕ್ತರು, ಅವರು ಈ ಪರಿಶುದ್ಧ ಭಕ್ತರ ಸಂಘದಿಂದ ಅವರ ಮುಖೇನ ಈ ಭಗವದ್ಗೀತೆ ಮತ್ತು ಶ್ರೀಮದ್ ಭಾಗವತದ ಶ್ರವಣದಿಂದ ಅದನ್ನು ಅರಿತು ಕೇಳಿ ಭಗವಂತನ ಬಗ್ಗೆ ತಿಳಿದುಕೊಳ್ಳಲು ಪ್ರಯತ್ನ ಮಾಡಬಹುದು. ಹಾಗೆ ಈ ಯಾವಾಗ ನಾವು ಭಕ್ತರ ಸಂಘದಲ್ಲಿ ಇರ್ತೇವಾ, ಪರಿಶುದ್ಧ ಭಕ್ತರ ಸಂಘದಲ್ಲಿ ಇರ್ತೇವೆ, ಆಗ ನಮ್ಗೆ ಭಗವಂತನ ಬಗ್ಗೆ ಭಗವಂತನ ನಾಮ ರೂಪ ಗುಣ ಲೀಲೆಗಳು ಮತ್ತು ಭಗವಂತನ ವಿವಿಧ ಶಕ್ತಿಗಳು, ಭಗವಂತನ ಅವನ ವಿಸ್ತರಣೆಗಳ ಬಗ್ಗೆ, ಅವನ ಸಿರಿಗಳ ಬಗ್ಗೆ, ಅವನ ಎಲ್ಲ ರೀತಿ ಭಗವಂತನನ್ನು ಅರ್ಥ ಮಾಡಿಕೊಳ್ಬಹುದು. ಈ ರೀತಿ ಅರ್ಥ ಮಾಡಿಕೊಂಡಾಗ, ಯಾವಾಗ ನಮ್ಗೆ ಈ ರೀತಿ ನಾವು ಅರ್ಥ ಮಾಡಿಕೊಳ್ತಾ ಬರ್ತೇವೆ, ಆಗ ನಮ್ಮ ಹೃದಯದಲ್ಲಿರುವ ಎಲ್ಲ ಸಂದೇಹಗಳು, ಭಗವಂತನ ಬಗ್ಗೆ ಏನೆಲ್ಲ ಸಂದೇಹಗಳು ಹೃದಯದಲ್ಲಿ ಇರುತ್ತಾ ಅದು ಎಲ್ಲವೂ ಸ್ವಲ್ಪನೇ ಭಗವಂತನ ಬಗ್ಗೆ ಕೇಳಲಿಕ್ಕೆ ಆಸಕ್ತಿಯನ್ನು ಉಂಟು ಮಾಡುವಂತಾಗುತ್ತೆ. ಮತ್ತೆ ಅವನ ಬಗ್ಗೆ ಕೇಳಲು ಇನ್ನೂ ಉತ್ಸುಕತೆ ಆಗುತ್ತೆ. ಆನಂತರ ನಮ್ಗೆ ಅವನ ಮೇಲೆ ಭಕ್ತಿ ಮಾಡ್ಬೇಕಂತ ನಮ್ಗೆ ಆಸೆ ಆಗುತ್ತೆ. ಆವಾಗ ನಾವು ಭಕ್ತಿ ಸೇವೆ ಮಾಡ್ತೇವೆ. ಮತ್ತೆ ಅವನ ಪ್ರೀತಿಯನ್ನು ಪ್ರೇಮವನ್ನು ಗಳಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡಬಹುದು ಅಂತೇಳಿ ಇಲ್ಲಿ ತಿಳ್ಕೊಳ್ಬಹುದು.
ಓದ್ತೀರಾ ಯಾರಾದ್ರೂ? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓದಿ ಪ್ರಭುಜಿ. ಹಾ ಮಾತಾಜಿ. ವಿಭೂತಿ ವಿಸ್ತಾರ ಯೋಗ. ಅವನು ದೇವತೆಗಳಿಗೆ ಮಹಾನ್ ಋಷಿಗಳಿಗೆ ಸಹ ತಿಳಿದಿಲ್ಲವಾದರೂ ಅವನು ನಿಮ್ಮ ಮನೆಯಲ್ಲಿ ನಿಮಗೆ ತಿಳಿದಿರಬಹುದು. ಅಜಿತ ಜಿತೋ ಅಪಿ ಅಸಿ. ಅವನು ಅಜೇಯನಾಗಿದ್ದರೂ ನೀವು ಈ ಪ್ರಕ್ರಿಯೆಯನ್ನು ಅಳವಡಿಸಿಕೊಂಡರೆ, ಏಕೆಂದರೆ ಮಾನವ ಸಮಾಜದವರಾದ ನಮಗಿಂತ ಶ್ರೇಷ್ಠರಾದ ದೇವತೆಗಳು ಸುರಗಣರು ಅವರು ತಿಳಿಯಲಾರರು. ಭಗವದ್ಗೀತಾ 10.10ನೇ ಅಧ್ಯಾಯ 2ನೇ ಶ್ಲೋಕ 2ರಿಂದ 3ನೇ ಶ್ಲೋಕ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಇಲ್ಲಿ ತಿಳಿಸ್ತಾರೆ ಏನಂತ ಹೇಳಿದ್ರೆ, ದೇವತೆಗಳಿಗೆ ಮತ್ತೆ ಮಹಾನ್ ಋಷಿಗಳಿಗೆ ತಿಳಿದಿಲ್ಲ. ಅವನು ನಿಮ್ಮ ಮನೆಯಲ್ಲಿ ನಿಮಗೆ ತಿಳಿದಿರಬಹುದು. ಅಜಿತ ಜಿತೋ ಅಜಿತ. ಅಜಿತ ಅಂತ ಹೇಳಿದ್ರೆ ಈ ಒಂದು ಆ ಯಾವ ರೀತಿ ಅಂತೇಳಿ ನಾವು ಗೆಲ್ಲುವುದು. ಅಜಿತ ಅಂದ್ರೆ ಭಗವಂತನನ್ನು ಗೆಲ್ಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ. ನಾವು ಅನೇಕ ಕಡೆ ನಾವು ಓದಿದ್ವಿ, ಭಗವಂತನಿಗೆ ಸಮಾನರಾದವರು ಯಾರಿಲ್ಲ, ಭಗವಂತನಿಗಿಂತ ಮೇಲ್ದರ್ಜೆಯಲ್ಲಿರುವವರು ಯಾರಿಲ್ಲ. ಇಲ್ಲಿ ಹೇಳ್ತಾರೆ ಭಗವಂತನನ್ನು ಗೆಲ್ಲಲು ಯಾರಿಗೂ ಸಾಧ್ಯವಿಲ್ಲ. ಆದ್ರೆ ಗೆಲ್ಬಹುದು ಯಾವಾಗ? ಈ ಒಂದು ಪ್ರಹ್ಲಾದ್ ಮಹಾರಾಜನಂತವರು, ಮತ್ತೆ ಅಂಬರೀಷ್ ಮಹಾರಾಜರು, ಮತ್ತೆ ಯಶೋಧ ಗೋಪಿಕೆಯರು, ಇವರೆಲ್ಲ ಭಗವಂತನನ್ನು ಗೆದ್ದಿದ್ದಾರೆ. ಹೇಗೆ ಅಂತ ಹೇಳಿದ್ರೆ, ನಾವು ನೋಡಿದ್ದೇವೆ ಈ ಒಂದು ದಾಮೋದರ ಲೀಲೆಯಲ್ಲಿ ಭಗವಂತನು ಯಶೋದೆ ಆ ಹಗ್ಗದಲ್ಲಿ ಭಗವಂತನನ್ನು ಕಟ್ಟಿಯಾಗುವಾಗ ಭಗವಂತ ಆ ಯಶೋದೆಯ ಮೇಲಿನ ಮಮತೆ, ಯಶೋದೆಯ ಪ್ರೀತಿ ಅವನನ್ನು ಯಶೋದೆಗೆ ಅವನು ಇದು ಹಗ್ಗವನ್ನು ಕಟ್ಟಿಸ್ಲಿಕ್ಕೆ ಬಿಡುವಂತದ್ದು. ಅಂದ್ರೆ ಭಕ್ತರಿಗೆ ಅವನು ಪೂರ್ತಿಯಾಗಿ ಒಂದು ಶರಣಾಗತನಾಗುವಾಗೆ ಮಾಡ್ತಾರೆ. ಅಂದ್ರೆ ಭಕ್ತರು ನಿಜವಾಗಿ ಭಗವಂತನಿಗೆ ಶರಣಾಗತರಾಗುವ ಅವಶ್ಯಕತೆ ಇಲ್ಲ. ಆದ್ರೆ ಅವನ ಭಕ್ತನ ಪ್ರೀತಿಯಿಂದ ಯಶೋದೆಯ ಒಂದು ವಾತ್ಸಲ್ಯದಿಂದಾಗಿ ಅವನು ತನ್ನನ್ನು ತಾನು ಅವನು ಸಡಿಲಿಸಿಕೊಳ್ಳುವಂಥದ್ದು, ಆ ರೀತಿಯ ಪ್ರೀತಿಯನ್ನು ತೋರಿಸುವಂಥದ್ದು. ಅದೇ ರೀತಿ ಪ್ರಹ್ಲಾದ ಮಹಾರಾಜ ಕೂಡ ಭಕ್ತ ತನ್ನ ತಂದೆಯವರಿಗೆ ಹೇಳುವಂಥದ್ದು, ಈ ಕಂಬದಲ್ಲಿ ಭಗವಂತ ಇದ್ದಾರಾ ಅಂತೆಲ್ಲ ಕೇಳುವಾಗ ಹಿರಣ್ಯಕಶಿಪು ಕೇಳುವಾಗ ಹೌದು ಅಂತ ತುಂಬಾ ವಿಶ್ವಾಸದಲ್ಲಿ, ಅಂದ್ರೆ ಅವನಿಗೆ ಒಂದು ಚೂರು ಸಂದೇಹವೇ ಇಲ್ಲ, ಹೌದು ಇದ್ದಾರೆ ಅಂತೇಳಿ ಗಟ್ಟಿಯಾಗಿ ಹೇಳುವಂಥದ್ದು. ಹಾಗೇನೆ ಭಗವಂತ ನರಸಿಂಹದೇವರು ಅಲ್ಲಿ ಪ್ರಕಟವಾಗುವಂಥದ್ದು. ಸೊ ಭಗವಂತ ಇಲ್ಲಿ ಅದೇ ರೀತಿ ಇಲ್ಲಿ ಹೇಳ್ತಾರೆ, ನೀವು ಈ ಪ್ರಕ್ರಿಯೆಯನ್ನು ಅಳವಡಿಸಿಕೊಂಡರೆ ಅಂತೇಳಿ ನಾವೂ ಕೂಡ ಈ ರೀತಿಯ ಒಂದು ಪರಿಶುದ್ಧ ಭಕ್ತರ ಲೆವೆಲಿಗೆ, ಅಂದ್ರೆ ಒಂದು ಶುದ್ಧ ಭಕ್ತಿ ಸೇವೆಯನ್ನು ಭಗವಂತನಿಗೆ ಪ್ರೇಮ ಪೂರ್ವಕ ಸೇವೆಯನ್ನು ಮಾಡಿದ್ರೆ ನಮ್ಗೂ ಕೂಡ ಭಗವಂತ ಈ ರೀತಿ ಒಂದು ಸ್ಪಂದಿಸ್ತಾನೆ ಅಂತೇಳಿ ಹೇಳುವಂಥದ್ದು. ಆದ್ರೆ ದೇವತೆಗಳು ಮತ್ತು ಋಷಿಗಳಿಗೆ ಈ ಅವಕಾಶ ಇರೋದಿಲ್ಲ. ಆದ್ರೆ ಮನುಷ್ಯರಾದ ನಮಗೆ ನಾವು ಸದಾ ಭಗವಂತನ ಒಂದು ಈ ಭಕ್ತಿ ಎಂಬ ಬೀಜಲತ ನಮ್ಮಲ್ಲಿ ಮೊಳಕೆ ಒಡೆದು ಹಾಗೇನೆ ಮೊಳಕೆ ಒಡೆಯುತ್ತಾ ಅದಕ್ಕೆ ನಾವು ಭಗವಂತನ ನಾಮ ಸಂಕೀರ್ತನೆಯ ಒಂದು ನೀರನ್ನು ಹಾಕಿ ಪೋಷಿಸುತ್ತಾ ಭಗವದ್ಗೀತೆಯ ಭಾಗವತದ ಶ್ರವಣವನ್ನು ಕೇಳುತ್ತಾ ಎಲ್ಲಾ ಆ ಒಂದು ಬೀಜವನ್ನು ಮೊಳಕೆ ಒಡೆದ ನಂತರ ಅದಕ್ಕೆ ಈ ನಮ್ಮಲ್ಲಿರುವ ಎಲ್ಲಾ ಭಕ್ತಿಯನ್ನು ಮೇಲೆ ತರುವ ಎಲ್ಲಾ ಪೋಷಕಾಂಶಗಳನ್ನು ಹಾಕಿದ್ರೆ ಆ ಭಕ್ತಿಲತಾ ಬೀಜ ಮೇಲೆಗೆ ಬಂದು ಈ ಒಂದು ವೈಕುಂಠ ಲೋಕಕ್ಕೆ ಭಗವಂತನ ಆ ಒಂದು ಧಾಮಕ್ಕೆ ಭಗವಂತನ ಪಾದ ಕಮಲದಲ್ಲಿ ಅದು ಆಶ್ರಯ ಪಡೆಯುತ್ತದೆ ಅಂತೇಳಿ ಇಲ್ಲಿ ನಾವು ತಿಳ್ಕೊಳ್ಬಹುದು. ಅದಕ್ಕೆ ಇಲ್ಲಿ ಆಚಾರ್ಯರು ಹೇಳ್ತಾರೆ, ನೀವು ಈ ಪ್ರಕ್ರಿಯೆಯನ್ನು ಅಳವಡಿಸಿಕೊಂಡ್ರೆ ಆಗುತ್ತೆ ಅಂತೇಳಿ ತಿಳಿಸುವಂಥದ್ದು. ಯಾಕೆಂದ್ರೆ ಇಂಥ ಒಂದು ಇದನ್ನು ಸೌಲಭ್ಯ ಈ ದೇವತೆಗಳಿಗೂ ಇಲ್ಲ, ಆ ಋಷಿ ಮುನಿಗಳು ಇಲ್ಲ ಅಂತೇಳಿ ಇಲ್ಲಿ ತಿಳಿಸ್ತಾರೆ. ಅವರು ಇನ್ನೂ ನನ್ನನ್ನು ಪೂರ್ತಿಯಾಗಿ ಅರ್ಥ ಮಾಡಿಕೊಳ್ಳಿಲ್ಲ ಅಂತೇಳಿ ಇಲ್ಲಿ ಹೇಳುವಂಥದ್ದು. ಓದ್ತೀರಾ ಯಾರಾದ್ರೂ? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ವಿಭೂತಿ ವಿಸ್ತಾರ ಯೋಗ. ಇಲ್ಲಿ ಭಗವಂತನು ಪರೋಕ್ಷವಾಗಿ ಹೇಳುತ್ತಾನೆ, ಯಾರಾದರೂ ಸಂಪೂರ್ಣ ಸತ್ಯವನ್ನು ತಿಳಿದುಕೊಳ್ಳಲು ಬಯಸಿದರೆ ಇಲ್ಲಿ ನಾನು ಪರಮ ಪುರುಷನಾಗಿ ಪ್ರಸ್ತುತವಾಗಿದ್ದೇನೆ, ನಾನೇ ಪರಮಾತ್ಮ. ಇದನ್ನು ಒಬ್ಬರು ತಿಳಿದಿರಬೇಕು. ವೈಯಕ್ತಿಕವಾಗಿ ಪ್ರಸ್ತುತವಾಗಿರುವ ಅಚಿಂತ್ಯನಾದ ಭಗವಂತನನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗದಿದ್ದರೂ ಅವನು ಅಸ್ತಿತ್ವದಲ್ಲಿದ್ದಾನೆ. ಭಗವದ್ಗೀತೆ ಮತ್ತು ಶ್ರೀಮದ್ ಭಾಗವತದಲ್ಲಿನ ಅವರ ನುಡಿಗಳನ್ನು ಅಧ್ಯಯನ ಮಾಡುವ ಮೂಲಕ ನಾವು ಶಾಶ್ವತ ಆನಂದ ಮತ್ತು ಜ್ಞಾನದಿಂದ ತುಂಬಿರುವ ಕೃಷ್ಣನನ್ನು ನಿಜವಾಗಿ ಅರ್ಥ ಮಾಡಿಕೊಳ್ಳಬಹುದು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಇಲ್ಲಿ ಹೇಳ್ತಾರೆ, ನಾವೀಗ ಇಲ್ಲಿ ಹೇಳುವಂಥದ್ದು ಏನಂತ ಹೇಳಿದ್ರೆ, ನಾವೀಗ ಭಗವಂತನನ್ನು ನೇರವಾಗಿ, ಕೆಲವರು ಹೇಳ್ತಾರೆ ಭಗವಂತ ನಮ್ಮ ಎದುರು ಬರ್ತಾನ, ಅಥವಾ ಭಗವಂತ ನಮ್ಗೆ ನೇರವಾಗಿ ಪ್ರತ್ಯಕ್ಷವಾಗಿ ಸಿಗ್ಬೇಕು ಅಂತ ನನ್ಗೆ, ಆವಾಗ ನಾನು ಭಗವಂತ ಅಂತ ಒಪ್ಪುತ್ತೇನೆ, ಈ ತರ ಎಲ್ಲ ಹೇಳುವಂಥದ್ದು. ಸೊ ಇಲ್ಲಿ ಹೇಳ್ತಾರೆ, ನಾವೀಗ ಒಂದು ಸ್ಥಳದಲ್ಲಿ ಇರ್ತೇವೆ, ಅಲ್ಲಿ ನಮ್ಗೆ
ಭಗವಂತ ಅಲ್ಲಿ ಇದ್ದಾರೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ನಮ್ಮ ಕಣ್ಣಿಗೆ ಭಗವಂತ ಕಾಣ್ತಾ ಇಲ್ಲ. ಆದ್ರೆ ಭಗವಂತ ಕಾಣ್ತಾ ಇಲ್ಲ ಈ ರೀತಿ ಭಗವಂತ ಇಲ್ಲ ಅಂತ ಹೇಳಿ ಯಾರು ಹೇಳುವಂಥದ್ದು? ನಾಸ್ತಿಕರು ಹೇಳುವಂಥದ್ದು. ಇಲ್ಲ, ಭಗವಂತ ಇಲ್ಲ, ಯಾಕಂದ್ರೆ ಅವರ ಕಣ್ಣಿಗೆ ಅದು ಕಾಣ್ತಾ ಇಲ್ಲ. ಯಾಕಂದ್ರೆ ಅವರು ನಾಸ್ತಿಕರು ಭಗವಂತನನ್ನು ತುಂಬಾ ಒಂದು ಅಸೂಯಾಪರರಾಗಿ ನೋಡುವಂಥದ್ದು ಭಗವಂತನ. ಅದಕ್ಕೆ ಅವರ ಕಣ್ಣಿಗೆ ಕಾಣುವುದಿಲ್ಲ. ಯಾವಾಗ ಅವರ ಕಣ್ಣಲ್ಲಿ ಆ ಅಸೂಯೆ ಹೋಗಿ ಆ ಪ್ರೇಮ ಪೂರ್ವಕವಾದ ಭಕ್ತಿ ಪ್ರೇಮ ಬರುತ್ತಾ, ಆಗ ಭಗವಂತ ಕಾಣ್ತಾರೆ. ಅದಕ್ಕೆ ಇಲ್ಲಿ ಹೇಳುವಂಥದ್ದು ಭಗವಂತನೇ ಇಲ್ಲಿ ನೇರವಾಗಿ ಕಾಣ್ಬೇಕಂತ ಹೇಳಿದ್ರೆ ಅದು ಹೇಗೆ? ಆದ್ರೆ ಕಾಣದಿದ್ರು ಕೂಡ ಅವರು ಅದಕ್ಕೆ ಅವರು ನಾಸ್ತಿಕರು ಹೇಳುವಂಥದ್ದು, ಇಲ್ಲ ನಮ್ಗೆ ಕಾಣ್ತಾ ಇಲ್ಲ, ಸೊ ಪರಮಾತ್ಮ ಇಲ್ಲ ಅಂತೇಳಿ ಹೇಳುವಂಥದ್ದು. ಸೊ ಭಗವಂತ ಇಲ್ಲಿ ಹೇಳ್ತಾರೆ, ನಮ್ಮ ಒಂದು ಜೀವಿಗಳ ಮಿತವಾದ ಜ್ಞಾನಕ್ಕೆ ಅವನು ಕಾಣುವುದಿಲ್ಲ. ಆದ್ರೆ ಭಗವಂತನ ಜ್ಞಾನ ಅವನ ಜ್ಞಾನ ನಮ್ಮ ಜ್ಞಾನಕ್ಕಿಂತ ಅವನ ಜ್ಞಾನ ಮೀರಿ ಹೋಗಿರ್ತದೆ. ನಮ್ಮದು ಜ್ಞಾನ ಅಲ್ಪ ಜ್ಞಾನ ಅಂತೇಳಿ ತಿಳ್ಕೊಳ್ಬೇಕು. ಸೊ ಅವನ ಬಗ್ಗೆ ನಾವು ನಾವು ಚಿಂತೆ ಮಾಡುವಾಗಲೂ ಅಷ್ಟೇ, ಅವನನ್ನು ಚಿಂತೆ ನಾವು ನಮ್ಮ ಲೆವೆಲ್ಗೆ ಎಷ್ಟು ನಮ್ಮ ಒಂದು ಪ್ರೌಢಿಮೆಗೆ ಎಷ್ಟು ನಾವು ಚಿಂತೆ ಮಾಡ್ಲಿಕ್ಕೆ ಆಗುತ್ತೆ ಅಷ್ಟೇ ಅವನ ಬಗ್ಗೆ ಚಿಂತೆ ಮಾಡ್ತೇವೆ. ಅದಕ್ಕಿಂತ ಮೀರಿ ನಮ್ಗೆ ಚಿಂತೆ ಮಾಡ್ಲಿಕ್ಕೆ ಆಗುತ್ತಾ? ಇಲ್ಲ, ಭಗವಂತ ಆಗಿಲ್ಲ. ಭಗವಂತ ಅಚಿಂತ್ಯ. ಅವನು ಚಿಂತೆಗೆ ಅಚಿಂತ್ಯ ಅಂದ್ರೆ ಚಿಂತೆಗಿಂತ ಸಹ ಮೀರಿ ಅವನದು ಎಲ್ಲ ವ್ಯವಹಾರಗಳು ಇರುವಂತದ್ದು. ಆದ್ರಿಂದ ನಮಗೆ ಈ ಜೀವಿಗಳಿಗೆ ಇಲ್ಲಿ ಭೌತಿಕ ಲೋಕದಲ್ಲಿ ನಮ್ಗೆ ಅರ್ಥ ಮಾಡಲು ಸಾಧ್ಯವಿಲ್ಲ. ನಾವು ಹಿಂದೆ ನೋಡಿದ್ವಿ, ದೇವತೆಗಳಿಗೂ ಅರ್ಥ ಮಾಡಲು ಸಾಧ್ಯವಿಲ್ಲ, ಋಷಿಗಳಿಗೂ ಅರ್ಥ ಮಾಡಲು ಸಾಧ್ಯ ಇಲ್ಲ. ಅವನು ಕಲ್ಪನಾತೀತ, ನಮ್ಮ ಕಲ್ಪನೆಗೆ ಅತೀತನಾಗಿದ್ದಾನೆ. ನಾವು ಇಷ್ಟೇ ಭಗವಂತನ ಒಂದು ಇಷ್ಟೇ ಅಂತ ಹೇಳಿ ಥಿಂಕ್ ಮಾಡ್ತೇವೆ. ಭಗವಂತ ಇಷ್ಟೇ ಅಂತ ಒಂದು ಲೆವೆಲ್ ಅಲ್ಲಿ ನಮ್ಗೆ ಎಷ್ಟು ಓದಿದ್ದೇವೆ ಇಷ್ಟೇ ಅಂತೇಳಿ. ಬಟ್ ಅವನ ಆತರ ಅಲ್ಲ, ಅವನು ಕಲ್ಪನಾತೀತ. ಅದು ಊಹೆ ಮಾಡ್ಲಿಕ್ಕೂ ಸಾಧ್ಯವಿಲ್ಲ. ನಮ್ಮ ಆಲೋಚನೆಗೆ ಮೀರಿದ ರೀತಿಯಲ್ಲಿ ಅವನದು ಎಲ್ಲ ಒಂದು ಕಾರ್ಯಗಳು ಇರುವಂತದ್ದು. ಸೊ ಆದ್ರಿಂದ ನಮ್ಗೆ ಕಾಣುದಿಲ್ಲ. ನಮಗೆ ಕಾಣುದಿಲ್ಲ ಮಾತ್ರಕ್ಕೆ ಪರಮಾತ್ಮ ಇಲ್ಲ ಅಂತ ಹೇಳಿ ಹೇಳುವ ಅರ್ಥ ಅಲ್ಲಲ್ಲ. ಸೊ ಅದಕ್ಕೆ ಹಾಗಾದ್ರೆ ಇನ್ನು ಯಾವ ರೀತಿ ಭಗವಂತನನ್ನು ತಿಳಿಯುದು? ಹಾಗಾದ್ರೆ ನಮ್ಗೆ ಈಗ ಗೊತ್ತಾಗ್ಬೇಕು ಭಗವಂತ ಇದ್ದ ಯಾವ ರೀತಿ ತಿಳಿಯುವಂಥದ್ದು. ಅದಕ್ಕೆ ಅದು ಯಾವ ರೀತಿ ಅಂತ ಹೇಳಿದ್ರೆ ಶ್ರವಣದ ಮೂಲಕ. ನಾವು ಹಿಂದೆ ನೋಡಿದ್ವಿ, 7ನೇ ಅಧ್ಯಾಯದಲ್ಲಿ ನೋಡಿದ್ವಿ, ಅಸಂಶಯಂ ಸಮಗ್ರಂ ಮಾಂ ಯಥಾ ಜ್ಯಾಸ್ಯಸಿ ತಶೃಣು. ಭಗವಂತ ಹೇಳುವಂಥದ್ದು ಅರ್ಜುನನಿಗೆ, ನೀ ಕೇಳು ಅಂತೇಳಿ ಹೇಳುವಂಥದ್ದು. ಆದ ಕಾರಣ ನಾವು ಏನ್ ಮಾಡ್ಬೇಕು? ಹೆಚ್ಚು ಹೆಚ್ಚು ಭಗವಂತನ ಬಗ್ಗೆ ಶ್ರವಣ ಮಾಡುವಂಥದ್ದು. ಯಾವಾಗ ನಾವು ಒಂದು ಶ್ರವಣ ಭಗವದ್ಗೀತೆಯನ್ನು ಓದುವುದು ಭಕ್ತರ ಸಂಘದಲ್ಲಿ, ಅದು ಪರಂಪರೆಯಿಂದ ಬಂದ ಗುರುಗಳ ಮುಖೇನ, ಒಂದು ಗುರು ಪರಂಪರೆಯಿಂದ ಬಂದ ಗುರುಗಳ ಮುಖೇನ ನಾವು ಅವರ ಸಂಪರ್ಕದಲ್ಲಿ ಇರುವಂತದ್ದು, ಭಗವದ್ಗೀತೆ ಓದುವಂಥದ್ದು. ಪ್ರಭುಪಾದರ ನಮ್ಗೆ ಅನೇಕ ಗ್ರಂಥಗಳನ್ನು ಬರೆದುಕೊಟ್ಟಿದ್ದಾರೆ ಭಗವಂತನ ಬಗ್ಗೆ. ಸೊ ಆ ಗ್ರಂಥಗಳನ್ನು ಓದುವ ಮುಖಾಂತರ, ಭಾಗವತము ಕೇಳುವ ಮುಖಾಂತರ, ಈ ರೀತಿಯಾಗಿ ನಾವು ಸದಾ ನಾವು ಕೇಳ್ತಾ ಅವನ ಬಗ್ಗೆ ಎಲ್ಲಾ ವಿಷಯಗಳನ್ನು ಕೇಳ್ತಾ ನಮ್ಮ ಹೃದಯದಲ್ಲಿ ಏನಾಗುತ್ತೆ? ಆ ಹೃದಯದಲ್ಲಿ ಪರಮಾತ್ಮ ಅವನು ನಮ್ಮ ಸ್ನೇಹಿತನಾಗಿ ಅವನು ಇದ್ದಾನೆ. ಅಲ್ಲಿ ಒಂದು ಚಟುವಟಿಕೆಯಿಂದ ಇರುವುದಿಲ್ಲ. ನಾವು ಕೇಳ್ತಾಗ ಅವನು ಜಾಗೃತ ಆಗ್ತಾನೆ. ಹಾಗೆ ಕೇಳಿ ನಾವು ಪರಿಶುದ್ಧರಾಗಿ ಮತ್ತೆ ಸದಾ ಭಗವಂತನ ಬಗ್ಗೆ ಕೇಳ್ತಾ ನಾವು ಈ ಒಂದು ಭಕ್ತಿಯ ಒಂದು ಹಂತಕ್ಕೆ ಭಕ್ತಿ ಮಾಡ್ಲಿಕ್ಕೆ ನಮ್ಗೆ ಒಂದು ಉತ್ಸುಕತೆ ಬರುತ್ತೆ ಅಂತೇಳಿ ಇಲ್ಲಿ ತಿಳಿಸುವಂತದ್ದು. ಸೊ ನಮ್ಮ ಚರ್ಮ ಚಕ್ಷುಷಿಂದ ಈ ಒಂದು ನಮ್ಮ ಒಂದು ಏನು ಈ ಭೌತಿಕ ಕಣ್ಣು, ಈ ಕಣ್ಣಿನಿಂದ ನಮ್ಮ ಭಗವಂತನನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ನಾವು ತಿಳ್ಕೊಳ್ಬೇಕು. ಆದ್ರೆ ಯಾವಾಗ ಹೇಗೆ ತಿಳ್ಕೊಳ್ಬೇಕು? ನಾವು ಭಗವಂತನ ಅರಿಬೇಕು ಶ್ರವಣದ ಮುಖಾಂತರ ಅಂತೇಳಿ. ಅದು ಶ್ರೀಲ ಪ್ರಭುಪಾದರು ಅನೇಕ ಒಂದು ಗ್ರಂಥಗಳನ್ನು ಬರೆದಿದ್ದಾರೆ. ಸೊ ಈ ಗ್ರಂಥದಲ್ಲಿ ಮುಖ್ಯವಾದದ್ದು ನಮ್ಗೆ ತಿಳಿಸಿದ್ದಾರೆ. ಭಗವದ್ಗೀತೆ, ಭಾಗವತಂ, ಚೈತನ್ಯ ಚರಿತಾಮೃತ, ಮತ್ತೆ ಈ ಒಂದು ಪರಂಪರೆಯಲ್ಲಿ ನಮ್ಮ ಈ ಒಂದು ಭಕ್ತಿ ಪಂಥದಲ್ಲಿ ಯಾವುದು ಬುಕ್ ಮೊದಲು ಓದ್ಬೇಕಂತ ನಮ್ಗೆ ತಿಳಿಸಿ ಹೇಳ್ತಾರೆ. ಆ ಬುಕ್ ಅನ್ನು ಓದಿದಾಗ ನಮ್ಗೆ ಭಗವಂತನ ಬಗ್ಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯ ಆಗುತ್ತೆ. ಅದು ಯಾರ ಮುಖಾಂತರ? ಭಕ್ತರ ಮುಖಾಂತರ ನಾವು ಕೇಳಿ ತಿಳ್ಕೊಳ್ಬೇಕು. ಹರೇ ಕೃಷ್ಣ ಮಾತಾಜಿ, ಓದಿ. ಹರೇ ಕೃಷ್ಣ ಮಾತಾಜಿ. ಎಲ್ಲವೂ ಕೃಷ್ಣನಿಂದ ಉದ್ಭವಿಸುತ್ತದೆ. ಕೃಷ್ಣ ಪ್ರಜ್ಞೆಯಲ್ಲಿ ಮುನ್ನಡೆಯಲು ಬಯಸುವ ಒಬ್ಬನಿಗೆ ಕೃಷ್ಣ ಈ ಎಲ್ಲಾ ಗುಣಗಳನ್ನು ಸೃಷ್ಟಿಸುತ್ತಾನೆ. ಆದರೆ ವ್ಯಕ್ತಿಯು ಅವುಗಳನ್ನು ಒಳಗಿನಿಂದ ಸ್ವತಃ ಬೆಳೆಸಿಕೊಳ್ಳುತ್ತಾನೆ. ಪರಮಾತ್ಮನ ಭಕ್ತಿ ಸೇವೆಯಲ್ಲಿ ತೊಡಗುವವನು ಪರಮಾತ್ಮನು ಏರ್ಪಡಿಸಿದ ಎಲ್ಲಾ ಉತ್ತಮ ಗುಣಗಳನ್ನು ಬೆಳೆಸಿಕೊಳ್ಳುತ್ತಾನೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ನೋಡಿ, ಭಗವಂತ ಇಲ್ಲಿ ಏನಂತ ಹೇಳಿದ್ರೆ, ಯಾವಾಗ ನಾವು
ಮಾಡಲು ನಮ್ಗೆ ಏನಾದ್ರೂ ಸ್ವಲ್ಪ ನಾವು ಪ್ರಯತ್ನ ಪಟ್ಟೆವು ಅಂದ್ರೆ ಅವನು ನಾವೇನು ಒಂದು ಹೆಜ್ಜೆ ಇಡ್ತೇವೆ ಭಗವಂತನ ಬಗ್ಗೆ ಕೇಳಲಿಕ್ಕೆ ಒಂದು ಹೆಜ್ಜೆ ಇಡ್ತೇವೆ ಅಂತ ಹೇಳಿದ್ರೆ ಆ ಹೆಜ್ಜೆ ಇಡುವಾಗ ಇನ್ನೊಂದು ಹೆಜ್ಜೆ ಇಡುವಾಗ ಏನೆಲ್ಲ ಅಡ್ಡಿ ಆತಂಕಗಳು ಬರ್ತದೆ ಅದನ್ನೆಲ್ಲವನ್ನು ನಿವಾರಿಸ್ತಾನೆ. ಮತ್ತೆ ಆ ಒಂದು ನಮ್ಗೇನು ಸ್ವಲ್ಪ ಇಂಟ್ರೆಸ್ಟ್ ಇರ್ತದೆ ಭಗವಂತನ ಬಗ್ಗೆ ಕೇಳಲಿಕ್ಕೆ, ಆದ್ರೆ ಭಗವಂತ ಏನ್ ಮಾಡ್ತಾನೆ, ಆ ಇನ್ನು ಜಾಸ್ತಿ ಕೇಳುವಾಗೆ ಅವನ ಗುಣಗಳ ಬಗ್ಗೆ ಅವನೇ ಎಲ್ಲಾ ವ್ಯವಸ್ಥೆಯನ್ನು ಮಾಡುವಂತದ್ದು. ಇಲ್ಲಿ ಹೇಳ್ತಾರೆ ನೋಡಿ, ಎಲ್ಲಾ ಉತ್ತಮ ಗುಣಗಳನ್ನು ಬೆಳೆಸಿಕೊಳ್ತಾನೆ. ಯಾರು ಭಕ್ತನು ಎಲ್ಲಾ ಉತ್ತಮ ಗುಣಗಳನ್ನು ಬೆಳೆಸ್ತಾನೆ ಯಾವಾಗ ಅವನು ಆ ಒಂದು ಅವನಿಗೆ ಒಳಗಿಂದ ಒಂದು ಇಚ್ಛೆ ಬರಬೇಕು. ಆ ಒಂದು ಇಚ್ಛೆ ಇದ್ರೆ ಅವನು ಈ ಇಚ್ಛೆ ಯಾವಾಗ ಒಮ್ಮೆ ಅವನು ಇದಕ್ಕೆ ಬಂತ ಅಂತ ಹೇಳಿದ್ರೆ ಈ ಇಚ್ಛೆ ತನ್ನಿಂತಾನೆ ಬೆಳೆದುಕೊಂಡೇ ಹೋಗುತ್ತೆ. ಅದು ಅವನು ಪ್ರಯತ್ನ ಪಡಬೇಕಾಗಿಲ್ಲ. ಒಬ್ಬ ಭಕ್ತರ ಸಂಪರ್ಕಕ್ಕೆ ಬಂದಾಗ ಫಸ್ಟ್ಗೆ ಅವನು ಈ ಒಂದು ಶ್ರವಣ ಸ್ಮರಣ ಮತ್ತೆ ಈ ಕೀರ್ತನ ವಂದನ ಈ ರೀತಿ ಮಾಡ್ಕೊಂಡು ಅವನು ಭಕ್ತಿ ಸೇವೆಗೆ ತೊಡಗುತ್ತಾನೆ. ಮತ್ತೆ ಆ ಒಂದು ವ್ಯಕ್ತಿ ಭಗವಂತನ ಸಂಪರ್ಕಕ್ಕೆ ಬರ್ತಾನೆ. ನಮ್ಗೆ ಅಲ್ಲಿ ಗುರುಗಳ ಮುಖೇನ ನಮ್ಗೆ ನಾಮ ಜಪ ಮಾಡಲು ತಿಳಿಸ್ತಾರೆ. ಮತ್ತೆ ಈ ರೀತಿಯ ಒಂದು ಭಕ್ತಿಯ ಏನೆಲ್ಲ ಕ್ರಮವಾಗಿ ಇರುವಂತದ್ದು ಆ ರೀತಿ ನಾವು ಗುರುಗಳ ಮುಖಾಂತರ ನಾವು ಈ ಒಂದು ಭಗವಂತನ ಹತ್ತಿರ ಬರಲು ನಾವು ಪ್ರಯತ್ನ ಮಾಡ್ತಾ ಇರ್ತೇವೆ. ಇದು ಯಾವ ರೀತಿ ಅಂತ ಹೇಳಿದ್ರೆ, ಒಂದು ಕಬ್ಬಿಣ ಇರುತ್ತೆ, ಅದು ಬೆಂಕಿಗೆ ಇಟ್ಟ ಕೂಡಲೇ ಅದು ಕೆಂಪಗೆ ಆಗ್ತದೆ. ಅದೇ ರೀತಿ ಒಬ್ಬ ಒಂದು ಪರಿಶುದ್ಧ ಭಕ್ತನ ಸಂಪರ್ಕಕ್ಕೆ ಬಂದಾಗ ಹೇಗೆ ಕಬ್ಬಿಣ ಕಾಯ್ತದೆ ಅದೇ ರೀತಿ ಅವನು ಪರಿಶುದ್ಧ ಭಕ್ತನ ಸಂಘದಲ್ಲಿ ಬಂದಾಗ ಭಗವಂತನ ಬಗ್ಗೆ ಹೆಚ್ಚು ಹೆಚ್ಚು ಕೇಳಿ ಕೇಳಿ ಭಗವಂತನ ಬಗ್ಗೆ ಪೂರ್ತಿಯಾಗಿ ಅವನು ಅರ್ಥ ಮಾಡಿಕೊಳ್ಳಲು ಅಲ್ಲಿ ಪ್ರಯತ್ನ ಮಾಡ್ತಾನೆ. ಅದಕ್ಕೇನಾದ್ರೂ ಅಲ್ಲಿ ಅಡ್ಡಿ ಆತಂಕಗಳು ಬಂತ ಅಂತೇಳಿ ಅದನ್ನು ಭಗವಂತ ನಿವಾರಿಸ್ತಾನೆ. ಮತ್ತೆ ಅಲ್ಲಿ ಭಗವಂತನಲ್ಲಿರುವ ಗುಣಗಳೆಲ್ಲ ಪರಿಶುದ್ಧ ಭಕ್ತರ ಹತ್ರ ಇರ್ತದೆ. ಆ ಪರಿಶುದ್ಧ ಭಕ್ತರ ಮುಖಾಂತರ ಅದು ನಮಗೆ ಬರ್ತದೆ ಅಂತೇಳಿ ನಾವು ಇಲ್ಲಿ ತಿಳ್ಕೊಳ್ಬೇಕು. ಸೊ ಪರಮಾತ್ಮನಿಂದ ಆ ಭಗವಂತನಿಂದ ಬಂದ ಎಲ್ಲಾ ಗುಣಗಳು ನಮಗೆ ಈ ರೀತಿ ಶುದ್ಧ ಭಕ್ತರಿಗೆ ಸಿಗುತ್ತೆ, ಶುದ್ಧ ಭಕ್ತರಿಂದ ನಮಗೆ ಸಿಗುವಂಥದ್ದು. ಆದ್ರೆ ನಮ್ಮ ಪ್ರಯತ್ನ ಏನು, ಆ ಒಂದು ಭಕ್ತರ ಸಂಘದಲ್ಲಿ ಸದಾ ಇರಲು ಪ್ರಯತ್ನ ಮಾಡ್ಬೇಕಂತೇಳಿ ಇಲ್ಲಿ ನಾವು ತಿಳ್ಕೊಳ್ಬೇಕು. ಸೊ ಎಲ್ಲವೂ ಕೃಷ್ಣನಿಂದ ಉದ್ಭವಿಸುತ್ತದೆ. ಭಾವಾರ್ಥದಲ್ಲಿ ಆ ಗುಣಗಳನ್ನು ಎಲ್ಲಿ ವಿವರಿಸಲಾಗಿದೆ ಎಂಬುದನ್ನು ಪತ್ತೆ ಮಾಡಿ ಮತ್ತು ಓದಿ. ಭಕ್ತಿಯ ಅಭ್ಯಾಸದಿಂದ ನಾವು ಈ ನಿರ್ದಿಷ್ಟ ಗುಣಗಳನ್ನು ಉತ್ತಮವಾಗಿ ಅಭಿವೃದ್ಧಿ ಪಡಿಸಬಹುದಾದ ವಿವಿಧ ವಿಧಾನಗಳನ್ನು ಪಟ್ಟಿ ಮಾಡಿ. ಶಾಸ್ತ್ರದಿಂದ ಈ ಗುಣಗಳನ್ನು ಬೆಳೆಸಿರುವ ಭಕ್ತರ ಕೆಲವು ಉದಾಹರಣೆಗಳನ್ನು ಗುರುತಿಸಿ. ಇಲ್ಲಿ ಒಂದು ಚಟುವಟಿಕೆ ಇದೆ. ಅಂದ್ರೆ 10ನೇ ಅಧ್ಯಾಯದ 4 ಮತ್ತು 5 2 ಶ್ಲೋಕದಿಂದ ಭಕ್ತಿಯ ಅಭ್ಯಾಸದಿಂದ ನಾವು ಅಲ್ಲಿ 4 ಮತ್ತು 5ರಲ್ಲಿ ಭಗವಂತನ ಅನೇಕ ಗುಣಗಳನ್ನು ತಿಳಿಸಿದ್ದಾರೆ. ಆ ಗುಣಗಳು ಭಕ್ತಿಯ ಅಭ್ಯಾಸದಿಂದ ನಾವು ಈ ನಿರ್ದಿಷ್ಟ ಗುಣಗಳನ್ನು ಉತ್ತಮವಾಗಿ ಅಭಿವೃದ್ಧಿ ಪಡಿಸಬಹುದಾದ ವಿವಿಧ ವಿಧಾನಗಳನ್ನು ಪಟ್ಟಿ ಮಾಡಿ ಅಂತ ಬರ್ದಿದ್ದಾರೆ. ಮತ್ತೆ ಶಾಸ್ತ್ರದಿಂದ ಈ ಗುಣಗಳನ್ನು ಬೆಳೆಸಿರುವ ಭಕ್ತರ ಕೆಲವು ಉದಾಹರಣೆ. ಈಗ ಅನೇಕ ಅಲ್ಲಿ ಭಗವಂತನಲ್ಲಿ ಏನು ಗುಣಗಳು ಇದೆ ಅದು ಕೆಲವು ಭಕ್ತರ ಹತ್ರ ಶಾಸ್ತ್ರದಲ್ಲಿ ಈ ಭಗವದ್ಗೀತೆ ಅಥವಾ ಭಾಗವತಮಲ್ಲಿ ಬರುತ್ತೆ. ಅನೇಕ ಆ ಭಕ್ತರಿಗೆ ಯಾವುದೆಲ್ಲ ಗುಣ ಬಂದಿದೆ ಅಲ್ಲಿರುವಂತದ್ದು ಅವರ ಹೆಸರನ್ನು ಇಲ್ಲಿ ಉದಾಹರಣೆ ಮುಖಾಂತರ ತಿಳಿಸಿ ಅಂತ ಹೇಳ್ತಾರೆ. ನಾನು ಗ್ರೂಪ್ ಮಾಡ್ತೀನಿ. ಅರ್ಥ ಆಯ್ತಲ್ಲ ಪ್ರಶ್ನೆ? ಹರೇ ಕೃಷ್ಣ. ಅರ್ಥ ಆಗದಿದ್ರೆ ದಯವಿಟ್ಟು ಕೇಳಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ, ಅದ 2 ಶ್ಲೋಕದಲ್ಲಿ ಒಟ್ಟು 20 ಗುಣ ಭಗವಂತ ಹೇಳ್ತಾರಲ್ವಾ ಮಾತಾಜಿ? ನೀವು ಏನ್ ಮಾಡ್ಬೇಕು, ಅಲ್ಲಿ 20 ಗುಣಗಳಿದೆ ಅಂದ್ರೆ ಅದರಲ್ಲಿ ಒಂದೊಂದು ವಾಕ್ಯದಲ್ಲಿ ಹೇಳಿದ್ರೆ ಆಯ್ತು, ಇನ್ನು ತುಂಬಾ ಹೇಳ್ಬೇಕು. ಅಥವಾ ಅಂದ್ರೆ ನಾನು ಯಾರಿಗೆಲ್ಲ ನಾನು 4 ಗ್ರೂಪ್ ಮಾಡ್ತೀನಿ. ಈಗ ಯಾರಿಗೆಲ್ಲ ಹೇಳ್ಬೇಕು ಒಂದೊಂದು ಬಿಟ್ಟು ಹೋದದ್ದು ಗುಣ ಇನ್ನೊಬ್ರು ಯಾರಾದ್ರೂ ಹೇಳಿದ್ರೆ ಆಯ್ತು. ಏನು ಒಬ್ಬರೇ ಎಲ್ಲ ಗುಣಗಳನ್ನು ಹೇಳುವ ಅವಶ್ಯಕತೆ ಇಲ್ಲ. ಅದು ಮತ್ತೆ ಯಾವುದು ಉಳಿತದೆ ನೋಡೋಣ. ಅದನ್ನು ಮತ್ತೆ ಯಾರಿಗಾದ್ರೂ ಗೊತ್ತಿದ್ರೆ ಹೇಳ್ಬೋದು ಮಾತಾಜಿ. ಇಲ್ಲ ಅಂದ್ರೆ 20 ಗುಣ ಹೇಳುವವರು ಹೇಳ್ಬಹುದಲ್ವಾ ಮಾತಾಜಿ? ಅದ್ರಲ್ಲಿ ಮೇನ್ ಆಗಿ ಶಾಸ್ತ್ರದಲ್ಲಿ ಹೇಳುವವರು ಎಕ್ಸಾಂಪಲ್ ಯಾವ ಗುಣಕ್ಕೆ ಅಂತ ನಾವು ಹೇಳಿದ್ರಾಯ್ತು, ಹೈಲೈಟ್ ಅಲ್ವಾ? ಓಕೆ ಮಾತಾಜಿ, ಹಾಗೇನೂ ಹೇಳ್ಬೋದು. ಅದ್ರಲ್ಲಿ ಎಲ್ಲರಿಗೂ ತುಂಬಾ ಆಗತ್ತೆ ಅಂತ ಹೇಳಿದ್ರೆ ಯಾರಾದ್ರೂ ಒಂದು ಗುಣ ಒಬ್ಬರು ಹೇಳಿದ್ರು ಆಗತ್ತೆ, ಹಾಗನು ಹೇಳ್ಬೋದು. ಮತ್ತೆ ಎಲ್ಲ ಆದ್ಮೇಲೆ ಯಾವ್ದಾದ್ರು ಬಿಟ್ಟು ಹೋಗಿದ್ರೆ ಮತ್ತೆ ಗುಣವನ್ನು ಚರ್ಚೆ ಮಾಡುವ. ಆಯ್ತಾ? ಓಕೆ ಮಾತಾಜಿ. ಓಕೆ. ಹರೇ ಕೃಷ್ಣ. ಎಲ್ಲರಿಗೂ ಪ್ರಶ್ನೆ ಅರ್ಥ ಆಯ್ತಂತ ಅನ್ಕೋತೀನಿ. ಹರೇ ಕೃಷ್ಣ. 4 ಗ್ರೂಪ್ ಮಾಡ್ತೀನಿ ನಾನು.
ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮಾತಾಜಿ ಇನ್ನೊಂದ್ಸರಿ ಇದ್ ಮಾಡಿ ಮಾತಾಜಿ ಗ್ರೂಪ್. ಬಂದಿಲ್ವಾ ಮಾತಾಜಿ? ಇಲ್ಲ ಮಾತಾಜಿ, ಇನ್ನೊಂದ್ಸರಿ ಕಳಿಸಿ. ಒಂದ್ ನಿಮಿಷ. ಕೆಲವರು ಒಂದು ಪುನಃ ಇದು ಮಾಡಿದ್ರೆ ಕ್ಲೋಸ್ ಮಾಡಿದ್ರೆ ಹೋಗುತ್ತಾ ಅಂತ ಮಾತಾಜಿ. ಕೆಲವರು ಜಾಯಿನ್ ಆಗಿದ್ದಾರೆ. ಸೊ ನಾನು ಕ್ಲೋಸ್ ಮಾಡಿದ್ರೆ ಎಲ್ಲ ಹೋಗುತ್ತೆ, ತೊಂದ್ರೆ ಇಲ್ಲ. ನೀವು ಇಲ್ಲಿ ನೀವು ಒಂದೊಂದು ಪಾಯಿಂಟ್ಸ್ ಹೇಳ್ಬೋದು ಮಾತಾಜಿ. ಓಕೆ ಓಕೆ ಮಾತಾಜಿ. ಹರೇ ಕೃಷ್ಣ. ಓಕೆ ಓಕೆ ಹರೇ ಕೃಷ್ಣ. ಮಾತಾಜಿ, ಉಮಾ ಮಾತಾಜಿ. ಮಾತಾಜಿ. ಹರೇ ಕೃಷ್ಣ. ಇದು ನಾವು 4 ಜನ ಇವೆ ಗ್ರೂಪ್. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಮಹಾಬಾಹು ಪ್ರಭುಜಿ. ಮಹಾಬಾಹು ಪ್ರಭುಜಿ. ಹರೇ ಕೃಷ್ಣ. ಅವರೇ ಬುದ್ಧಿವಂತ್ರಿ ಪ್ರಭುಜಿ. ಮಾತಾಜಿ ಹೇಳ್ರಿ ಮಾತಾಜಿ. ಸುಜಾತ ಮಾತಾಜಿ ಏನಂತ ಹೇಳ್ಬೇಕು ಮಾತಾಜಿ? ಐಶ್ವರ್ಯಗಳು ಅಂದ್ರೆ 20 ಗುಣಗಳ ಮಾತಾಜಿ? ಮಾತಾಜಿ. ಅಂದ್ರೆ ಏನಂತ ಹೇಳ್ಬೇಕು ಮಾತಾಜಿ? ನಾನು ಒಂದ್ ಸ್ವಲ್ಪ ಲೇಟ್ ಆಗಿ ಜಾಯಿನ್ ಆದ, ಗೊತ್ತಾಗ್ಲಿಲ್ಲ ಮಾತಾಜಿ ಏನಂತ ನನಗೆ ಅರ್ಥ. ಗೊತ್ತಕ್ಕ ಅನ್ಬೇಕನ್ನಟ್ಟಿಗೆ ಹೋಯ್ತು ಮಾತಾಜಿ. ಮಾತಾಜಿ, ನಾನು ಇದು ಲೇಟ್ ಆಗಿ ಜಾಯಿನ್ ಆದೆ, ಹಂಗಾಗಿ ನನ್ಗೆ ಏನಂತ ಅರ್ಥ ಆಗ್ಲಿಲ್ಲ. ಇನ್ನೂ ಅರ್ಥ ಆಗಿಲ್ಲ ಹೇಳ್ರಿ ಅಂತ ಹೇಳ್ದೆ ಇನ್ನೊಂದ್ಸಲ. ಅವರು ಸುಮ್ನೆ ಅದೆ. ಅವ್ರೆಲ್ಲಾ ಹೇಳ್ತಾರಲ್ಲ ಕೇಳಂದ್ಬಿಟ್ರಿ. ಈ ಸರಿ ಕೇಳಿದ್ರೆ ಗೊತ್ತಾಗುತ್ತೆ. ಮಾಡಿದ್ರೆ ಬರ್ತದ ಬಿಡು ಮಾತಾಜಿ. ನನಗೆ ಕ್ವಶನ್ ಅದು ಅರ್ಥ ಆಗಿಲ್ಲ ನನ್ಗೆ. ನನಗೂನು ಅಷ್ಟೇ ಆಗಿದೆ ಮಾತಾಜಿ. ಹಾ, ನನಗೂನು ಅದೇ ಆಗಿದೆ, ಅರ್ಥ ಆಗಿದೆ. ಪ್ರಭುಜಿ, ವಿಜಯ ಚಿತ್ತಾಯ ಪ್ರಭುಜಿ. ಮಾತಾಜಿ ನಿಮ್ಗೇನಾದ್ರೂ ಗೊತ್ತಿದ್ರೆ ಹೇಳ್ರಿ ಪ್ರಭುಜಿ. ಮಾತಾಜಿ, ಅದೇ 20 ಘಟಕಾಂಶಗಳಿಂದ ಈ ಜಡ ದೇಹ ರಚನೆ ಆಗಿರತ್ತಲ್ಲ, ಆ ಗುಣಗಳ ಅಥವಾ? ನನಗೆ ಲೇಟ್ ಆಗಿ ಜಾಯಿನ್ ಆದೆ, ನನ್ಗೆ ಏನಂತ ಅರ್ಥ ಆಗ್ಲಿಲ್ಲ, ಅದಕ್ಕೋಸ್ಕರನೇ. ನಾನು ಈಗ ಹೊಲದಿಂದ ಈಗ ಬಂದೆ ಮಾತಾಜಿ. ನನಗೆ ಮೈನ್ ಕ್ವಶನ್ ಅರ್ಥ ಆಗಿದ್ರೆ ಅದು ಆನ್ಸರ್ ಮಾಡಕ್ಕಾಗುತ್ತೆ.
ಇದು ಜಾಯಿನ್ ಆಗಿದ್ರಾ ನೀವು ಗ್ರೂಪ್ಗೆ? ಇಲ್ಲ, ಒಂದ್ 5 ನಿಮಿಷ ಆಯ್ತು ಮಾತಾಜಿ. ಇರ್ಲಿ ಬಿಡ್ರಿ, ಅವ್ರು ಹೇಳ್ತಾರಲ್ಲ ಕೇಳನ್ ಬಿಡ್ರಿ. ಆಮೇಲೆ ನಮಗ್ ಗೊತ್ತಿಲ್ದ ಏನ್ ಹೇಳಕ್ ಹೋಗ್ಬಾರ್ದು. ಅದೇ ಮಾತಾಜಿ. ಸ್ವಲ್ಪ ಅವ್ರು ಹೇಳ್ತಾರೆ, ಹೇಳ್ರಿ ಕೇಳಾನ. ಹಾ ಸರಿ ಮಾತಾಜಿ. ಅದೇ ಕ್ವಶನ್ ಏನಿದೆ ಅಂದ್ರೆ 20 ಗುಣಗಳು ಅಂತೆ. ಭಕ್ತಿಯ ಅಭ್ಯಾಸದಿಂದ ನಾವು ಈ ನಿರ್ದಿಷ್ಟ ಗುಣಗಳನ್ನು ಉತ್ತಮವಾಗಿ ಅಭಿವೃದ್ಧಿ ಪಡಿಸಬಹುದಾದ ವಿವಿಧ ವಿಧಾನಗಳನ್ನು ಪಟ್ಟಿ ಮಾಡಿ. ಭಕ್ತಿಯ ಅಭ್ಯಾಸದಿಂದ ಏನ್ ಮಾಡಿರ್ತೀವಿ ನಾವು? ಪ್ರಸಾದ ಭೋಗ ಮಾಡೋದು, ಭಗವಂತನಿಗೆ ಆರತಿ ಮಾಡೋದು, ಅವೆಲ್ಲಾನು ಬರ್ತಾವ ಮಾತಾಜಿ? ಸುಜಾತ ಮಾತಾಜಿ, ಕೀರ್ತನ ಮಾಡೋದು, ಶ್ರವಣ ಕೀರ್ತನ ಅವೆಲ್ಲಾನು ಬರ್ತವೆ. ಭಕ್ತರ ಸಂಘ ಮಾಡೋದು, ಭಕ್ತರ ಸಂಘ ಮಾಡೋದು, ಜಪ ಮಾಡೋದು, ಪಬ್ಲಿಕ್ ದಾಗ ಕೀರ್ತನ ಮಾಡಿಸೋದು, ಮತ್ತೆ ನಾವು ಇದು ಪ್ರಚಾರ ಮಾಡೋದು, ಮತ್ತೆ ಡಿಸ್ಟ್ರಿಬ್ಯೂಷನ್ ಮಾಡೋದು, ಭಗವದ್ಗೀತೆ ಭಾಗವತಂ ಶ್ರವಣ ಮಾಡೋದು, ಕೀರ್ತನೆ ಮಾಡೋದು, ಭೋಗ ಮಾಡ್ಬಿಟ್ಟು ಪ್ರಸಾದ ಸೇವಿಸೋದು, ಇವೆಲ್ಲ ಅಂದ್ರೆ ಇವೆಲ್ಲವೂ ಮಾಡಿ ಎಲ್ಲರಿಗೂ ಹಂಚೋದು. ಮತ್ತೆ ಮಂಗಳಾರತಿಗೆ ಅಟೆಂಡ್ ಆಗೋದು, ಇವೆಲ್ಲಾನು ಬರ್ತವೆ ಮಾತಾಜಿ. ಇದಕ್ಕೂ ಮೀರಿದ್ದು ಏನ್ ಹೇಳ್ತಾರ ನೋಡನ್ರಿ. ಹಂಗೇನಿದ್ರೆ ಇದು ಏಕಾದಶಿ ವ್ರತನೂ ಬರುತ್ತಲ್ಲ. ಏಕಾದಶಿ ವ್ರತ ಮಾಡೋದು, ಬಾಲರಾಮ್ ಜಯಂತಿ ಫೆಸ್ಟಿವಲ್ಸ್, ಎಲ್ಲ ಫೆಸ್ಟಿವಲ್ಸ್ ಏನಿದಾವನ ಇವಾಗ ನಾವು ಇಸ್ಕಾನ್ ಫೆಸ್ಟಿವಲ್ಸ್ ಇದಾವಲ್ಲ ಅವನ್ನೆಲ್ಲ ಭಾಗವಹಿಸೋದು, ಇವೆಲ್ಲಾನು ಬರ್ತವೆ. ಫಾಲೋ ಮಾಡೋದು ಎಲ್ಲ ಏನೇನ್ ಬರ್ತಾವ ಅವ್ರು ಎಲ್ಲರೂ ಗುರು ಪರಂಪರೆಯಲ್ಲಿಂದ ಏನೇನ್ ಬರುತ್ತೆ ಅವೆಲ್ಲ ಫಾಲೋ ಮಾಡೋದು. ಮಾತಾಜಿ, ಇವೆಲ್ಲಾನು ಬರ್ತವೆ. ಬೇರೆ ಇನ್ನೇನಾದ್ರೂ ಕ್ವಶನ್ಸ್ ನಮ್ಗೆ ಅರ್ಥ ಆದ್ರೆ ಕ್ವಶನ್ಸ್ ಕರೆಕ್ಟ್ ಆನ್ಸರ್ ಮಾಡಕ್ಕಾಗುತ್ತೆ. ಅದೇ ನೋಡೋಣ ಮಾತಾಜಿ ಹೇಳ್ತಾರಲ್ಲ ಅವ್ರು ನೋಡೋಣ. ಇದ್ರೊಳಗ ಇಷ್ಟ ಅಂತ ಹೇಳಿಬಿಡ್ರಿ ಮಾತಾಜಿ ನೀವು. ನಾವ್ 4 ಜನ ಇವಲ್ಲ, ಇದು ಹೇಳ್ಬಿಡ್ರಿ ನೋಡೋಣ. ಆಯ್ತು ಮಾತಾಜಿ. ಇವಾಗ ಅವ್ರ ಕ್ವಶನ್ಸ್ ಕ್ಲೀನ್ ಆಗಿ ಅರ್ಥ ಹೇಳ್ರಿ ಮಾತಾಜಿ. ಎಷ್ಟನೇ ನಂಬರ್ ಅಂತಾರಲ್ಲ, ಇಲ್ಲ ಮಾತಾಜಿ ನಾವು 4 ಜನ ಹಿಂಗೆ ಇದ್ವಿ, ಇದು ಮಾಡಿವ ಅಂತ ಹೇಳ್ಬಿಡ್ರಿ ಆಯ್ತು. ಕ್ಲಾಸಿಗೆ ಜಾಯಿನ್ ಆಗ್ರಿ ಡೈಲಿ. ಯಾವ್ದಕ್ಕ ಮಾತಾಜಿ? ಇದಿರುತ್ತಲ್ಲ ಮಾತಾಜಿ ಡೈಲಿ 7 ಗಂಟೆಯಿಂದ 8 ಗಂಟೆ. ಹೌದಾ? ಇಲ್ಲ ಮಾತಾಜಿ, ಸ್ವಲ್ಪ ಇವತ್ತಲ್ಲಿ ಭಾಗವತಂ ಕ್ಲಾಸ್ ಇತ್ತು, ಇದು ಭಕ್ತರು ಕ್ಷಿದ್ದ ಸಲುವಾಗಿ ಹೋಗಿಲ್ಲ. ಇದು ಚಿತ್ರಲೇಖ ಮಾತಾಜಿ ಬಂದಾರ ಮಾತಾಜಿ ರಾಯಚೂರಿಗೆ. ಹೇಳಿದ್ರು ಮಾತಾಜಿ, ಚಿತ್ರಲೇಖ ದೇವದಾಸಿ 7 ದಿನ ಏನೋ ಭಾಗವತಂ ಕ್ಲಾಸ್ ಇದೆಯಂತಲ್ಲ, ಭಾಗವತಂ ಸಲುವಾಗಿ ಹೋಗಿಲ್ಲ ಮಾತಾಜಿ. ಒಳ್ಳೇದು ಮಾತಾಜಿ, ತುಂಬಾ ಚೆನ್ನಾಗಿರ್ತಾರಂತಲ್ಲ. ಹೌದು ಮಾತಾಜಿ. ಅದ್ರೊಳಗ ಮಾತಾಜಿ 3 ಗಂಟೆಗಿಲಿಂತ 4:30 ತನ ನಮ್ಗ್ ಮಧ್ಯಾಹ್ನ ಇರುತ್ತಲ್ಲ. ಎಲ್ಲಾನು ಹೋದಾಗ ಇಲ್ಲ ಇದ್ರೆ ಜಾಯಿನ್ ಆಗ್ತೀನಿ ಮಾತಾಜಿ. ಹಂಗಾಗ್ಯದ ನಮ್ದು. ಹಿಂದಿ ಅರ್ಥ ಆಗತ್ರ? ಇಲ್ಲ ಮಾತಾಜಿ, ಸ್ವಲ್ಪ ಹಂಗೆ ಕೇಳಿದ್ರೆ ಸ್ವಲ್ಪ ಇದಾಗ್ತದಲ್ಲ ಅಂತಂದು ಹೋಗ್ತಿವಿ ಅಷ್ಟೇ. ಆಗ್ಲಿಕ್ ಹೋಗ್ಲಿ ಹೋಗಿ ಸ್ವಲ್ಪ ಕೂಡೋಣ ಅಂತಂದು. ಆಗಲ್ಲ ಮಾತಾಜಿ ಹಿಂದಿ. ಚಿತ್ತಯ್ಯ ಪ್ರಭುಜಿ, ಹೇಳಿ ಮಾತಾಜಿ. ಮಾತಾಜಿ ಹೇಳ್ರಿ. ಆಯ್ತಾ ಆದ ಮಾತಾಜಿ. ಮಾತಾಜಿ ಕಂಡಿಲ್ಲ. ಭಗವಂತನ ಗೊತ್ತಿಸ್ಬಿಡ್ರಿ. ಅದೇ ತರ ಮಾಡ್ತಾ ಇದೀನಿ. ಇನ್ನೊಂದೇನ್ ಗೊತ್ತಾ, ನೀವೆಲ್ಲರೂ ಕುತ್ಕೊಳ್ಳೋ ಜಾಗದಾಗ ಅಲ್ಲೆಲ್ಲ ಒಂದ್ ಸ್ವಲ್ಪ ಇದು ಬರುತ್ತೆ ನೋಡ್ರಿ, ಈರುಳ್ಳಿ ಬೆಳ್ಳುಳ್ಳಿ ಒಂದ್ ಸ್ವಲ್ಪ ಸ್ಪ್ರೇ ಮಾಡ್ರಿ. ಸ್ಮೆಲ್ಲಿಗೆ ಆ ಜಾಗದಿಂದ ಒಂದ್ ಸ್ವಲ್ಪ ಹೋಗ್ಬಿಡತ್ತೆ. ನೀವು ಒಂದ್ ಸ್ವಲ್ಪ ಕುತ್ಕೊಳ್ಳೋ ಜಾಗ ಎಲ್ಲಾದ್ರೂ ಇಲ್ಲ, ಹೊಲದಲ್ಲಿ ಬಾಳ ಗಿಡ ಐತ್ ಮಾತಾಜಿ. ಅದು ತುಂಬಾ ಗಿಡ. ಹಂಗಾಗಿ ಆದ್ರೆ ಬಾಳ ದಿವಸ ಆಯ್ತು ಎಂದು ಅವಲೇ ಒಂದು 6 ತಿಂಗಳ ಮೇಲೆ ಆಗಿತ್ತೇನೋ ಕಂಡು. ಮೊನ್ನೆ ದಿವಸ ಒಂದ್ಸರಿ ಹಂಗೆ ಕಾಣ್ತು.
ಹ್ಮ್ 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 ಏಕ್ದಮ್ ಬಂತು ಭಾರಿ ದೊಡ್ಡ ಹಾವು ಅದು. ಹ್ಮ್ ನಾಗ ಹ್ಮ್ ಹ್ಮ್ ಅದು ಹ್ಮ್ ನಮ್ ಸ್ವಲ್ಪ ಭಯ. ಹುಡುಗರು ಹ್ಮ್ ನಮ್ ಹುಡುಗರು ಅದನ್ನ ಹೊಡ್ದಾಕ್ ಬಿಡಾರು. ಅವ್ರಿಗೂ ಯಾಕೋ ಮನಸ್ಸು ಬರ್ಲಿಲ್ಲ, ಅದ್ ಯಾಕೋ ಆತರ ಅನ್ನಿಸ್ತ ಅದ್ ನೋಡಿದ್ರೆ. ಅದೇ ಹೊಡಿಬಾರ್ದು ಅನ್ಸ್ತ. ಹಾ ಹಾ. ಹೊಡಿಬಾರ್ದು ಅಜ್ಜಿ, ಹೊಡಿಬಾರ್ದು. ಹ್ಮ್ ಹೊಡಿಬಾರ್ದು, ಯಾರನ್ನ ಕರ್ಕೊಂಬಂದು ಇಡ್ಸ್ಬೇಕು ಪ್ರಭು. ಅದಿರೋದ್ರಿಂದ ಈ ಅಳಿಲು ಮತ್ತೆ ಇದು ಇಲಿ ಯಜ್ಞ ಇದಾವಲ್ಲ, ಹಾ ಹಾ ಅವೆಲ್ಲ ಅವಾಯ್ಡ್ ಆಗ್ತವೆ ನಿಮ್ ಜಮೀನಲ್ಲಿ. ಹೌದೌದು ಮಾತಾಜಿ. ಹ್ಮ್ ಸ್ವಲ್ಪ ನೀವು ಹುಷಾರಾಗಿ ಓಡಾಡ್ಕೋಬೇಕಷ್ಟೇ, ನೈಟ್ ಎಲ್ಲ ಹೋಗಕ್ ಹೋಗ್ಬೇಡ್ರಿ. ಹೌದ್ ಮಾತಾಜಿ. ಅಲ್ಲೆಲ್ಲ ಬೆಕ್ಕುಗಳೆಲ್ಲ ಸಾಕಿದ್ದೀನಿ ನಾನು, ಬೆಕ್ಕುಗಳಿದಾವೆ. ಹ್ಮ್ ಹ್ಮ್ ಒಡಿಯದ್ ಈಗ ಇಲ್ಲ, ನಮ್ಗೆ ಅವ್ರು ಮಾತಾಜಿಯರು ಒಳ್ಳೆ ಉದಾಹರಣೆ ಕೊಟ್ರು ಮಾತಾಜಿ. ಅದು ಅವತ್ತು ಇದು ನಿರ್ಮಲಾ ಮಾತಾಜಿಯರು ಹ್ಮ್ ಅವಾಗ್ನಿದ್ದ ಒಂಥರ ಏನೋ ಬಹಳ ಒಂಥರ ಕಾನ್ಫಿಡೆನ್ಸ್. ಅದೇ ಮನೆಯಲ್ಲಿ ಗ್ಯಾಸ್ ಆತರ ಇರುತ್ತೆ, ಅದು ಎಲ್ಲ ಅಪಾಯಕಾರಿ ವಸ್ತುಗಳೇ ಆಗಿರ್ತವೆ. ಆದ್ರೆ ಅದ್ರಿಂದ ಹೆಂಗೆ ಜಾಗೃತರಾಗಿರ್ತೀವಿ ಅಂತಂದು ಆತರ ಉದಾಹರಣೆ ಕೊಟ್ರಲ್ಲ, ನಿಜ ನಿಜ. ಅವಾಗ ಒಳ್ಳೆ ಎಕ್ಸಾಂಪಲ್. ಇದು ಕೂಡ ಅದೇ ತರ ತಾನೆ, ನಾವ್ ಅದ್ರ ಬಗ್ಗೆ ಎಚ್ಚರಿಕೆಗಿದ್ರ ಆಯ್ತು ಅಂತಂದ್ ಅನ್ಕೊಂಡ್ವಿ. ಕಾಮನ್ ಆಗೋದು. ನಾವ್ ಎನಿ ಟೈಮ್ ಇರೋದನ್ನೇ ಸ್ಟ್ರಗಲ್. ನಾವೆಲ್ಲಾ ಬರೀ ಎಲ್ಲಾ ತರದ ಅಂತದ್ರಲ್ಲಿ ಮಧ್ಯದಲ್ಲೇ ಬದುಕ್ತಿರೋದ್ ನಾವು ಪ್ರತಿ ಕ್ಷಣನು. ಹೌದು ಪ್ರತಿ ಮಾತಾಜಿ. ಕ್ಷಣ ನೀವೆಲ್ಲನ ಹೋಗ್ರಿ ಮತ್ತೆ ಹಾ ನಾವ್ ಬದುಕ್ತಿರೋದೇನೆ ಎಲ್ಲಾ ರೀತಿಯಿಂದನೂ ಅಪಾಯ ಇರೋಂತ ಇದ್ರಲ್ಲೇ ಬದುಕ್ತಿರೋದ್ ನಾವು. ಹೌದು ಮಾತಾಜಿ. ಆದ್ರೂ ಧೈರ್ಯ, ನಾವ್ ಅದನ್ನ ಭಯ ಇಟ್ಕೊಳಲ್ಲ, ಅವಾಗ ಧೈರ್ಯ ಬಂದ್ಬಿಡುತ್ತೆ. ಹ್ಮ್ ಯಾವಾಗ ಭಯ ಬಿಟ್ಬಿಡ್ತೀವೋ ಧೈರ್ಯ ಬಂದ್ಬಿಡುತ್ತೆ. ಭಯ ಇಟ್ಕೊಂಡಾಗ ಏನಾಗುತ್ತೆ ಅಂದ್ರೆ ಇನ್ನೂ ಎದುರ್ಸಕ್ ಸ್ಟಾರ್ಟ್ ಆಗ್ಬಿಡುತ್ತೆ. ಹೌದು ಮಾತಾಜಿ. ಯಾವಾಗ ಅಲ್ಲಿ ಫುಲ್ ಜಪ ಮಾಡ್ತಾ ಇರ್ತೀನಿ ಹೊಲ್ದಾಗೆಲ್ಲ, ಅವಾಗ ಭಗವಂತ ಸ್ಮರಣೆ ಮಾಡಿದ್ರೆ ಅದ್ ಮರ್ತೇ ಹೋಗಿರ್ತೀನಿ. ಹೌದು. ಜಪ ಮಾಡ್ಕಂತ ಹೋಗ್ರಿ, ಏನೂ ಆಗಲ್ಲ. ಏನಂದ್ರೆ ಶೂ ಹಾಕೊಳ್ರಿ ಅಷ್ಟೇ, ಆದಷ್ಟು ಶೂ ಹಾಕೊಂಡು. ಇವ್ ಗಮ್ ಬೂಟ್ಸ್ ಅಂತ ಬರುತ್ತೆ, ಹಾ ಗಮ್ ಬೂಟ್ಸ್ ಅಂತ ಬರ್ತವೆ, ಅವನ್ನ ಹಾಕೊಂಡು ಓಡಾಡ್ರಿ. ಅದೇ ಮಾತಾಜಿ. ಅವಾಗ ಏನಾಗುತ್ತೆ ಅಂದ್ರೆ ಒಂದ್ ಪಕ್ಷ ಅಲ್ಲಿ ಏನಾನ ಬಂದ್ರುನು ಅದಕ್ಕೆ ಟಚ್ ಆದ್ರೆ ನಿಮ್ಗೆ ಏನಾಗಲ್ಲ. ಅವ್ರೆಲ್ಲ ಮತ್ತೆ ರೀಜಾಯಿನ್ ಆಗಿದಾರೇನೋ, ನಾವೇ ಹೊರಗಡೆ ಇದೀವೇನೋ ಅನ್ಸುತ್ತೆ ಈಗ. ಇಲ್ಲ ಅದು ಮಾತಾಜಿ ಸ್ಕ್ರೀನ್ ಬರ್ಲಿಲ್ಲ ಮಾತಾಜಿ ಅವ್ರದ್ದು. ಈಗ ಒಬ್ಬೊಬ್ರೆ ಜಾಯ್ನ್ ಆಗ್ತಾರೆ. ಕಾಮಾಕ್ಷಿ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಕೃಷ್ಣ. ಜಾಯ್ನ್ ಮಾತಾಜಿ ಮ್ಯೂಟ್ ಆಗಿದೆ ಮಾತಾಜಿ. ಹೌದು ಮಾತಾಜಿ. ಅದು ಓಪನ್ ಎಕ್ಸಾಮ್ ಹಾಕಿಲ್ಲ ಮಾತಾಜಿ ಇನ್ನ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಅವ್ರಿಗೇನೋ ಕೆಲಸ ಇದೆ ಅನ್ಸುತ್ತೆ ಮಾತಾಜಿ. ನಿಮಿಷ, ಅದು ಇದು ಆಗಿತ್ತು, ಮ್ಯೂಟ್ ಆಗಿತ್ತು. ಒಂದ್ ನಿಮಿಷ, ನಾನು ಸ್ಕ್ರೀನ್ ಇದು ಮಾಡ್ತೇನೆ, ಒಂದ್ ನಿಮಿಷ. ಕಾಣಿಸ್ತಾ ಅಲ್ಲ? ಹರೇ ಕೃಷ್ಣ ಮಾತಾಜಿ. ಎಸ್ ಮಾತಾಜಿ. ಈಗ ಹರೇ ಕೃಷ್ಣ. ವಾಯ್ಸ್ ಕೇಳಿಸ್ತಾ ಅಲ್ಲ? ಅದು ಮ್ಯೂಟ್ ಆಗಿತ್ತು. ಓಕೆ. ಹೌದು ಮಾತಾಜಿ. ಹಾ ಓಕೆ, ಹೇಳಿ. ಯಾರು ಹೇಳ್ತೀರಿ ಮೊದಲಿಗೆ? ಹಾ ಹೇಳಿ ಮಾತಾಜಿ. ವಿಜೇತಾ ಮಾತಾಜಿ ಹೇಳಿ.
ಹರೇ ಕೃಷ್ಣ ಮಾತಾಜಿ ನಮ್ದು 4ನೇ ಗುಂಪು ಮಾತಾಜಿ. ನಮ್ಮಲ್ಲಿ ಚೈತನ್ಯ ನವೀನ್ ಮಾತಾಜಿ, ಆಮೇಲೆ ಇವರು ವಿನೀತಾ ಮಾತಾಜಿ, ನಿತ್ಯ ಗೆಹಿನಿ ಚೈತನ್ಯ ಮಾತಾಜಿ. ನವೀನ್. ಚೈತನ್ಯ ನವೀನ್ ಮಾತಾಜಿ, ಹಂಗೆ ವಿನಾಯಕ್ ಪ್ರಭುಜಿ, ಹಾಗೆ ನಿತ್ಯ ಗೆಹಿನಿ ಮಾತಾಜಿ ಅವರು ಇದ್ರು ಮಾತಾಜಿ. ಮತ್ತೆ ನಾವು ಏನೇನು ಚರ್ಚೆ ಮಾಡಿದ್ವಿ ಅಂದ್ರೆ, ಇದರಲ್ಲಿ ಎಷ್ಟೊಂದು ಗುಣಗಳಿದೆ, ಇವೆಲ್ಲವೂ ಕೂಡ ಕೃಷ್ಣನಿಂದನೇ ಬರುತ್ತೆ. ಒಳ್ಳೇದಾಗ್ಲಿ ಕೆಟ್ಟದ್ದಾಗ್ಲಿ ಅದೆಲ್ಲವೂ ಕೂಡ ಕೃಷ್ಣನಿಂದಾನೇ ಬರುತ್ತೆ. ಸೊ ಇಲ್ಲಿ ಎಷ್ಟೊಂದು ಇವನ್ನ ನಾವು ನಮ್ಮ ಜೀವನದಲ್ಲಿ ಯಾವ ರೀತಿ ತರಿಸ್ಕೋಬಹುದು ಅಂತ ಅಂದ್ರೆ, ಈ ಒಂದು 4 ರೆಗ್ಯುಲೇಟಿವ್ ಪ್ರಿನ್ಸಿಪಲ್ಸ್ ಏನೇನಿದೆ ಅವನ್ನ ಮಾಡೋದ್ರಿಂದ ನಮ್ಗೆ ಒಂದೊಂದು ಗುಣ ಬರುತ್ತೆ. ಅಂದ್ರೆ ಈಗ ಜೂಜಾಡೋದನ್ನ ನಿಲ್ಸೋದ್ರಿಂದ ಏನಾಗುತ್ತೆ, ಸತ್ಯ ಅನ್ನೋದು ಇರುತ್ತೆ. ಹಾಗೆ ಮಾಂಸ ಭಕ್ಷಣೆ ಬಿಟ್ಟಾಗ ಕರುಣೆ ಅನ್ನೋದು ಉದ್ಭವ ಆಗುತ್ತೆ, ಕ್ಷಮಾ ಗುಣ, ಕರುಣೆ ಅನ್ನೋದು. ಆಮೇಲೆ ಅನೈತಿಕ ವ್ಯವಹಾರಗಳನ್ನ ಬಿಟ್ಟಾಗ ಏನಾಗುತ್ತೆ, ಶುಚಿತ್ವ ಅನ್ನೋದು ಸ್ಥಾಪನೆ ಆಗುತ್ತೆ. ಹಾಗೆ ಮಾತಾಜಿ ಈ ತರ 4 ನಿಯಮಗಳಿಂದ 4 ಇವು ಸಿಗುತ್ತೆ. ಮತ್ತೆ ನಾವು ಈ ಒಂದು ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡೋದ್ರಿಂದ, ಮತ್ತೆ ಭಕ್ತರ ಸಂಘದಲ್ಲಿ ಇರೋದ್ರಿಂದ, ಭಗವದ್ಗೀತೆ, ಭಾಗವತಂ ಇವನ್ನೆಲ್ಲ ಓದೋದ್ರಿಂದ ಏನಾಗುತ್ತೆ, ನಮ್ಗೆ ಈ ಗುಣಗಳೆಲ್ಲ ಬರ್ತಾ ಹೋಗುತ್ತೆ. ಹಾಗೆ ಯಾರ ವೈಷ್ಣವರಲ್ಲಿ ಈ ಗುಣ ಹೆಚ್ಚಾಗಿ ನಮ್ಗೆ ಕಾಣುತ್ತೋ ಆ ವೈಷ್ಣವರನ್ನ ಗ್ಲೋರಿಫೈ ಮಾಡಿದಾಗ ಕೂಡ ನಮ್ಗೆ ಆ ಗುಣ ನಮ್ಮಲ್ಲಿ ಕೂಡ ಬರುತ್ತೆ. ಅಂಡ್ ಈ ಗುಣಗಳಿಗೆ ಎಕ್ಸಾಂಪಲ್ ಆಗಿ ಕೆಲವೊಬ್ರು ಭಕ್ತರು ಇದ್ದಾರೆ. ಫಾರ್ ಎಕ್ಸಾಂಪಲ್ ನಿರ್ಭಯ ಅನ್ನೋದನ್ನ ತಗೊಂಡ್ರೆ ಅದಕ್ಕೆ ಪ್ರಹ್ಲಾದ್ ಮಹಾರಾಜರು ಎಕ್ಸಾಂಪಲ್ ನಾವು ಹೇಳ್ಬೋದು. ನಿರ್ಭಯ ಮತ್ತೆ ಕೀರ್ತಿ, ಸೊ ತುಂಬಾ ಕೀರ್ತಿಶಾಲಿ ಆಗ್ತಾರೆ ಪ್ರಹ್ಲಾದ್ ಮಹಾರಾಜರು. ಸೊ ಹೆಂಗೆ ಅಂದ್ರೆ ಭಕ್ತಿ ಮಾಡೋದ್ರ ಮೂಲಕ ಅವರು ಈ ಗುಣಗಳನ್ನ ಬೆಳೆಸ್ಕೊಂಡಿದ್ದಕ್ಕಿಂತ ಆ ತರ ಆಗುತ್ತೆ. ಅಂಡ್ ದಾನ ಅಂತ ತಗೊಂಡಾಗ ನಮ್ಮ ಗೋಸ್ವಾಮಿಗಳಲ್ಲಿ ಶ್ರೀ ಸನಾತನ ಗೋಸ್ವಾಮಿ ಹಾಗೆ ರೂಪ ಗೋಸ್ವಾಮಿ ಅವರು ತುಂಬಾ ದೊಡ್ಡ ಶ್ರೀಮಂತರಾಗಿದ್ರು ಕೂಡ ಅದೆಲ್ಲವನ್ನ ದಾನ ಮಾಡಿ, ಆಮೇಲೆ ಇನ್ನು ಎಷ್ಟೊಂದು ಈ ಎಲ್ಲ ಗೋಸ್ವಾಮಿಗಳು ಅಷ್ಟೇ ಎಲ್ಲಾನು ದಾನ ಮಾಡಿ ಕಂಪ್ಲೀಟ್ ಕೃಷ್ಣ ಭಕ್ತಿಯಲ್ಲಿ ಅವರು ತಲ್ಲೀನರಾದ್ರು. ಆಮೇಲೆ ಅದೇ ಇದನ್ನ ಅವ್ರನ್ನ ತುಷ್ಟಿ ಇದಕ್ಕೆ ಕೂಡ ಹೇಳ್ಬೋದು ಮಾತಾಜಿ. ಯಾಕಂದ್ರೆ ಅವರು ಜಸ್ಟ್ ಅವ್ರಿಗೆ ಎಷ್ಟು ಸಿಗ್ತಾ ಇತ್ತು ಅಷ್ಟೇ ಪ್ರಸಾದದಲ್ಲಿ ಅಥವಾ ಇನ್ನೇನೇನು ವ್ಯವಸ್ಥೆಗಳಿದೆ ಅಷ್ಟರಲ್ಲೇ ಅವ್ರ ಸಂತುಷ್ಟಿಯಿಂದ ಭಕ್ತಿಯನ್ನ ಮುಂದುವರಿಸ್ತಾ ಇದ್ರು. ಮತ್ತೆ ಮನೋನಿಗ್ರಹ ಅಥವಾ ಇಂದ್ರಿಯ ನಿಗ್ರಹ ಅಂತ ಬಂದಾಗ ಅಂಬರೀಷ್ ಮಹಾರಾಜ್ ಅವ್ರನ್ನ ನಾವು ತಗೋಬಹುದು. ದುರ್ವಾಸ ಮುನಿಗಳು ಅಷ್ಟು ಕೋಪಗೊಂಡ್ರು ಕೂಡ ಅಂಬರೀಷ್ ಮಹಾರಾಜ್ ಅವರು ಅವ್ರ ಮೇಲೆ ಕೋಪಗೊಳ್ಳಿಲ್ಲ. ಸೊ ಅವ್ರ ಮೇಲೆ ಇಂದ್ರಿಯ ನಿಗ್ರಹ ಇತ್ತು ಅವರಲ್ಲಿ. ಹಾಗೆ ಅಹಿಂಸೆ ಅಂತ ತಗೊಂಡಾಗ ನೆನಪಾಗ್ತಿಲ್ಲ ಮಾತಾಜಿ. ಸೊ ಈ ತರ ಬಂದಾಗ ಇವರು ಮೃಗಾರಿನೂ ಆಗುತ್ತೆ. ಮೃಗಾರಿ ಭಗವಂತ ನಾರದರ ಸಂಪರ್ಕದವರು ಬೇಟೆಗಾರರಾಗಿರ್ತಾರೆ. ನಾರದರ ಸಂಪರ್ಕಕ್ಕೆ ಬಂದ ಕೂಡ್ಲೆ ಮತ್ತೆ ನೆಕ್ಸ್ಟ್ ಇನ್ನೊಂದ್ಸಲ ನಾರದರು ಬಂದಾಗ ಅವರು ಆ ನಾರದರಿಗೆ ದಂಡವತ್ ನಮಸ್ಕಾರ ಮಾಡುವಾಗ ಅಲ್ಲಿ ಇರುವೆಗಳಿತ್ತಂತ ಅವರು ತುಂಬಾ ಜಾಗರೂಕತೆಯಿಂದ ಅದನ್ನ ಆಚೆ ಮಾಡಿ, ಅಂದ್ರೆ ಅದಕ್ಕೆ ಅವರು ತಿಳಿದ್ರು ಮೊದಲು ಅಷ್ಟು ಹಿಂಸೆ ಮಾಡ್ತಾ ಇದ್ದವರು ಯಾವಾಗ ಶುದ್ಧ ಭಕ್ತರಿಗೆ ಪ್ರಣಾಮಗಳನ್ನು ಸಲ್ಲಿಸುವಾಗ ಆ ಒಂದೊಂದು ಇರುವೆಯನ್ನು ಸೈಡಿಗೆ ಹಾಕಿ, ಅಂದ್ರೆ ಅಷ್ಟು ಅವರ ಅಹಿಂಸಾ ಗುಣವನ್ನು ಅಲ್ಲಿ ನಾವು ಕಾಣ್ಬೋದು. ಅದೊಂದು ಮೃಗಾರಿ. ಧನ್ಯವಾದ ಮಾತಾಜಿ. ಮಾತಾಜಿ ಅಹಿಂಸೆಗೆ ಮೃಗಾರಿ ಅವರನ್ನ ತಗೋಬಹುದು. ಹಂಗೆ ಮಾತಾಜಿ ಅವರು ಹೇಳಿದ್ರು ಜಡಭರತ ಅಂತ, ಅವರು ಎಕ್ಸಾಂಪಲ್ ಕೊಟ್ಟಿದ್ರು ಮಾತಾಜಿ. ಸೊ ಜಡಭರತ ಅವರ ಎಕ್ಸಾಂಪಲ್ ಕೂಡ ಅಹಿಂಸೆಯಲ್ಲಿ ತಗೋಬಹುದು. ಸೊ ಈ ತರ ತಪಸ್ಸು ಅನ್ನೋದನ್ನ ಬಂದಾಗ ನಾವು ಧ್ರುವ ಮಹಾರಾಜ್ ಅವರನ್ನ ತಪಸ್ಸಿಗೆ ಎಕ್ಸಾಂಪಲ್ ಆಗಿ ತಗೋಬಹುದು. ಅವ್ರಷ್ಟು ಸಣ್ಣ ವಯಸ್ಸಲ್ಲಿ 6 ತಿಂಗಳು ಕಠಿಣ ತಪಸ್ಸನ್ನ ಮಾಡಿ ಆಮೇಲೆ ಭಗವಂತನನ್ನ ಒಲಿಸ್ಕೊಂತಾರೆ. ಇಷ್ಟು ನನಗೆ ನಾವೆಲ್ಲ ಡಿಸ್ಕಸ್ ಮಾಡಿದ್ವಿ ಮಾತಾಜಿ. ಇನ್ನು ಉಳಿದಿದ್ದೇನಾದ್ರೂ ಪಾಯಿಂಟ್ಸ್ ಇದ್ರೆ ಆಡ್ ಮಾಡಕ್ಕೆ ಕೇಳ್ಬೋದಾ ಮಾತಾಜಿ? ಮತ್ತೆ ಲಾಸ್ಟ್ ಗೆ ಚಾನ್ಸಸ್ ಕೊಡುವ ಆಲೋಚನೆಯಾಗಿ, ಮತ್ತೆ ಲಾಸ್ಟ್ ಗೆ ಪುನಃ ಏನಾದ್ರೂ ಉಳಿದಿದ್ರೆ ಆವಾಗ ಡಿಸ್ಕಷನ್ ಮಾಡುವ. ತುಂಬಾ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ಬುದ್ಧಿ ಜ್ಞಾನ ಮತ್ತೆ ಇದ್ರ ಬಗ್ಗೆ ಹೇಳ್ತೇನೆ. ಅಂದ್ರೆ ಅದ್ರಲ್ಲಿ ಎಷ್ಟು ಗುಣ ಇದೆಯೋ ಅಷ್ಟು ಹೇಳ್ತೇನೆ, ನಾನು ತಿಳಿದಷ್ಟು ಹೇಳ್ತೇನೆ ಮಾತಾಜಿ. ನನ್ನ ಗ್ರೂಪಲ್ಲಿ ಅಶ್ವಿನಿ ಮಾತಾಜಿ ಇದ್ರು, ಮತ್ತೆ ಸೀತಾ ಮಾತಾಜಿ, ಮತ್ತೆ ಲೀಲಾಧರ್ ಪ್ರಭುಜಿ ಇದ್ರು. ಅವ್ರೆಲ್ಲರೂ ಹೇಳ್ತಾರೆ ಒಂದೊಂದು ಪಾಯಿಂಟ್ಸ್. ಅಶ್ವಿನಿ ಮಾತಾಜಿನೂ ಹೇಳ್ತಾರೆ ನನ್ನಾಗಿ. ಹರೇ ಕೃಷ್ಣ. ಬುದ್ಧಿ ಭೌತಿಕದಲ್ಲಿ ಇದ್ಕೊಂಡು ನಾವು ಕೃಷ್ಣ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳುವುದು, ಅಂದ್ರೆ ಆಧ್ಯಾತ್ಮ ಭಾವವನ್ನು ಬೆಳೆಸಿಕೊಳ್ಳುವುದು, ಅದು ಬುದ್ಧಿ ಅಂತ ಹೇಳ್ತೇನೆ.
ಮತ್ತೆ ಜ್ಞಾನ. ಜ್ಞಾನ ಅಂದ್ರೆ ಆತ್ಮ ಮತ್ತೆ ದೇಹ ಹೇಳುವಂತ ಅರಿವು ನಮ್ಗಾಗಿದೆ. ಅದ್ರ ಬಗ್ಗೆ ಆತ್ಮದ ಜ್ಞಾನದ ಬಂದು ನಾವು ಪಡೆದುಕೊಳ್ಳುವುದು, ಅದು ಜ್ಞಾನ ಆಗತ್ತೆ ಮಾತಾಜಿ. ಮತ್ತೆ ಅಸಮ್ಮವ ಅಂದ್ರೆ ಜೀವಿಯು ವ್ಯಕ್ತಿಯು ಸಂಪೂರ್ಣವಾಗಿ ಅಂದ್ರೆ ಆತ್ಮದ ಬಗ್ಗೆ ಭಕ್ತಿಯನ್ನ ಬೆಳೆಸ್ಕೊಳ್ಳುವುದು, ಭಕ್ತಿ ಭಾವನೆಯನ್ನು ಬೆಳೆಸ್ಕೊಳ್ಳುವುದು. ಅಂದ್ರೆ ಅದಕ್ಕೆ ಹಿಂಜರಿಕೆ ಇಲ್ಲದೆ, ಸಂಶಯವಿಲ್ಲದೆ, ಅಂದ್ರೆ ತದ್ವಿದ್ಯೆ ಪ್ರಣಿಪಾತೇನ ಪರಿಪ್ರಶ್ನೆನ ಸೇವೆಯ ಹಾಗೆ ಮಾಡ್ಕೊಂಡು ಆ ಜ್ಞಾನವನ್ನ ಬೆಳೆಸ್ಕೊಳ್ಳುವ ಸಮೂಹ, ಆತ್ಮಜ್ಞಾನವನ್ನು ಬೆಳೆಸ್ಕೊಳ್ಳುವುದು ಅಂದ್ರೆ ಕಲ್ತುಕೊಳ್ಳುವುದು. ಉದಾಹರಣೆಗೆ ಇದಕ್ಕೆ ನಾನು ಅರ್ಜುನ ಅನ್ನು ಕೊಡ್ತೇನೆ. ಅರ್ಜುನ ನಮ್ಗೆ ಮೊದಲನೇ ಅಧ್ಯಾಯದಲ್ಲಿ ಗೊತ್ತಾಗಿದೆ. ಅಂದ್ರೆ ಅವ್ರು ಗೊಂದಲಕ್ಕೊಳಗಾಗ್ತಾರೆ. ಅಂದ್ರೆ ಯಾವ್ದು ತಪ್ಪು ಯಾವ್ದು ಸರಿ ಅಂತ ಅವರಿಗೆ ಗೊತ್ತಾಗುದಿಲ್ಲ. ಅಂದ್ರೆ ಶರೀರ ಭಾವದಲ್ಲಿ ಇದ್ಕೊಂಡಿದ್ರು ಅವರು. ಅದಕ್ಕಾಗಿ ಅವರಿಗೆ ಗೊತ್ತಾಯ್ತು ನಾನು ತಪ್ಪು ಮಾಡ್ತಾ ಇದ್ದೇನೆ. ಅಂದ್ರೆ ಅವ್ರು ಕ್ಷತ್ರಿಯ, ಅವ್ರದ್ದು ಮನೋಧರ್ಮ ಇದೆ, ಅವ್ರದ್ದು ಕರ್ತವ್ಯ ಇದೆ ಯುದ್ಧವನ್ನು ಮಾಡುವುದು. ಅದಕ್ಕೆ ಅವರಿಗೆ ಗೊತ್ತಾಯ್ತು ನಾನು ತಪ್ಪು ಗೊಂದಲದಲ್ಲಿ ಇದ್ದೇನೆ ಅಂತ. ಅವರು ಬುದ್ಧಿಮತ್ತೆಯಿಂದ ಅವರು ಕೃಷ್ಣನನ್ನು ಗುರುವನ್ನಾಗಿ ಮಾಡ್ಕೊಂಡು, ಅಂದ್ರೆ ಅವರು ಗೆಳೆಯನನ್ನು ಗುರುವನ್ನಾಗಿ ಮಾಡ್ಕೊಂಡು ಅವ್ರ ಹತ್ರ ಜ್ಞಾನವನ್ನ ಪಡೆದರು. ಯಾವುದು ಭಗವದ್ಗೀತೆ ಹೇಳುವಂತ ಜ್ಞಾನವನ್ನ ಅವರು ಪಡೆದರು. ಅಂದ್ರೆ ಸರ್ವೋಪನಿಷದೋ ಗಾವ ದುಗ್ಧ ಗೋಪಾಲನಂದನ ಅಂತಹ ಹಾಲು, ಅದು ಹಾಲು ಮಗು ಹಾಲು ಕುಡಿಯುತ್ತೆ, ಕರು ಹಾಲು ಕುಡಿಯುತ್ತೆ. ಹಾಗೆ ನಾವು ಅಂತ ಅಮೃತವನ್ನ ಹಾಲನ್ನು ನಾವು ಸಹ ಬದ್ಧಾತ್ಮರಿಗೆ ಅದನ್ನ ಕೊಟ್ಟರು, ಅದನ್ನು ನಾವು ಕುಡಿತಾ ಇದ್ದೇವೆ. ಕ್ಷಮ ಅಂದ್ರೆ ಇದ್ರೊಳಗೆ ಕ್ಷಮ ಅಂದ್ರೆ ಎಲ್ಲರನ್ನು ಕ್ಷಮಿಸುವಂತ ಗುಣ. ಅಂದ್ರೆ ನಮ್ಗೆ ಎಷ್ಟೇ ಅನ್ಯಾಯವನ್ನು ಮಾಡಿದ್ರು, ಅಪವಾದ ಅವಹೇಳನ ಎಂತದೇ ಮಾಡುದನ್ನು ಕ್ಷಮಿಸುವಂತಹ ಗುಣ ಇರಬೇಕು. ಅಂದ್ರೆ ಭಕ್ತರಲ್ಲೂ ಆ ಗುಣ ಇರುತ್ತೆ ಒಂದು. ಎರಡನೇದಾಗಿ ಅಂದ್ರೆ ಅದಕ್ಕೆ ಪ್ರಹ್ಲಾದ ಮಹಾರಾಜನ್ ಕೊಡ್ತೇನೆ. ಅವರಿಗೆ ತಂದೆ ಎಷ್ಟು ಒಂದು ಕಷ್ಟ ಕೊಟ್ರು, ಎಷ್ಟು ಅಂದ್ರೆ ಬಂಡಿಯಲ್ಲಿ ಹುರಿಸಿದ್ರು, ಏನೇನು ಕಷ್ಟ ಕೊಟ್ರು, ಪ್ರಾಣ ಎಲ್ಲಾ ದೃಷ್ಟಿಯಿಂದ ಪ್ರಾಣವನ್ನು ತೆಗಿಲಿಕ್ಕೆ ನೋಡಿದ್ರು, ಬೆಂಕಿಯಲ್ಲಿ ಹಾಕಿದ್ರು. ಅಂತ ಕಷ್ಟವನ್ನು ಕೊಟ್ರು ಅವರು ಸಹ ಪ್ರಹ್ಲಾದ ಮಹಾರಾಜರು ಯಾವಾಗ ಅವರಿಗೆ ಕೇಳ್ತಾರೆ, ನಿನ್ನ ಭಕ್ತಿಗೆ ನಾನು ಮೆಚ್ಚಿದ್ದೇನೆ, ಏನು ಒಂದು ವರವನ್ನು ಕೇಳು ಅಂತ. ಆ ಸಮಯದಲ್ಲಿ ಅವರು ಮಾಡಿದ್ರು, ಏನಂದ್ರೆ ನನ್ನ ತಂದೆಯನ್ನು ಕ್ಷಮಿಸು, ಮತ್ತೆ ನಿಂದು ಯಾವುದೋ ಒಂದು ವರ ಬೇಡ, ಅದು ಕ್ಷಮಿಸು ಅಂತ ಕೇಳಿದ್ರು. ಅಂದ್ರೆ ಅಂಥ ದೊಡ್ಡ ಗುಣ ಅವ್ರದ್ದು. ಮತ್ತೆ ಸ್ವಯಂ ನಿಯಂತ್ರಣ ಅಂದ್ರೆ ಇಂದ್ರಿಯವನ್ನು ಐಹಿಕ ಇಚ್ಛೆಗಾಗಿ ಬಳಸದೆ ಪರಮಾತ್ಮನ ತೃಪ್ತಿ, ಅಂದ್ರೆ ತನ್ನ ಇಂದ್ರಿಯವನ್ನು ಪರಮಾತ್ಮನ ತೃಪ್ತಿಗೊಳಿಸೋದ್ರಲ್ಲಿ ಬಳಸುವಂತದ್ದು ಸ್ವಯಂ ನಿಯಂತ್ರಣ. ಅಂದ್ರೆ ಇದಕ್ಕೆ ಹರಿದಾಸ್ ಠಾಕೂರನ್ನ ಕೊಡ್ತೇನೆ. ಹರಿದಾಸ್ ಠಾಕೂರ್ ಅಂದ್ರೆ ಎಷ್ಟು 3 ಲಕ್ಷ ಒಂದು ದಿನದಲ್ಲಿ ಬೆಳಗ್ಗೆಯಿಂದ ರಾತ್ರಿ ತನಕ 3 ಲಕ್ಷ ಜಪ ಮಾಡ್ತಾ ಇದ್ರು. ಅಂತ ಸಮಯದಲ್ಲಿ ಅವರಿಗೆ ಮಾಯೆ ಹೇಳುವಂತದ್ದು ಆವರಿಸಿತು. ಮಾಯೆ ಬಂದ್ಕೊಂಡು ಅವರಿಗೆ ಕಷ್ಟ, ಅಂದ್ರೆ ಅವರಿಗೆ ಆ ಇಂದ್ರಿಯವನ್ನ ಮಾಡ್ಲಿಕ್ಕೆ ಅಪಹರಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಆದ್ರೆ ಅವ್ರು ಹೇಳಿದ್ರು, ನನ್ನ ಜಪ ಇನ್ನೂ ಆಗ್ಲಿಲ್ಲ, ನೀನು ಕೂತ್ಕೋ ಅಂತ. ಅಂತ ಮಾಯೆಯನ್ನು ಸಹ ಅವರು ಭಕ್ತರನ್ನಾಗಿ ಮಾಡಿ ಪರಿವರ್ತನೆ ಮಾಡಿದ್ರು. ಅಂದ್ರೆ ಇಂದ್ರಿಯ ನಿಯಂತ್ರಣ ಹೇಳುವಂತದ್ದು ಇದೆ. ಸತ್ಯ ಹೇಳಿದ್ರೆ ಸತ್ಯ ಹರಿಶ್ಚಂದ್ರನ್ ಕೊಡ್ತೇನೆ. ಅವರಿಗೆ ಎಷ್ಟು ಕಷ್ಟ ಅಂದ್ರೆ ವಿಧಿನೇ ಅವರಿಗೆ ಆತರ ಮಾಡಿತ್ತು. ವಿಶ್ವಾಮಿತ್ರರಿಂದ ಅವರಿಗೆ ಅಂತ ಕಷ್ಟವನ್ನ ಅನುಭವಿಸಿದ್ರು ಸಹ ಅವರು ಹೆಂಡತಿ ಮತ್ತೆ ಮಗನನ್ನು ದಾನ ಮಾಡಿ, ಅಂದ್ರೆ ಮಾಡಿದ್ರು. ಎಲ್ಲರೂ ಕಷ್ಟ ಕೊಟ್ರು, ಅವರಿಗೆ ಮಗ ಸತ್ರು ಸಹ ಅಂತ ಸಮಯದಲ್ಲಿ ವಸೂಲಿ ಮಾಡ್ಬೇಕು ಸ್ಮಶಾನದಲ್ಲಿ ಇದ್ಕೊಂಡು. ಅಂತ ಸಮಯದಲ್ಲಿ ಮಗನ ಹೆಣ ನೋಡ್ಕೊಂಡು ಸಹ ಆ ತನ್ನ ಕರ್ತವ್ಯವನ್ನು ಬದಿಗಿಟ್ಟುಕೊಂಡು, ಅಂದ್ರೆ ತನ್ನ ಕರ್ತವ್ಯವನ್ನ ಪಾಲನೆ ಮಾಡಿದ್ರು. ಅಂದ್ರೆ ಆ ಹಣವನ್ನು ಕೊಡು ಹೆಂಡತಿ ಹತ್ರ ಕೇಳ್ತಾರೆ. ಹೆಂಡತಿಯ ಮಂಗಳಸೂತ್ರನು ಇರ್ಲಿಲ್ಲ, ಆ ಮಂಗಳಸೂತ್ರವನ್ನು ಕೊಟ್ಲು. ಅಂದ್ರೆ ಅದ್ರ ಸತ್ಯ ಅಂದ್ರೆ ಎಷ್ಟು ಕಟುವಾಗಿದ್ರು, ಅಹಿತಕರವಾಗಿದ್ರು, ಅಪ್ರಯೋಜಕವಾಗಿದ್ರು ಅದನ್ನ ಪರಿಪಾಲನೆ ಮಾಡಿದ್ರು. ಸುಖ ದುಃಖ ಅಂದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಆನಂದ ಸಂತೋಷ ಹೇಳುವಂಥದ್ದು, ಅಂದ್ರೆ ದ್ವಂದ್ವ ಸಮಸ್ಯೆಗಳನ್ನೆಲ್ಲ ಇರುತ್ತೆ, ಅದ್ರಲ್ಲಿ ನಾವು ಸಮಚಿತ್ತೆಯಿಂದ ಕಾಣಬೇಕು. ಇದಕ್ಕೆ ರೂಪ ಗೋಸ್ವಾಮಿಯರು ಉದಾಹರಣೆ ಕೊಡ್ತೇನೆ. ಅವ್ರು ಎಷ್ಟು ಗರ್ಭ ಶ್ರೀಮಂತರಾಗಿದ್ರು ಸಹ ಭಕ್ತರಾಗಿ, ಚೈತನ್ಯ ಮಹಾಪ್ರಭುಗಳ ಭಕ್ತರಾಗಿ ಅದು ಸಮಚಿತ್ತೆಯಿಂದ ಅವ್ರದ್ದು ನಾವು ಓದಿದ್ದೇವೆ ಎಲ್ಲ ಕಥೆಯನ್ನ. ಅಂದ್ರೆ ಅವ್ರು ಏನಾದ್ರು ಭಿಕ್ಷುಕರಾದ್ರು, ಮತ್ತೆ ಇದು ಅವ್ರ ತಂದೆ ಕಳಿಸಿದ ದಾನದಿಂದ, ತಂದೆ ಕಳಿಸಿದ ಹಣದಿಂದ ಸನ್ಯಾಸಿಗಳಿಗೆಲ್ಲ ಊಟ ಹಾಕುವುದು, ಅದನ್ನ ಮಾಡಿದ್ರು ತಪ್ಪೆಂದು ಗೊತ್ತಾಗಿ ಭಿಕ್ಷುಕರಾಗ ತಪ್ಪ ಎಂದು ಗೊತ್ತಾಗಿ ಪ್ರಸಾದವನ್ನ ಹತಾಕ್ತಿದ್ರು. ಆ ಪ್ರಸಾದವನ್ನ ಅವರು ತೊಳೆದುಕೊಂಡೆ ಅದನ್ನ ತಿಂತಾ ಇದ್ರು. ಅಂದ್ರೆ ಎಷ್ಟು ವಾಸನೆ ಬಂದಿರೋ ಪ್ರಸಾದ ಅಂತ ತೊಳ್ಕೊಂಡು ತಿಂತಾ ಇದ್ರು. ಚೈತನ್ಯ ಮಹಾಪ್ರಭುಗಳಿಗೆ ಗೊತ್ತಾಕೊಂಡೆ ಅವರು ಅದನ್ನ ಆ ಪ್ರಸಾದವನ್ನ ತನ್ನ ಭಕ್ತ ತಿನ್ನುತ್ತಿದ್ದ ಪ್ರಸಾದನ್ನ ಅವ್ರು ತಿಂದ್ರು. ಅಂದ್ರೆ ಇದ್ರೊಳಗೆ ಸುಖ ದುಃಖ. ಮತ್ತೆ ಭವ ಮತ್ತೆ ಅಭವ. ಭವ ಅಂದ್ರೆ ಜನನ, ಮತ್ತೆ ಅಭವ ಅಂದ್ರೆ ಸಾವು, ಜನ್ಮ ಮೃತ್ಯು ಜರಾವ್ಯಾಧಿ. ಅದರಿಂದ ಈಗ ನಾವು ಕೃಷ್ಣ ಪ್ರಜ್ಞೆಗೆ ಬಂದ್ಮೇಲೆ ಅದು ಜನ್ಮ ಮೃತ್ಯು ಜರಾವ್ಯಾಧಿ ಅಂದ್ರೆ ಚಕ್ರದಿಂದ ನಾವು ಮುಕ್ತರಾಗುವುದು. ಇದಕ್ಕೆ ನನಗೆ ಉದಾಹರಣೆ ಗೊತ್ತಾಗ್ಲಿಲ್ಲ ಭವ ಮತ್ತೆ ಅಭವ. ಅಭಯ ಹಸ್ತ ಅಂದ್ರೆ ಅಭಯ ಹಸ್ತ, ನಾವು ಕೃಷ್ಣನಿಗೆ ಶರಣಾದಾಗ ಅವನಿಂದ ಅಭಯ ಹಸ್ತ ನಾವು ಪಡೆಯಬಹುದು. ಭಯ ಮತ್ತೆ ಅಭಯ. ಭಯ ಅಂದ್ರೆ ನಮ್ಗೆ ಈ ಭೌತಿಕದಲ್ಲಿ ಇದ್ಕೊಂಡೆ ಭಯ, ಹೆಜ್ಜೆ ಹೆಜ್ಜೆಗೂ ಪದಂ ಈ ಪದಂ.
ಹೆಜ್ಜೆ ಹೆಜ್ಜೆಗೂ ಭಯ ಆಗತ್ತೆ. ಯಾತಕ್ಕೆ ಅಂದ್ರೆ ಚಿಂತೆ ಹೇಳುವಂತದ್ದು ನಮ್ಗೆ ನಾವು ಎಲ್ಲವೂ ಶರಣಾದಾಗ ನಾವು ಕೃಷ್ಣ ಪರಮಾತ್ಮನಿಗೆ ಶರಣಾದಾಗ ಆ ಭಯದಿಂದ ಮುಕ್ತರಾಗಿ ಅಭಯ ಹಸ್ತವನ್ನ ಕೃಷ್ಣನಿಂದ ಪಡೆಯಬಹುದು. ಅಹಿಂಸೆ ಅವನ ಮಾನವ ಸಮಾಜಕ್ಕೆ ಮತ್ತೆ ಒಳ್ಳೆಯ ರಾಜಕಾರಣಿಯವರೆಲ್ಲ ಏನ್ ಮಾಡ್ತಾರೆ ಅದು ತಪ್ಪು. ಆದ್ರೆ ಹಿಂಸೆ ಅಂದ್ರೆ ನಿತ್ಯಾನಂದ ಇವರನ್ನ ಕೊಡ್ತೇನೆ ನಾನು. ಯಾಕೆಂದ್ರೆ ಅವರು ಜಯಾಮಜಾಯಿಯನ್ನ ಅಂಥ ಕ್ರೂರಿಯನ್ನು ಅವರು ಭಕ್ತರನ್ನಾಗಿ ಮಾಡಿದ್ರು. ಅವರು ತಲೆಗೆ ಹೊಡೆದಾಗ ಅವರು ಇದು ಯಾರು ಚೈತನ್ಯ ಮಹಾಪ್ರಭುಗಳು ಚಕ್ರವನ್ನ ತೆಗೆದಾಗ, ಇಲ್ಲ ನಿನ್ನ ಈ ಇದು ಅವತಾರ ಅದಕ್ಕಾಗಿ ಅಲ್ಲ, ಹಿಂಸೆಗಾಗಿ ಅಲ್ಲ, ಅಹಿಂಸೆಯನ್ನು ಪರಿಪಾಲಿಸಬೇಕು ಅಂದ್ರೆ ಅಹಿಂಸೆ ನಿತ್ಯಾನಂದರನ್ನ ಕೊಟ್ಟೇನೆ. ಇನ್ನು ಸಮಚಿತ್ತತೆ, ದ್ವಂದ್ವ ಸಮಸ್ಯೆಯನ್ನು ಸಮಚಿತ್ತತೆಯಿಂದಿರುವುದು ಯುಧಿಷ್ಠಿರ ಮಹಾರಾಜನನ್ನು ಕೊಡ್ತೇನೆ. ಯುಧಿಷ್ಠಿರ ಮಹಾರಾಜರು ರಾಜ್ಯವನ್ನು ಸಮಪಾಲನೆಯಿಂದ ಇಡೀ ಪ್ರಪಂಚವನ್ನು ಸಮಚಿತ್ತತೆಯಿಂದ ಕಾಣ್ತಾ ಇದ್ರು. ಮತ್ತೆ ತಪಸ್ಸಿಗೆ ಬ್ರಹ್ಮನನ್ನು ಕೊಡ್ತೇನೆ. ಬ್ರಹ್ಮ ಇವರು ಎಷ್ಟೋ ಸಹಸ್ರಾರು ವರ್ಷ ತಪಸ್ಸು ಮಾಡ್ಕೊಂಡು ಜ್ಞಾನವನ್ನು ಪಡೆದರು. ಅಂದ್ರೆ ಬ್ರಹ್ಮ ಕೃಷ್ಣ ಒಂದೇ ಜಗದ್ಗುರು, ಅವರ ಮೊದಲ ಗುರು ಅಂದ್ರೆ ಶಿಷ್ಯ ಮೊದಲು ಬ್ರಹ್ಮ. ಅವರಿಂದ ಜ್ಞಾನವನ್ನು ಪಡೆದರು. ದಾನ ಇನ್ನೇ ಕರ್ಣನಿಗೆ ಕೊಡ್ತೇನೆ. ಕರ್ಣ ಅವರು ತುಂಬಾ ಜ್ಞಾನಿಯಾಗಿದ್ದರು. ಇದು ಶಿವ ಚಕ್ರವರ್ತಿಗೂ ಕೊಡಬಹುದು ಜ್ಞಾನ ಹೇಳುವಂತದನ್ನ. ಮತ್ತೆ ಇವ್ರು ಹೇಳಿದ್ರು, ಸೀತಾ ಮಾತಾಜಿ ಹೇಳಿದ್ರು ಬಲಿ ಚಕ್ರವರ್ತಿ ಅವ್ರಿಗೂ ಕೊಡ್ಬೋದು ಅಂತ. ಇನ್ನು ಯಶಸ್ಸು, ಕೀರ್ತಿ, ಖ್ಯಾತಿ ಇದೆಲ್ಲ ಕೃಷ್ಣನಿಗೆ ಕೊಡ್ತೇನೆ. ಅವರು ಎಲ್ಲದಕ್ಕೂ ಷಡೈಶ್ವರ್ಯ ಇದೆ, ಅದ್ರೊಳಗೆ ಯಶಸ್ಸು, ಕೀರ್ತಿ ಮತ್ತೆ ಇದ್ರೊಳಗೆ ಇದ್ದಾರೆ. ಯಶಸ್ಸು ಅಂದ್ರೆ ಎಷ್ಟೆಷ್ಟು ರಾಜ್ಯವನ್ನು ಪಡೆದ್ರು, ಅವರು ಕೀರ್ತಿಯನ್ನು ಪಡೆದ್ರು, ಭಕ್ತರಿಗಾಗಿ ಅಪಕೀರ್ತಿಯನ್ನು ಪಡೆದ್ರು, ಕೀರ್ತಿಯನ್ನು ಪಡೆದ್ರು, ಯಶಸ್ಸನ್ನು ಪಡೆದ್ರು. ಮತ್ತೆ ಚೈತನ್ಯ ಮಹಾಪ್ರಭುಗಳಿಗೆ ಇದಕ್ಕೆ ಏನ್ ಹೇಳ್ತಾರೆ ಅಂದ್ರೆ, ಯಾರು ಭಕ್ತರು ಅಂದ್ರೆ ತಾನು ಮಹಾಭಕ್ತರಿಂದ ಗೊತ್ತಾಗ್ತದೆ ಅದು ಯಶಸ್ಸು ಅಂತ ಹೇಳಿದ್ದಾರೆ. ಅಂದ್ರೆ ಅದು ಒಂದು ಯಶಸ್ಸೇ ಅಂತ ಹೇಳ್ತೇನೆ. ಕೀರ್ತಿ ಅಪಕೀರ್ತಿನ ಇವರಿಗೆ ಕೊಡ್ತೇನೆ. ದಮ ಇದು ಇಂದ್ರಿಯವನ್ನು ನಿಗ್ರಹಿಸುವುದು, ಬ್ರಾಹ್ಮಣನಿಗೆ ಕೊಡ್ತೇನೆ. ಶಮ ಮತ್ತೆ ಗೃಹಸ್ಥ ಮತ್ತೆ ಸನ್ಯಾಸಿ, ಗೃಹಸ್ಥ ಬ್ರಹ್ಮಚಾರಿ ಸನ್ಯಾಸಿ ಇವರಿಗೆ ಶಮವನ್ನು ಕೊಡ್ತೇನೆ. ಶಮ ಅಂದ್ರೆ ಮನಸ್ಸಿನ ಸ್ವಯಂ ನಿಯಂತ್ರಣ. ಇದು ಇಷ್ಟು ನನ್ಗೆ ಗೊತ್ತಾಯ್ತು ಮಾತಾಜಿ. ಹರೇ ಕೃಷ್ಣ. ತೃಪ್ತಿ ಹೇಳುವಂತದ್ದು ನಾವು ಜೀವನದಲ್ಲಿ ಭಕ್ತರು ತೃಪ್ತಿಯಿಂದ ಜೀವಿಸುವುದು. ಅಂದ್ರೆ ಅಂದ್ರೆ ಏನಿದೆಯೋ ಅದ್ರೊಳಗೆ ನಾವು ತೃಪ್ತಿಯಿಂದ, ನಮ್ದು ಕರ್ಮ ಇದೆ, ಇದನ್ನ ಭಗವಂತನೇ ಕೊಟ್ಟಿದ್ದಾನೆ, ಭಗವಂತ ನಮ್ಗೆ ಹತ್ರ ಇದ್ದಾನೆ ತಳ್ಕೊಂಡು ತೃಪ್ತಿಯಿಂದ ಜೀವಿಸುವುದು ಅದೊಂದು ಜೀವನ. ಎಷ್ಟು ನಮ್ಗೆ ಅರ್ಥ ಆಯ್ತು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಮಾತಾಜಿ. ಯಾರಾದ್ರೂ ಹೇಳಲಿಕ್ಕೆ ಇಚ್ಛೆ ಪಡ್ತೀರಾ? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ನಾವು ಮಾಡುದು ಯಾವ್ದೋ ಒಂದು ಪಾಪ ಮತ್ತೆ ಕೆಟ್ಟ ಇದೆಲ್ಲ ಇರತ್ತೆ, ಅದೆಲ್ಲ ನಮ್ ಕರ್ಮ ಅನುಸಾರವಾಗಿ ನಮ್ಗೆ ಸಿಗತ್ತೆ. ಇದ್ರ ನಾವು ತೊಳ್ಕೊಳ್ಬೇಕು. ಅಂದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ಬಂದ್ಮೇಲೆ ಇದನ್ನ ನಾವು ತೊಳ್ಕೊಂಡಿದ್ದೆವು. ಅಂದ್ರೆ ಯಾವ್ದೋ ಒಂದು ಪಾಪ, ಯಾವ್ದೋ ಒಂದು ಪುಣ್ಯ ನಮ್ಮಿಂದ ಯಾವ್ದೋ ಒಂದು ಘಟಿಸತ್ತೆ, ಅದೆಲ್ಲ ನಮ್ದು ಪ್ರಾರಬ್ಧ, ಸಂಚಿತ ಪ್ರಾರಬ್ಧ ಅಂತ ತೊಳ್ಕೊಂಡು ಅದನ್ನ ನಾವು ಅರ್ಥ ಮಾಡ್ಕೊಂಡು ಭಗವಂತನಿಗೆ ದೋಷವನ್ನು ಕೊಡದೆ ನಾವು ಅದನ್ನ ಭಗವಂತ ನಮಗೆ ಹತ್ರ ಇದ್ದಾನೆ ಅಂತ ತೊಳ್ಕೊಂಡು ನಾವು ಅದನ್ನ ಸ್ವೀಕರಿಸಬೇಕು. ಹೇಳುವಂತ ತೊಳ್ಕೊಂಡು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಇನ್ನು ಅಶ್ವಿನಿ ಮಾತಾಜಿ ಹೇಳ್ತಾರೆ, ಸೀತಾ ಮಾತಾಜಿ ಹೇಳ್ತಾರೆ. ಹರೇ ಕೃಷ್ಣ. ಹೇಳಿ ಮಾತಾಜಿ. ಕೃಷ್ಣ ಮಾತಾಜಿ. ಮಾತಾಜಿ 4 ಮತ್ತೆ 5ನೇ ಶ್ಲೋಕದಲ್ಲಿ ಭಗವಂತ ಎಲ್ಲವೂ ನನ್ನಿಂದನೇ ಆಗಿರೋದು ಅಂತ ಹೇಳ್ಬಿಟ್ಟು ಯಾವ ರೀತಿ ಭಗವಂತ ಜಗದಾದಿ ಬೀಜಂ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಹೇಗೆ ಒಂದು ಬೀಜದಿಂದ ವೃಕ್ಷ ಆಗಿ ಆ ವೃಕ್ಷದಲ್ಲಿ ಕೊಂಬೆಗಳು, ರೆಂಬೆಗಳು, ಎಲೆಗಳು, ಹೂವು, ಹಣ್ಣು ಮೊದಲಾದ ಅನೇಕ ವಸ್ತುಗಳಿರುತ್ತೆ. ಅದೇ ರೀತಿ ಈ ಪ್ರಪಂಚದಲ್ಲಿ ಪರಮಾತ್ಮನೆಂಬ ಬೀಜದಿಂದ ಎಲ್ಲರಲ್ಲೂ ಅನೇಕ ಭಾವಗಳು ಉಂಟಾಗುತ್ತೆ ಅಂತ ತುಂಬಾ ಸುಂದರವಾಗಿ ಆ 20 ಭಾವಗಳನ್ನು ಭಗವಂತ 4 ಮತ್ತೆ 5ನೇ ಶ್ಲೋಕದಲ್ಲಿ ಹೇಳ್ತಾರೆ. ಸೊ ಇದರಲ್ಲಿ ಒಂದೊಂದೇ ಭಾವವನ್ನು ಹೇಳ್ತೀನಿ ಮಾತಾಜಿ, ಮತ್ತೆ ಎಕ್ಸಾಂಪಲ್ ಹೇಳ್ತೀನಿ ಮಾತಾಜಿ. ಸೊ ಒಂದನೆಯದ್ದು ಭಗವಂತ ಇಲ್ಲಿ ಬುದ್ಧಿಯ ಬಗ್ಗೆ ಹೇಳ್ತಾರೆ. ಬುದ್ಧಿ ಅಂದ್ರೆ ಏನು? ಬುದ್ಧಿ ಅಂದ್ರೆ ವಾಸ್ತವಿಕತೆಯನ್ನು ಅರ್ಥಕೊಂಡಿರೋದು, ಇದು ಬುದ್ಧಿ. ಹೇಗೆ ಅರ್ಜುನ ಆ ಕುರುಕ್ಷೇತ್ರದಲ್ಲಿ ಕನ್ಫ್ಯೂಸ್ ಆಗಿರ್ತಾನೆ, ಆ ಸರಿಯಾದ ನಿರ್ಣಯ ಮಾಡುವಂತ ಶಕ್ತಿ ಅವನಲ್ಲಿ ಇರೋದಿಲ್ಲ. ಸೊ ಯಾಕೆ ಹೇಳಿದ್ರೆ ಅವನು ಗೊಂದಲದಲ್ಲಿ ಇದ್ದ. ಆ ಸರಿಯಾದ ನಿರ್ಣಯ ಮಾಡುವ ಶಕ್ತಿ ಏನಿದೆ ಅಲ್ಲ, ವಾಸ್ತವಿಕತೆಯನ್ನು ಅರ್ಥ ಮಾಡಿಕೊಂಡು ಅದು ಬುದ್ಧಿ. ಮತ್ತೆ ಭಗವಂತ ಅಲ್ಲಿ ಅವರಿಗೆ ಆ ಬೋಧನೆಯನ್ನು ಮಾಡ್ತಾರೆ. ಕೃಷ್ಣನ ಉಪದೇಶವನ್ನು ಕೇಳಿ ಅರ್ಜುನ ಬುದ್ಧಿಯಿಂದ ಧರ್ಮ ಯುದ್ಧವನ್ನು ಮಾಡ್ತಾನೆ. ಸೊ ಬುದ್ಧಿಗೆ ಉದಾಹರಣೆ ನಾನು ಅರ್ಜುನನನ್ನೇ ಕೊಡ್ತೇನೆ. ಅದೇ ರೀತಿ ಜ್ಞಾನ ಅಂತ ಹೇಳಿದ್ರೆ ಏನು? ನನ್ನ ನಿಜವಾದ ಸ್ವರೂಪವನ್ನು ಅರ್ಥ ಮಾಡ್ಕೊಳ್ಳೋದು, ಅದು ಜ್ಞಾನ. ನಾನು ಆತ್ಮ, ದೇಹ ಅಲ್ಲ. ಆತ್ಮ ಪರಮಾತ್ಮ, ಧರ್ಮ ಅಧರ್ಮಗಳ ಪರಿಚಯ, ಅದೇ ಜ್ಞಾನ.
ಇದಕ್ಕೆ ನಾರದ ಮಹರ್ಷಿಗಳನ್ನು ನಾವು ಉದಾಹರಣೆಯಾಗಿ ತಕೊಳ್ಬಹುದು. ನಾರದ ಮಹರ್ಷಿಗಳು ಹೇಗೆ ಸದಾ ಭಗವತ್ಪರ ಜ್ಞಾನವನ್ನು ಹರಡಿದ್ರು, ಪ್ರತಿಯೊಬ್ಬರಿಗೂ ಎಲ್ಲ ಕಡೆಯಲ್ಲಿ ಹೋಗಿ ಭಗವಂತನ ಆ ಜ್ಞಾನವನ್ನು ನಾರದ ಮಹರ್ಷಿಗಳು ಹರಡ್ತಾರೆ. ಸೊ ನಾರದ ಮಹರ್ಷಿಗಳಕ್ಕಿಂತ ದೊಡ್ಡ ಜ್ಞಾನವಂತ ಅಂತ ಹೇಳಲಿಕ್ಕೆ ಯಾರೂ ಇಲ್ಲ. ಸೊ ಜ್ಞಾನಕ್ಕೆ ನಾನು ಅವರಿಗೆ ಕೊಡ್ತೇನೆ ಮಾತಾಜಿ, ನಾರದ ಮಹರ್ಷಿಗಳನ್ನೇ ತಕೊಳ್ತೀನಿ. ಅವರು ಅಷ್ಟು ದೊಡ್ಡ ಜ್ಞಾನವಂತರಾಗಿದ್ರು, ತ್ರಿಲೋಕದಲ್ಲಿ ಸಂಚಾರ ಮಾಡಿ ಎಲ್ಲರಿಗೂ ಆ ಗುರುಗಳ ಹಾಗೆ ಆ ಒಂದು ಭಗವತ್ ಜ್ಞಾನವನ್ನು ಹೇಳಿಕೊಟ್ಟಂತವರು ನಾರದ ಮಹರ್ಷಿಯವರು. ಅದೇ ರೀತಿ ಸನತ್ ಕುಮಾರರನ್ನು ಕೂಡ ನಾವು ತೆಕ್ಕೊಳ್ಬಹುದು. ಅವರು ಹೇಗೆ ಬ್ರಹ್ಮಜ್ಞಾನದಲ್ಲೇ ಉಳಿದುಕೊಂಡಿದ್ರು ಆ ಸನತ್ ಕುಮಾರರು, ಅವರು ಕೂಡ ಜ್ಞಾನಕ್ಕೆ ನಾವು ತೆಕ್ಕೊಳ್ಬಹುದು. ಸೊ ಅದೇ ರೀತಿ ಮೂರನೆಯದ್ದು ಅಸಮೋಹ ಅನ್ನೋದು. ಅಸಮೋಹ ಅಂತ ಹೇಳಿದ್ರೆ ಏನು? ಮೋಹ ಅಜ್ಞಾನಗಳಿಂದ ದೂರವಿರುವಂತಹ ಸ್ಥಿತಿ, ಅದು ಅಸಮೋಹ ಅಂತ ಹೇಳಿದ್ರೆ. ಪ್ರಹ್ಲಾದ ಮಹರ್ಷಿಗಳನ್ನು ಮಹಾರಾಜರನ್ನು ತಕೊಳ್ಬಹುದು. ಅವರು ದೈತ್ಯರ ನಡುವೆ ಹುಟ್ಟಿದ್ರು ಕೂಡ ಯಾವುದೇ ಮೋಹಕ್ಕೆ ಒಳಗಾಗದೆ ನಾರಾಯಣನನ್ನ ಭಕ್ತಿ ಮಾಡಿದ್ರು ಪ್ರಹ್ಲಾದ ಮಹಾರಾಜರು. ಅದು ಅಸಮೋಹ ಅಂತ ಹೇಳಿದ್ರೆ. ಕ್ಷಮ ಅಂತ ಹೇಳಿದ್ರೆ ಅಪರಾಧಿಗಳನ್ನು, ಶತ್ರುಗಳನ್ನು ಕ್ಷಮಿಸುವಂತಹ ಗುಣ. ಅಂಬರೀಷ ಮಹಾರಾಜರು ದುರ್ವಾಸ ಮುನಿಯ ದೋಷವನ್ನು ಕೂಡ ಅವರು ಕ್ಷಮಿಸಿದ್ರು. ಅವರು ಯಾವ ರೀತಿ ಆ ಕ್ಷಮ ಅನ್ನುವಂತಹ ಗುಣ ಅವರಲ್ಲಿ ಇತ್ತು ಅನ್ನೋದು ನಾವು ಅರ್ಥ ಮಾಡ್ಕೊಳ್ಬೇಕು. ಸತ್ಯ ಅಂದ್ರೆ ಏನು? ಯಥಾರ್ಥವನ್ನೇ ಮಾತನಾಡೋದು, ವಂಚನೆ ಇಲ್ಲದಿರುವುದು. ಸೊ ಅದು ಸತ್ಯ. ಇದಕ್ಕೆ ಯುಧಿಷ್ಠಿರ ಮಹಾರಾಜರು ಯಾವ ರೀತಿ ಸದಾ ಸತ್ಯವಂತರಾಗಿದ್ದರಿಂದ ಅವರು ಧರ್ಮರಾಜ ಅಂತ ಹೇಳಿನೇ ಅವರು ಕರೆಯಲ್ಪಟ್ರು ಅಲ್ವಾ. ಅದಕ್ಕೆ ಯುಧಿಷ್ಠಿರ ಮಹಾರಾಜರೇ ಹೆಸರುವಾಸಿ ಸತ್ಯತೆಗೆ. ಅದೇ ರೀತಿ ಮಾತಾಜಿ ಆವಾಗ ಹೇಳಿದ್ರು ಸತ್ಯ ಹರಿಶ್ಚಂದ್ರ, ಅವರು ಕೂಡ ಸತ್ಯತೆಗೆ ಉದಾಹರಣೆಯಾಗಿ ತಕೊಳ್ಬಹುದು. ದಮ ಅಂದ್ರೆ ಏನು? ಇಂದ್ರಿಯಗಳನ್ನು ನಿಯಂತ್ರಿಸುವ ಶಕ್ತಿ ಎಲ್ಲಾ ಕಾಲದಲ್ಲೂ ಕೂಡ. ಅಂಬರೀಷ ಮಹಾರಾಜರು ಯಾವ ರೀತಿ ನವವಿಧ ಭಕ್ತಿಯನ್ನು ಮಾಡಿದ್ರು, ಎಲ್ಲಾ ಇಂದ್ರಿಯಗಳನ್ನು ಕೃಷ್ಣ ಸೇವೆಗಾಗಿನೇ ಅವರು ಬಳಸಿಕೊಂಡ್ರು ಅಲ್ವಾ. ಇಂದ್ರಿಯ ಸೇವೆ ಅಂದ್ರೆ ಇಂದ್ರಿಯಗಳಿಗೆ ಅಧಿಪತಿಯಾದ ಆ ಋಷಿಕೇಶ ಸೇವನ ಅಂತ ಹೇಳ್ತಾರಲ್ಲ. ಸೊ ಆ ರೀತಿ ಅವರ ಇಂದ್ರಿಯವನ್ನು ನಿಗ್ರಹ ಮಾಡಿ ಅವರ ಇಂದ್ರಿಯಗಳ ಮೂಲಕ ಇಂದ್ರಿಯಗಳಿಗೆ ಒಡೆಯನಾದ ಋಷಿಕೇಶನ ಸೇವನೆ ಮಾಡಿದ್ರು. ಸೊ ದಮಕ್ಕೆ ಒಳ್ಳೆಯ ಉದಾಹರಣೆ ಹೇಳಿದ್ರೆ ಅಂಬರೀಷ ಮಹಾರಾಜ. ಶಮ ಅಂತ ಹೇಳಿದ್ರೆ ಮನಸ್ಸನ್ನು ಶಾಂತವಾಗಿ ನಿಯಂತ್ರಿಸುವಂತಹ ಶಕ್ತಿ ನಮ್ಮಲ್ಲಿ ಇರುವಂತದ್ದು. ವಿದುರನನ್ನು ಎಕ್ಸಾಂಪಲ್ ಆಗಿ ತಕೊಳ್ಬಹುದು ಶಮಕ್ಕೆ. ಅಂದ್ರೆ ಅವರು ಸದಾ ಮನಃಶಾಂತಿಯಲ್ಲಿ ತಟಸ್ಥ ದೃಷ್ಟಿಯಲ್ಲೇ ಇದ್ರು. ಆ ಶಮಕ್ಕೆ ಉದಾಹರಣೆ ವಿದುರನನ್ನು ಕೊಡ್ತೀನಿ ಮಾತಾಜಿ. ಅದೇ ರೀತಿ ಸುಖ ಅಂತ ಹೇಳಿದ್ರೆ ಆಂತರಿಕ ಸುಖ ಇಲ್ಲಿ ಹೇಳುವಂತದ್ದು. ಆಂತರಿಕ ಸುಖ ದೇವರ ಸ್ಮರಣೆಯಿಂದ ಬರುವಂತ ಸುಖ, ಅದನ್ನ ಹೇಳ್ತಾ ಇದ್ದಾರೆ. ಆ ಭಾವ ಅದು ಭಗವಂತ ಕೊಟ್ಟಿರೋದು ಅಂತ. ಆಂತರಿಕ ಸುಖ, ಆಂತರಿಕ ಸಂತೋಷ, ದೇವ ಸ್ಮರಣೆಯಿಂದ ಬರುವಂತ ಸುಖ. ಆ ಸುಖಕ್ಕೆ ಉದಾಹರಣೆ ಪಾಂಡವರು ಅರಣ್ಯದಲ್ಲೂ ಕೂಡ ಇದ್ರು ಕೂಡ ಕೃಷ್ಣನ ಸ್ಮರಣೆಯಿಂದ ಸಂತೋಷ ಹೊಂದಿದ್ರು. ಕುಂತಿ ಯಾವ ತರ ಸುಖದಲ್ಲಿ ಇದ್ರು, ಅಷ್ಟು ಕಷ್ಟದಲ್ಲಿ ಇದ್ರು ಕೂಡ ಆಂತರಿಕ ಸುಖ ಆಯ್ತು. ಯಾಕೆ? ಅವರು ಆ ಭಗವಂತನ ನಾಮಸ್ಮರಣೆ ಮಾಡ್ತಾ ಇದ್ರು. ಅದೇ ರೀತಿ ಪಾಂಡವರು, ಅವರು ಕೂಡ ಎಲ್ಲಾ ಕಷ್ಟದಲ್ಲಿ ಇದ್ರು ಕೂಡ ಆಂತರಿಕವಾಗಿ ಭಗವಂತನ ನಾಮಸ್ಮರಣೆಯಿಂದ ಸಂತೋಷದಿಂದ ಇದ್ರು. ಸೊ ಪಾಂಡವರು, ಕುಂತಿ ಮಹಾರಾಣಿ ಅವರು ಮುಖ್ಯವಾಗಿ ಅದರಲ್ಲಿ. ಸೊ ಅದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಇಲ್ಲಿಗೆ. ದುಃಖ ಅಂದ್ರೆ ಕಷ್ಟ, ನೋವು ಅಲ್ವಾ. ಸೊ ಇದಕ್ಕೂ ಕೂಡ ದುಃಖ ಅನುಭವಿಸ್ಬೇಕು. ದುಃಖ ಅಂತ, ದುಃಖ ಬರೋದು ಕೂಡ ಭಗವಂತನಿಂದ. ಇದಕ್ಕೆ ಕುಂತಿದೇವಿ ದುಃಖದಲ್ಲಿ ಕೂಡ ಸದಾ ಕೃಷ್ಣನ ಸ್ಮರಣೆ ಮಾಡಿದ್ರು. ಸೊ ಅದಕ್ಕೆ ದುಃಖಕ್ಕೆ ಅವರನ್ನ ಕೊಡ್ತಾ ಇದ್ದೀನಿ, ಕುಂತಿಯನ್ನೇ. ಭವ ಹೇಳಿದ್ರೆ ಮಾತಾಜಿ ಅವರು ಹೇಳಿದ್ರು, ಇದು ಜನ್ಮ ಪುನರ್ಜನ್ಮ ಭವ ಅಂತ ಹೇಳಿದ್ರೆ. ಅದೇ ರೀತಿ ಇದಕ್ಕೆ ಉದಾಹರಣೆ ಜನ್ಮ ಪುನರ್ಜನ್ಮಕ್ಕೆ ಅಂದ್ರೆ ಯಾವಾಗ ನಾವು ಜೀವಿ ಕರ್ಮಫಲದಿಂದ ಪುನಃ ಹುಟ್ಟುತ್ತಾನಲ್ವಾ, ಜನನ ಮರಣ ಅಂತ ಹುಟ್ಟುತ್ತಾನೆ. ಸೊ ಅದು ನಾವು ಭವ ಅಂತ ಹೇಳೋದು. ಇದಕ್ಕೆ ಉದಾಹರಣೆ ಯಾರನ್ನು ಕೊಡ್ಬೋದು ಅಂತ ಹೇಳಿದ್ರೆ ಜನ್ಮ ಪುನರ್ಜನ್ಮಕ್ಕೆ ಅಜಾಮಿಳ ಪಾಪಿಯಾಗಿದ್ರು ಅಂದ್ರೆ ಕೂಡ ಅವರು ಆ ನಾಮಸ್ಮರಣೆ ಮಾಡ್ತಾರೆ. ಅವರನ್ನು ಇದಕ್ಕೆ ಕೊಡ್ಲಿಕ್ಕೆ ಆಗೋದಿಲ್ಲ ಮಾತಾಜಿ, ಅವನಿಗೆ ಅಂದ್ರೆ ಅಭಾವಕ್ಕೆ ಕೊಡ್ಬೋದು. ಹುಟ್ಟು ಸಾವುಗಳಿಗೆ ನಾವೇ ಈ ಭೌತಿಕ ಲೋಕದ ಜೀವಿಗಳನ್ನೇ ಕೊಡ್ಬೇಕು. ಜೀವಿಗಳನ್ನೇ ಕೊಡ್ಬೋದು. ನಮ್ಮನ್ನೇ ಉದಾಹರಣೆಯಾಗಿ ಕೊಡ್ಬೋದು. ಯಾಕಂದ್ರೆ ಬೇರೆ ಯಾವ್ದು ಉದಾಹರಣೆ ಇಲ್ಲಿ ನಾವೇ ಅಂತೇಳಿ ಅಂದ್ಕೊಳ್ಬೋದು. ಆಗುದಿಲ್ಲ. ಹೌದು ಮಾತಾಜಿ. ಸೊ ನಾವು ಎಲ್ಲ ಕರ್ಮಜೀವಿಗಳು ಯಾರಿದ್ದೀವಿ ನಾವು ಅವರನ್ನೆಲ್ಲ ನಾವು ಇದಕ್ಕೆ ಕೊಡ್ಬಹುದು. ಯಾಕೆ ಹೇಳಿದ್ರೆ ನಾವು ಕರ್ಮಫಲದಿಂದ ಪುಣ್ಯ ಮತ್ತೆ ಪಾಪಗಳನ್ನು ಅನುಭವಿಸ್ಲಿಕ್ಕೆ ಪುನಃ ಇಲ್ಲಿ ಜನ್ಮ ಎತ್ತಿ ಬರ್ಬೇಕಾಗತ್ತೆ. ನೆಕ್ಸ್ಟ್ ಒನ್ ಅಂತ ಹೇಳಿದ್ರೆ ಅಭಾವ ಅಂತ ಹೇಳಿದ್ರೆ ಮೋಕ್ಷ. ಅದಕ್ಕೆ ಅಜಾಮಿಳ ಎಂತ ಪಾಪಿ ಆದ್ರೂ ಕೂಡ, ಜೀವನ ನಡೆಸಿದ್ರು ಕೂಡ ಮರಣಕಾಲದಲ್ಲಿ ಮಗನ ಹೆಸರು ಹೇಳುವ ಮೂಲಕ ನಾರಾಯಣ ನಾಮ ಸ್ಮರಣೆಯಿಂದ ಅವರು ಯಮದೂತರು ಬಂದು ಅಲ್ಲಿ ಆ ವಿಷ್ಣು ದೂತರು ಬರ್ತಾರೆ, ಮತ್ತೆ ಅವರು ಬಂದು ವಿಷ್ಣು ದೂತರು ರಕ್ಷಣೆ ಕೊಡ್ತಾರೆ. ಸೊ ಅದಕ್ಕೆ ಅವರನ್ನು ಕೊಡ್ಬೋದು. ಅದೇ ರೀತಿ
ಭೀಷ್ಮ ಪಿತಾಮಹವನ್ನ ಕೊಡ್ಬೋದಾ ಮಾತಾಜಿ ಅದಕ್ಕೆ? ಅವರು ಹೇಗೆ ಶರಶಯ್ಯಲ್ಲಿ ಇದ್ರು ಕೂಡ ಅವರು ಇಚ್ಛಾಮರಣಿ ಆಗಿದ್ರು, ಆದ್ರೂ ಕೂಡ ಕೃಷ್ಣನನ್ನು ನೋಡಿ ಆ ದೇವರ ಸ್ಮರಣೆ ಮಾಡಿ ದೇಹ ತ್ಯಜಿಸ್ತಾರೆ ಅವರು. ಸೊ ಭವ ಅಭಾವದಿಂದ ಮೇಲೆ ವಿಜಯ ಸಾಧಿಸಿದ್ರು ಭೀಷ್ಮ ಪಿತಾಮಹ. ಸೊ ಅವರನ್ನು ಕೂಡ ಕೊಡ್ಬಹುದು ಅಭಾವಕ್ಕೆ. ಧ್ರುವ ಮಹಾರಾಜನನ್ನು ಕೂಡ ಅಭಾವಕ್ಕೆ ಕೊಡ್ಬಹುದು. ಯಾಕೆ ಹೇಳಿದ್ರೆ ಅವರು ತಪಸ್ಸು ಮಾಡಿ ಭಗವಂತನನ್ನು ಹೋಲಿಸಿಕೊಳ್ತಾರೆ, ಕೊನೆಗೆ ದೇಹ ತ್ಯಾಗ ಮಾಡಿದಾಗ ವೈಕುಂಠ ವಿಮಾನ ಬಂದು ಅವರನ್ನು ಕೊಂಡೊಯ್ಯುತ್ತೆ ಅಲ್ವಾ. ಸೊ ಅವರಿಗೆ ಕೂಡ ಆ ಒಂದು ಪುನರ್ಜನ್ಮ ಅನ್ನೋದು ಇಲ್ಲ. ಸೊ ಧ್ರುವ ಮಹಾರಾಜರನ್ನು ಕೂಡ ತಕೊಳ್ಬಹುದು. ಇನ್ನೊಂದು ಅಭಾವಕ್ಕೆ ಅಂತ ಹೇಳಿದ್ರೆ ಗಜೇಂದ್ರರನ್ನು ಕೂಡ ತಕೊಳ್ಬಹುದು. ಗಜೇಂದ್ರ ಮೊಸಳೆಯನ್ನು ಹಿಡಿದಾಗ ಮರಣ ಭಯದಲ್ಲಿ ದೇವರನ್ನ ಪ್ರಾರ್ಥಿಸಿ ಗಜೇಂದ್ರ ಮೋಕ್ಷ ಅನ್ನನ್ನು ಹೇಳ್ತಾರೆ. ಸೊ ಅಲ್ಲಿ ನಾರಾಯಣ ಬಂದು ರಕ್ಷಣೆ ಮಾಡ್ತಾರೆ. ಆವಾಗ ಏನಾಗತ್ತೆ ಅಲ್ಲಿ ಆ ಅಭಯ ಆಗತ್ತೆ ಅಲ್ಲಿ ಅಲ್ವಾ. ಅವರು ಕೂಡ ಮರಣ ಮತ್ತೆ ಜನ್ಮದಿಂದ ಮುಕ್ತಿಯನ್ನು ಹೊಂದುತ್ತಾರೆ. ಅದೇ ರೀತಿ ಪಾಂಡವರನ್ನು ಕೂಡ ತಕೊಳ್ಬಹುದು. ಮಹಾಭಾರತ ಸ್ವರ್ಗಾರೋಹಣ ಪರ್ವದಲ್ಲಿ ಬರುತ್ತೆ ಅದು. ಮಹಾಭಾರತದಲ್ಲಿ ಅವರು ತಮ್ಮ ಜೀವನದ ಕೊನೆಯಲ್ಲಿ ಹಿಮಾಲಯಕ್ಕೆ ಹೊರಟಿರೋದು, ಅವರು ಕೂಡ ಹೇಗೆ ಆ ಜನನ ಮರಣದಿಂದ ಪಾರಾದ್ರು ಅನ್ನೋದು ಕೂಡ ನಾವು ಅಲ್ಲಿ ಇದೆಲ್ಲ ಅಭಾವಕ್ಕೆ ನಾವು ತಕೊಳ್ಬಹುದು. ಅಭಾವದಿಂದ ಯಾರೆಲ್ಲ ಬಂದ್ರು ಅಂತ. ಮತ್ತೆ ಭಯ ಅನ್ನೋದು 12ನೇ ಲಕ್ಷಣ. ಭಯ ಅಂದ್ರೆ ಅಜ್ಞಾನ, ಅಂದ್ರೆ ಅಸುರ ಸಂಪತ್ತಿನಿಂದ ಮಾತ್ರ ನಮಗೆ ಭಯ ಅನ್ನೋದು ಬರುತ್ತೆ. ಸೊ ಭಗವಂತನನ್ನು ಯಾರು ಸ್ಮರಿಸ್ತಿದ್ರೆ ಅವರಿಗೆ ಭಯ ಅನ್ನೋದು ಬರೋದಿಲ್ಲ. ಇಲ್ಲಿ ಭಯ ಬರೋದು ಯಾರಿಗೆ? ಅಸುರ ಸಂಪತ್ತಿನ ಗುಣಗಳನ್ನು ಇರುವವರಿಗೆ, ಅಜ್ಞಾನ ಇರುವವರಿಗೆ ಭಯ ಬರುತ್ತೆ. ಇದಕ್ಕೆ ಉದಾಹರಣೆ ದುರ್ಯೋಧನನ್ನು ಕೊಡ್ಬೋದು. ಸದಾ ಭಯದಿಂದ ನಲುಗ್ತಾ ಇದ್ದ ಅವನಿಗೆ ಭಯ ಯಾವುದು? ಕೃಷ್ಣನಿಂದನೇ ಅವನಿಗೆ ದೊಡ್ಡ ಭಯ ಅನ್ನೋದು ಇತ್ತು. ಅದೇ ರೀತಿ ಅಭಯ ದೇವರಲ್ಲಿ ಪೂರ್ಣ ರೀತಿಯಲ್ಲಿ ಶರಣಾಗತನಾದ ಅವನಿಗೆ ಭಯ ಅನ್ನೋದು ಇಲ್ಲ, ಅವನಿಗೆ ಅಭಯ ಇರುತ್ತೆ. ಗಜೇಂದ್ರ ಮರಣದಲ್ಲಿ ಕೂಡ ಅವನು ನಾರಾಯಣ ಅಂತ ಹೇಳ್ದ. ನಾರಾಯಣನಿಗೆ ಶರಣಾಗತ ಆದಾಗ ಅವನಿಗೆ ಅಭಯವನ್ನು ಪಡಿತಾನೆ. ಇದು ಗಜೇಂದ್ರ ಒಂದು ಉದಾಹರಣೆ ಅಭಯಕ್ಕೆ ಕೊಡ್ಬೋದು. ಅದೇ ರೀತಿ ಅಹಿಂಸೆ ಅಂತ ಹೇಳಿದ್ರೆ ಜೀವಿಗಳಿಗೆ, ಮನುಷ್ಯರಿಗೆ ಮಾತ್ರ ಅಲ್ಲ 84 ಲಕ್ಷ ಜೀವರಾಶಿಗಳಿಗೂ ಕೂಡ ಹಾನಿ ಮಾಡದೇ ಇರುವಂತಹ ಗುಣ ಅದು ಅಹಿಂಸೆ ಅನ್ನೋದು. ಮಹರ್ಷಿ ನಾರದರು, ಚೈತನ್ಯ ಮಹಾಪ್ರಭುಗಳು ಇವರನ್ನೆಲ್ಲ ಕೂಡ ಅಹಿಂಸೆಗೆ ಕೊಡ್ಬೋದು. ಅದೇ ರೀತಿ ನಮ್ಮ ಬುದ್ಧ ಅಲ್ವಾ, ಶ್ರೀಕೃಷ್ಣನ ಅವತಾರ ಆಗಿದ್ರು ಅವರು. ಸೊ ಅವರು ಕೂಡ ಬುದ್ಧ ಯಾವ ತರ ಅಭಯದಲ್ಲಿ ಅಹಿಂಸೆ ತತ್ವವನ್ನು ಮಾಡಿದ್ರು ಅನ್ನುವಂಥದ್ದು. ಅದೇ ರೀತಿ ಸಮತಾ ಗುಣ ಅಂತ ಹೇಳಿದ್ರೆ ಎಲ್ಲರನ್ನೂ ಸಮಾನ ದೃಷ್ಟಿಯಿಂದ ನೋಡೋದು, ಸಮತಾ ದೃಷ್ಟಿ ಅಂತ ಹೇಳೋದು. ಜನಕ ಮಹಾರಾಜ ಅವರು ಬ್ರಾಹ್ಮಣ, ಹಸು, ಹಸ್ತಿನಿ, ಶ್ವಾನ ಎಲ್ಲರನ್ನು ಕೂಡ ಸಮಾನ ದೃಷ್ಟಿಯಿಂದ ನೋಡುವಂತಹ ಜ್ಞಾನಿಯಾಗಿದ್ರು ಜನಕ ಮಹಾರಾಜ. ಸಮತ ಎಲ್ಲರನ್ನು ಕೂಡ, ಇದು ಪ್ರತಿಯೊಬ್ಬ ಕೃಷ್ಣ ಭಕ್ತ ಯಾರಿರ್ತಾರೆ ಅವರೆಲ್ಲರೂ ಕೂಡ ಯೋಗಿಯಾಗಿರ್ತಾರೆ ಅಂತ ಪ್ರಭುಪಾದರು ಭಾವಾರ್ಥದಲ್ಲಿ ಹೇಳ್ತಾರೆ. ಅವರಿಗೆಲ್ಲರೂ ಕೂಡ ಸಮತಾ ದೃಷ್ಟಿಯಲ್ಲಿ ಇರ್ತಾರೆ. ನಾಯಿಯನ್ನು ತಿನ್ನುವಂತಹ ಅತ್ಯಂತ ಕೀಳ್ಮಟ್ಟದ ಮನುಷ್ಯನನ್ನು ಕೂಡ, ಬ್ರಾಹ್ಮಣನನ್ನು ಕೂಡ ಒಂದೇ ದೃಷ್ಟಿಯಲ್ಲಿ ನೋಡ್ತಾರೆ. ಸೊ ಆ ಕೃಷ್ಣ ಭಕ್ತರನ್ನು ಕೂಡ ತಕೊಳ್ಬಹುದು. ಉತ್ತಮ ಉದಾಹರಣೆ ಜನಕ ಮಹಾರಾಜ. ಬ್ರಾಹ್ಮಣ, ಹಸು, ಹಸ್ತಿನಿ, ಶ್ವಾನ ಎಲ್ಲರನ್ನೂ ಸಮಾನ ದೃಷ್ಟಿಯಿಂದ ನೋಡುವಂತಹ ಜ್ಞಾನಿಯಾಗಿದ್ರು ನಮ್ಮ ಜನಕ ಮಹಾರಾಜರು. ಇನ್ನು ತುಷ್ಟಿ ಅಂತ ಹೇಳಿದ್ರೆ ದೇವರ ಅನುಗ್ರಹದಲ್ಲಿ ನಮಗೆ ತೃಪ್ತಿ ಪಡೆಯುವಂಥದ್ದು, ಆ ಭಾವ ಅದು ತುಷ್ಟಿ ಅಂತ ಹೇಳಿದ್ರೆ. ಅಂದ್ರೆ ದೊರೆತದ್ರಲ್ಲಿ ಪ್ರಸನ್ನನಾಗೋದು. ಭಗವಂತ ಏನು ಕೊಟ್ಟಿದ್ದಾರೆ ದೇವರ ಅನುಗ್ರಹದಿಂದ, ನಮ್ಮಲ್ಲಿ ಏನಿದೆ ಅದರಿಂದ ಅತೃಪ್ತಿ ಅನ್ನೋದು. ಪ್ರಹ್ಲಾದ ಮಹಾರಾಜನನ್ನು ಮತ್ತೆ ಕೊಡ್ಬೋದು ಮಾತಾಜಿ ಉದಾಹರಣೆಗೆ. ಅವರು ಪ್ರಹ್ಲಾದ ನರಸಿಂಹನ ರಕ್ಷಣೆಯಲ್ಲಿ ಯಾವ ತರ ತೃಪ್ತರಾದ್ರು ಅನ್ನೋದು ನಮಗೆ ಅರ್ಥ ಆಗುತ್ತೆ. ಸೊ ತುಷ್ಟಿಗೆ ಅವರ ಉದಾಹರಣೆಯನ್ನು ಕೊಡ್ತೀನಿ. ತಪಸ್ಸು ಅಂತ ಹೇಳಿದ್ರೆ ದೇವರಿಗಾಗಿ ನಾವು ಕಷ್ಟವನ್ನು ತಾಳುವಂತಹ ತಪೋಶಕ್ತಿ ನಮ್ಮಲ್ಲಿ ಇರುವಂತದ್ದು. ಆ ತಪೋಶಕ್ತಿ ಇದ್ದದ್ದು ಯಾರಲ್ಲಿ ಅಂತ ಹೇಳಿದ್ರೆ ತಪೋಶಕ್ತಿ ಧ್ರುವ ಮಹಾರಾಜನಲ್ಲಿ ಹೇಳ್ಬಹುದು. ಅರಣ್ಯದಲ್ಲಿ ಅಷ್ಟು ಚಿಕ್ಕ ಮಗು ಅಲ್ವಾ, ಅಷ್ಟು ಚಿಕ್ಕ ಮಗು ಹೇಗೆ ಅರಣ್ಯದಲ್ಲಿ ಕಠಿಣ ತಪಸ್ಸು ಮಾಡಿದ್ರು. ಅವರು ಮತ್ತೆ ಅಲ್ಲಿ ಉಸಿರಾಟದಲ್ಲಿ ಮಾತ್ರ ಅವರು ತಪಸ್ಸನ್ನು ಮಾಡ್ತಾರೆ. ಸ್ಟಾರ್ಟಿಂಗ್ ಅಲ್ಲಿ ಅವರು ಸಣ್ಣ ಅಲ್ಲಿ ಕಾಡಿನಲ್ಲಿ ಸಿಕ್ಕುವಂತಹ ಹಣ್ಣು ಹಂಪಲುಗಳನ್ನು ಸೇವನೆ ಮಾಡ್ತಾರೆ, ನೀರು ಕುಡಿತಾರೆ. ಹೋಗ್ತಾ ಅವರು 6 ತಿಂಗಳಲ್ಲಿ ಉಸಿರಾಟದಲ್ಲಿ ಮಾತ್ರ ಜೀವನ ಮಾಡ್ಲಿಕ್ಕೆ ಸಾಕ್ತಾರೆ. ಆ ತಪಸ್ಸು ಕಠೋರವಾಗಿ ಕಠಿಣ ತಪಸ್ಸು ಮಾಡ್ತಾರೆ. ಆ ರೀತಿ ಭಗವಂತನಿಗೆ ಆ ಕಷ್ಟವನ್ನು ತಾಳುವಂತ ತಪೋಶಕ್ತಿ ಅವರಲ್ಲಿ ಇತ್ತು. ಅದೇ ರೀತಿ ಹರಿದಾಸ ಠಾಕೂರರನ್ನು ಕೂಡ ಕೊಡ್ಬಹುದು. ಯಾವ ರೀತಿ ಹರಿನಾಮ ಸಂಕೀರ್ತನೆ ಮಾಡ್ತಾ ಇದ್ರು, ಅದು ಒಂದು ತಪಸ್ಸೆ ಅವರಲ್ಲಿ. ಇಲ್ಲದಿದ್ರೆ ಅವರಿಗೆ ಆ ಒಂದು ಹರಿನಾಮ ಸಂಕೀರ್ತನೆ ಆ ಮಟ್ಟಿಗೆ ಮಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ ಹರಿದಾಸ ಠಾಕೂರರಿಗೆ ಕೂಡ. ಇನ್ನು ದಾನ ಅಂತ ಹೇಳಿದ್ರೆ ಯೋಗ್ಯ ವ್ಯಕ್ತಿಗೆ ಮಾಡುವಂತಹ ದಾನ.
ಪರರಿಗೆ ಸಹಾಯ ಅಂದ್ರೆ ಎಲ್ಲಾ ಜೀವರಾಶಿಗಳು ಇನ್ಕ್ಲೂಡಿಂಗ್ 84 ಲಕ್ಷ ಜೀವರಾಶಿಗಳು ದೇವರ ಸೇವೆಗೆ ಅಂತಾನೆ ಅವರ ಜೀವನ ಕೊಡುಗೆ ಮಾಡಿ ದಾನ ಮಾಡುವಂತದ್ದು. ಬಲಿ ಮಹಾರಾಜರಿಗಿಂತ ಉತ್ತಮ ಉದಾಹರಣೆ ದಾನಕ್ಕೆ ಯಾರಿಗೂ ಕೊಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ಅವರು ಹೇಗೆ ಎಲ್ಲವನ್ನು ಕೂಡ ವಾಮನನಿಗೆ ಅರ್ಪಿಸಿದ್ರು, ಕೊನೆಯ ಅವರ ಶಿರದಲ್ಲಿ ಮೇಲೆ ತಲೆಯಲ್ಲಿ ಕಾಲನಿಡ್ಲಿಕ್ಕೆ ಭಗವಂತನಿಗೆ ಹೇಳ್ತಾರೆ. ಇನ್ನು ಯಶ ಅಂತ ಹೇಳಿದ್ರೆ ದೇವ ಭಕ್ತಿಯಿಂದ ಬರುವಂತಹ ಕೀರ್ತಿ, ಅದು ಯಶ ಅಂತ ಹೇಳಿದ್ರೆ ಅಂದ್ರೆ ಧರ್ಮ ನಿಮಿತ್ತದಿಂದ ಉಂಟಾಗುವಂತಹ ಕೀರ್ತಿ, ದೇವ ಭಕ್ತಿಯಿಂದ ಬರುವಂತಹ ಕೀರ್ತಿ. ಇದಕ್ಕೆ ಉತ್ತಮ ಉದಾಹರಣೆ ಅಂತ ಹೇಳಿದ್ರೆ ಹನುಮಂತ ರಾಮನ ದಾಸತ್ವದಿಂದ ಅಮರ ಕೀರ್ತಿಯನ್ನು ಪಡೆದ್ರು ಅಲ್ವಾ. ಯಾವ ರೀತಿ ಅಮರ ಕೀರ್ತಿ ಅಂತ ಹೇಳಿದ್ರೆ, ನಾವೆಲ್ಲ ಸಾಧಾರಣವಾಗಿ ಭಗವಂತನ ಯಾವ್ದಾದ್ರು ಸಂಪತ್ತನ್ನ ಯಾರಾದ್ರೂ ಹಾಳು ಮಾಡಿದ್ರೆ ಅವನನ್ನು ನಾವು ಒಳ್ಳೆಯವರು ಅಂತ ಹೇಳೋದಿಲ್ಲ, ಕೆಟ್ಟವರು ಅಂತ ಹೇಳ್ತಾರೆ. ಆದ್ರೆ ಭಗವಂತನಿಗಾಗಿ ಅವನು ಆ ರಾವಣನಲ್ಲಿಗೆ ಹೋಗ್ತಾನೆ, ಅಲ್ಲಿ ಎಲ್ಲವನ್ನು ಧ್ವಂಸ ಮಾಡೋದು ಹೇಳಿದ್ರೆ ಸಂಪತ್ತನ್ನು ನಾಶ ಮಾಡಿದ್ದ ಅಲ್ವಾ. ನಿಜವಾಗಿ ಸಂಪತ್ತನ್ನು ಯಾರಾದ್ರೂ ನಾಶ ಮಾಡಿದ್ರೆ ಅವನು ಕೆಟ್ಟವನು ಅಂತ ಹೇಳ್ತಾರೆ. ಆದ್ರೆ ಆ ದೇವರ ಭಕ್ತಿಯಲ್ಲಿ ಅವನು ಆ ದಾಸತ್ವದಿಂದ ಮಾಡಿದ, ಅದ್ರಿಂದ ಅವನು ಅಮರ ಕೀರ್ತಿಯನ್ನೇ ಪಡಿತಾನೆ ಹನುಮಂತ. ನಾವೆಲ್ಲರೂ ಹನುಮಂತನನ್ನು ಪೂಜಿಸ್ತೀವಿ, ಪರರ ಸ್ವತ್ತನ್ನು ಅವನು ಹಾನಿ ಮಾಡಿದ್ರು ಕೂಡ ಅವನನ್ನು ಪೂಜಿಸ್ತಾ ಇದ್ದೀವಿ. ಸೊ ಹನುಮಂತನಕ್ಕಿಂತ ಉತ್ತಮ ಉದಾಹರಣೆ ಯಶಕ್ಕೆ ಕೊಡ್ಲಿಕ್ಕೆ ಬೇರೆ ಯಾರು ಬರೋದಿಲ್ಲ. ದೇವರ ಭಕ್ತಿಯಿಂದ ಬರುವ ಕೀರ್ತಿ, ಧರ್ಮದಿಂದ ಬರುವಂತ ಕೀರ್ತಿ. ಆ ಯಶ ಅಂತ ಹೇಳಿದ್ರೆ ದೇವರಿಗೆ ವಿರುದ್ಧವಾಗಿ ನಡೆದುಕೊಂಡಾಗ ಬರುವಂತಹ ಅಪಕೀರ್ತಿ. ತದ್ವಿರುದ್ಧ, ಯಶಕ್ಕೆ ತದ್ವಿರುದ್ಧ ಆ ಯಶ ಅಂತ ಹೇಳಿದ್ರೆ ದೇವರಿಗೆ ವಿರುದ್ಧವಾಗಿ ನಡೆದುಕೊಂಡಾಗ ಬರುವಂತಹ ಅಪಕೀರ್ತಿ ಅದು. ಸೊ ಅದ್ರಿಂದ ನಾವು ಉದಾಹರಣೆ ರಾವಣನನ್ನು ತಕೊಳ್ಬಹುದು. ರಾಮನ ವಿರುದ್ಧವಾಗಿ ಅವರು ಹೇಗೆ ನಾಶವಾದ್ರು ಅಂತ ಹೇಳಿ, ಅವರಿಗೆ ಎಲ್ಲ ಬುದ್ಧಿ ಇತ್ತು ರಾವಣನಿಗೆ. ರಾವಣನಷ್ಟು ಬುದ್ಧಿ ರಾಮನಿಗೂ ಇರ್ಲಿಲ್ಲ. ಆ ರಾವಣನ ಕೊನೆಯ ಕ್ಷಣದಲ್ಲಿ ರಾಮನೇ ಸ್ವತಃ ಲಕ್ಷ್ಮಣನ ಹತ್ರ ಹೇಳ್ತಾರೆ, ನೀನು ಅವನಿಗೆ ಅಷ್ಟು ಬುದ್ಧಿ ಇದೆ, ಅವ್ರು ಇನ್ನೇನು ಸಾಯುವಂತ ಸ್ಥಿತಿಯಲ್ಲಿದ್ದಾರೆ, ಹೋಗಿ ಅವರಿಂದ ಜ್ಞಾನವನ್ನು ಪಡೆದುಕೋ ಅಂತ ಹೇಳ್ತಾರೆ ಲಕ್ಷ್ಮಣನಲ್ಲಿ. ಆದ್ರೂ ಕೂಡ ಅವರಿಗೆ ಇದ್ದಂತಹ ಒಂದು ದೇವರಿಗೆ ವಿರುದ್ಧವಾದ ಒಂದು ಭಾವ ಅವರಲ್ಲಿ ಇತ್ತು ರಾವಣನಲ್ಲಿ. ಎಷ್ಟೇ ಜ್ಞಾನ ಇದ್ರೂ ಕೂಡ ಆ ಜ್ಞಾನ ಯಾರಿಗೂ ಹಂಚಿಕೆ ಆಗೋದಿಲ್ಲ, ಆ ಜ್ಞಾನ ಅವರ ಜೀವನದಲ್ಲೂ ಕೂಡ ಉಪಯೋಗ ಆಗೋದಿಲ್ಲ. ಯಾಕೆ ಹೇಳಿದ್ರೆ ದೇವರ ವಿರುದ್ಧವಾಗಿ ಅವರಲ್ಲಿ ಇದ್ದಂತಹ ಒಂದು ಭಾವ, ಇದರಿಂದ ಅವರಿಗೆ ಅಪಕೀರ್ತಿಯೇ ಬಂತು ಅಷ್ಟು ಜ್ಞಾನವಂತರಾಗಿದ್ರು ಕೂಡ. ಸೊ ಇದು 20 ಗುಣಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮತ್ತೆ ತುಂಬಾ ಧನ್ಯವಾದಗಳು ಮಾತಾಜಿ. ಧನ್ಯವಾದ ಮಾತಾಜಿ. ಉಳಿದವರು ಯಾರಾದ್ರೂ ಶೇರ್ ಮಾಡ್ತೀರಿ? ಇನ್ನೇನಾದ್ರೂ ಎಕ್ಸಾಂಪಲ್ ಇದ್ರೆ ಶೇರ್ ಮಾಡ್ಬೋದು. ಇನ್ ಯಾರಾದ್ರೂ ಇದ್ರೆ ಹೇಳ್ಬೋದು ಪಾಯಿಂಟ್ಸ್. ನಮ್ಗೆ ಇದು ಈ ಬೇರೆ ಬೇರೆಯವರದ್ದು ಪಾಯಿಂಟ್ಸ್ ತೆಕ್ಕೊಂಡ್ರೆ ನಮ್ಗೆ ತುಂಬಾ ಉದಾಹರಣೆಗಳು ಬರ್ತವೆ. ನಮ್ಗೆ ಒಂದೊಂದೇ ಹೆಸರು ಗೊತ್ತಿರ್ತದೆ ಮಾತಾಜಿ, ಈಗ ಬೇರೆ ಬೇರೆ ಹೆಸರುಗಳು. ಸೊ ಒಂದೊಂದು ಗುಣಗಳಿಗೆ ನಮ್ಗೆ ಒಂದು 3-4 ಹೆಸರುಗಳು ಸಿಗ್ತವೆ. ಸೊ ಇಟ್ ಈಸ್ ಗುಡ್ ಕಲೆಕ್ಷನ್. ಯಾಕಂದ್ರೆ ನಮ್ಗೆ ಕೆಲವೊಂದ್ಸಲ ನಮ್ಗೆ ಒಂದು ತಟ್ಟ ಅಂತ ಭಯ ಅಂತ ಹೇಳಿದ್ರೆ ಒಂದೇ, ಪ್ರಹ್ಲಾದ್ ಮಹಾರಾಜನಿಗೆ ಭಯವೇ ಇಲ್ಲ, ಒಂದೇ ಹೆಸರು ಬರೋದು. ಬಟ್ ಅನೇಕ ಭಕ್ತರು ಹೇಳಿದಾಗ ಅವರವರ ಒಂದು ಜ್ಞಾನಕ್ಕೆ ಅನುಗುಣವಾಗಿ ಅವರು ಹೇಳಿದ ತುಂಬಾ ಒಂದು ಇದ್ರಲ್ಲಿ ನಮ್ಗೆ ತುಂಬಾ ಕಲಿಯುವಂತದ್ದು ತುಂಬಾ ಇರ್ತದೆ. ಯಾಕಂದ್ರೆ ನಾವೀಗ ಇದು ಡಿಸ್ಕಷನ್ ಮಾಡುದು ಭಗವಂತನದ್ದು ಎಷ್ಟು ಗುಣಗಳ ಬಗ್ಗೆ ಎಲ್ಲವೂ ಭಗವಂತ ವಿಜೇತ ಮಾತಾಜಿ ಹೇಳಿದ್ರು, ಎಲ್ಲವೂ ಅದು ಕೆಟ್ಟ ಗುಣ ಆಗ್ಲಿ ಒಳ್ಳೆ ಗುಣ ಆಗ್ಲಿ ಎಲ್ಲವೂ ಭಗವಂತನದ್ದೇ. ಸೊ ಇದನ್ನು ಎಲ್ಲ ನಾವು ಇದು ಮನನ ಮಾಡ್ಕೊಳ್ಳೋದು ತುಂಬಾ ಖುಷಿ ಆಗುತ್ತೆ. ಸೊ ಇನ್ ಯಾರಾದ್ರೂ ಹಂಚಿಕೆ ಇದ್ರೆ ಹಂಚ್ಬೋದು. ಹರೇ ಕೃಷ್ಣ. ಅಲ್ಲದಿದ್ರೆ ಮುಂದಕ್ಕೆ ಹೋಗೋಣ. ಸೊ ನನ್ಗೆ ಇಲ್ಲಿ ಯಾವ ಗುಣಗಳ ಬಗ್ಗೆ ಎಲ್ಲ ನೀವು ತುಂಬಾ ಸುಂದರವಾಗಿ ಪ್ರತಿಯೊಂದು ಅಚ್ಚುಕಟ್ಟಾಗಿ ಎಲ್ಲ ಹೇಳಿದ್ರಿ. ಸೊ ಇಲ್ಲಿ ಭಕ್ತಿಯ ಅಭ್ಯಾಸದಿಂದ ನಾವು ಈ ನಿರ್ದಿಷ್ಟ ಗುಣಗಳನ್ನು ಉತ್ತಮವಾಗಿ ಪಡಿಸಬಹುದಾದ ವಿವಿಧ ವಿಧಾನಗಳು ಅಂತ ಹೇಳಿದ್ರು ವಿಜೇತ ಮಾತಾಜಿ ಹೇಳಿದ್ರು. ಹಾಗೇನೆ ಯಾವ ರೀತಿ ಅಂತ ಹೇಳಿದ್ರೆ ಈ ಒಂದು 4 ನಿಯಂತ್ರಕ ತತ್ವಗಳನ್ನು ಪರಿಪಾಲಿಸುವಂತದ್ದು, ಅದು ಅಂದ್ರೆ ಅಲ್ಲಿ ಅನೇಕ ರೀತಿಯ ಈ ಒಂದು ಸ್ವಚ್ಛತೆ, ಧರ್ಮ, ಶುದ್ಧತೆ, ಮತ್ತೆ ಈ ಒಂದು ಅಹಿಂಸಾ ಗುಣ, ಸತ್ಯ ಹೇಳುವಂಥದ್ದು ಎಲ್ಲ ಇಷ್ಟು 4 ನಿಯಂತ್ರಕ ತತ್ವಗಳನ್ನು ಅನುಸರಿಸಿಕೊಂಡು ನಾವು ನಾವು ಅಭಿವೃದ್ಧಿ ಪಡಿಸಬಹುದು. ಈ ಎಲ್ಲ ಗುಣಗಳು ತಂತಾನೆ ನಾವು ಅದಕ್ಕೆ ಏನು ಒಂದು ವಿಶೇಷವಾಗಿ ನಾವು ಪ್ರಯತ್ನ ಮಾಡುವ ಅವಶ್ಯಕತೆನೇ ಇರಲ್ಲ. ಈ ಪ್ರಭುಪಾದರು ಹೇಳಿದ್ದು 4 ನಿಯಂತ್ರಕ ತತ್ವಗಳು ಇಷ್ಟು ಮಾಡಿದ್ರೆ ಮತ್ತೆ ಬೆಳಿಗ್ಗೆ ಬೇಗನೆ ಒಂದು ಎದ್ದೇಳುವಂಥದ್ದು, ಒಂದು ಜಪ ಮಾಡುವಂಥದ್ದು, ನಮ್ಮ ಸಾಧನೆಗಳನ್ನು ಮಾಡುವಂಥದ್ದು, ಶ್ರವಣ ಮಾಡುವಂಥದ್ದು, ಕೀರ್ತನೆ, ಭಜನೆ, ಭಗವಂತನ ಪ್ರಸಾದ ತಿನ್ನುವ, ಇದೆಲ್ಲ ಅಚ್ಚುಕಟ್ಟಾಗಿ ಮಾಡ್ಕೊಂಡೋದ್ರೆ ನಮ್ಗೆ ಅಲ್ಲಿ ಹಿಂದಿನ ನಾವೊಂದು ಸ್ಲೈಡ್ ಅಲ್ಲಿ ನೋಡಿದ್ವಿ ಆಚಾರ್ಯರು ಹೇಳುವಂಥದ್ದು, ನೀವು ನಿಮ್ಮ ಮನೆಯಲ್ಲಿಯೇ ಈ ತರ ಮಾಡಿದ್ರೆ ಅಂತೇಳಿ
ಎಲ್ಲವೂ ಈ ತರನೇ ನಾವು ಮಾಡ್ಕೊಂಡು ಹೋದ್ರೆ ನಮ್ಗೆ ನಾವು ಏನು ಹೆಚ್ಚು ಆ ಒಂದು ಶುದ್ಧ ಭಕ್ತರ ಆ ಒಂದು ಸ್ವಲ್ಪ ಆದ್ರೂ ಗುಣಗಳು ನಮ್ಗೆ ಬಂದೇ ಬರ್ತದೆ ಅಂತೇಳಿ ನಮ್ಗೆ ಪೂರ್ತಿ ವಿಶ್ವಾಸ ಸಿಗ್ತದೆ. ಅದನ್ನೇ ನಾವು ತುಂಬಾ ಅದನ್ನು ಒಂದು ಸರಾಗವಾಗಿ ಅದು ನನ್ಗೆ ಬೇಕೇ ಬೇಕು, ಭಕ್ತಿ ಸೇವೆಯಲ್ಲಿ ನಾನು ಇನ್ನೂ ತುಂಬಾನೇ ಅಭಿವೃದ್ಧಿ ಪಡಿಬೇಕು, ನಂಗೆ ಪರಿಶುದ್ಧ ಭಕ್ತರಾಗಿ ಆಗ್ಬೇಕು ಅಂತ ಹೇಳಿ ನಾವು ಮುಂದಕ್ಕೆ ಹೋದ್ರೆ ನಮ್ಗೆ ಭಗವಂತನ ಗುಣಗಳು ಶುದ್ಧ ಭಕ್ತರಿಗೆ ಬಂದಿರ್ತದೆ, ಶುದ್ಧ ಭಕ್ತರ ಗುಣಗಳು ನಮ್ಗೆ ಬರ್ಲಿಕ್ಕೆ ಇದು ನಮ್ಗೆ ಹೆಚ್ಚು ನಿರಾಯಾಸವಾಗಿ ಬರ್ಬೋದಂತೇಳಿ ನಾವಿಲ್ಲಿ ತಿಳ್ಕೊಳ್ಬೋದು. ಸೊ ಇನ್ನು ಮುಂದಕ್ಕೆ ಹೋಗೋಣ. ಎಲ್ಲರೂ ತುಂಬಾ ಪ್ರಯತ್ನ ಮಾಡಿ ಎಲ್ಲ ಹೇಳಿದ್ರೆ ತುಂಬಾ ಧನ್ಯವಾದಗಳು. ಇದು ಎಲ್ಲವೂ ಕೃಷ್ಣನಿಂದ ಉದ್ಭವಿಸ್ತದೆ. ಬುದ್ಧಿಜ್ಞಾನ ಅಸಮೋಹ ಕ್ಷಮ ಸತ್ಯಂ ದಮ ಶಮ ಸುಖಂ ದುಃಖಂ ಭವ ಅಭಾವ ಅಹಿಂಸಾ ಸಮತಾ ತುಷ್ಟಿ ತಪಃ ದಾನಂ ಯಶ ಅಯಶ. ವಿಭೂತಿ ವಿಸ್ತಾರ ಯೋಗ 10.7 ಶ್ಲೋಕ ಮತ್ತು ಭಾವಾರ್ಥವನ್ನು ಓದಿ ಮತ್ತು ಜೊತೆಗಾರರೊಂದಿಗೆ ಮಹತ್ವದ ಅಂಶಗಳನ್ನು 10.7 ಏನ್ ಹೇಳ್ತಾರೆ ಅಲ್ಲಿ, ನನ್ನ ಈ ಐಶ್ವರ್ಯವನ್ನು ಮತ್ತು ಯೋಗ ಶಕ್ತಿಯನ್ನು ಯಥಾರ್ಥವಾಗಿ ತಿಳಿದವನು ಪರಿಶುದ್ಧವಾದ ಭಕ್ತಿ ಸೇವೆಯಲ್ಲಿ ತೊಡಗುತ್ತಾನೆ. ಈ ವಿಷಯದಲ್ಲಿ ಸಂಶಯವಿಲ್ಲ. ಯಾವುದು ನಮ್ದು ಯೋಗ ಶಕ್ತಿ, ಭಗವಂತನ ಗುಣಗಳು ಮತ್ತೆ ಐಶ್ವರ್ಯವನ್ನು ಯಾರು ಯಥಾರ್ಥವಾಗಿ ಪೂರ್ತಿಯಾಗಿ ಭಗವಂತನಲ್ಲಿ ಇಷ್ಟೊಂದು ಗುಣಗಳಿದ್ದೇವೆ ಅಂತ ನಮ್ಗೆ ಪೂರ್ತಿ ವಿಶ್ವಾಸದಿಂದ ಯಾರು ಅದನ್ನು ತೆಗೆದುಕೊಳ್ತಾನೋ ಅವನಿಗೆ ಪರಿಶುದ್ಧವಾದ ಭಕ್ತಿ ಸೇವೆಯಲ್ಲಿ ತೊಡಗ್ತಾರೆ. ಮತ್ತೆ ಅವರು ಅದರಲ್ಲಿ ಭಗವಂತನ ಮೇಲೆ ಯಾವುದೇ ಒಂದು ಸಂಶಯ ಇಲ್ಲದೆ ಭಕ್ತಿ ಮಾಡ್ತಾರೆ ಅಂತೆಲ್ಲ ಹೇಳ್ತಾರೆ. ಸೊ ಭಗವಂತ ಈ ಒಂದು ಅನೇಕ ಬಾರಿ ಹೇಳುದುಂಟು. ಇದು ಇಲ್ಲಿ ಒಂದು ನಿಮಿಷ, ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಇರ್ತದೆ. ಈ ಒಂದು ಇದ್ರಲ್ಲಿ ಕೆಲವರು ಹೇಳ್ತಾರೆ ಭಗವಂತ ಇನ್ ಇಂಗ್ಲಿಷ್ ಅಲ್ಲಿ ಒಂದು ವರ್ಡ್ ಹೇಳ್ತಾರೆ, ಭಗವಂತ ಈಸ್ ಗ್ರೇಟ್. ಎಷ್ಟು ಗ್ರೇಟ್ ಭಗವಂತ ದೊಡ್ಡವನು, ಹೌದು. ಎಷ್ಟು ದೊಡ್ಡವನು, ಹೇಗೆ ದೊಡ್ಡವನು ಅಂತೇಳಿ ಯಾರಿಗೂ ಗೊತ್ತಿಲ್ಲ. ಭಗವಂತ ದೊಡ್ಡವನು, ಹೌದು, ಹೇಳ್ತಾರೆ ಭಗವಂತ ಗಾಡ್ ಈಸ್ ಗ್ರೇಟ್ ಅಂತ ಹೇಳ್ತೇವೆ ನಾವು ಸುಲಭವಾಗಿ. ಆದ್ರೆ ಎಷ್ಟು ಗ್ರೇಟ್ ಅಂತ ಹೇಳಿದಕ್ಕೆ ನಮ್ಗೆ ಒಮ್ಮೆಲೆ ನಮ್ಗೆ ಉತ್ತರ ಬರುವುದಿಲ್ಲ. ಆದ್ರೆ ಇಲ್ಲಿ ಹೇಳ್ತಾರೆ ಈ ಒಂದು ಶ್ಲೋಕದಲ್ಲಿ ಭಗವಂತನ ಅನೇಕ ಸಿರಿಗಳ ಮೇಲೆ ನಮ್ಗೆ ಯಾವಾಗ ಭಗವಂತನ ಶಕ್ತಿ, ಅವನ ಸಿರಿಗಳು, ಅವನ ಒಂದು ನಾಮದ ಮೇಲೆ ನಮ್ಗೆ ದೃಢ ವಿಶ್ವಾಸ, ಈ ತರ 16 ಸುತ್ತು ಜಪ ಮಾಡಿದರೆ ಖಂಡಿತ ನಮ್ಮ ಹಿಂದಿನ ಪಾಪಗಳು ಎಲ್ಲ ಸವೆದು ಹೋಗ್ತೇವೆ ಅಂತ ನಾವು ವಿಶ್ವಾಸ ಇಟ್ಟು ಯಾವಾಗ ಅಪರಾಧವಿಲ್ಲದೆ ನಾವು ಜಪ ಮಾಡ್ತೇವ ಆಗ ನಮ್ಗೆ ಗೊತ್ತಾಗುತ್ತೆ ಭಗವಂತ ಗ್ರೇಟ್ ಅಂತೇಳಿ. ನಾವು ಯಾವಾಗ ಅವನ ಪೂರ್ತಿ ವಿಶ್ವಾಸ ಇಡ್ಬೇಕು. ಇಲ್ಲದಿದ್ರೆ ನಮ್ಗೆ ಭಗವಂತನ ದೊಡ್ಡತನ ಗೊತ್ತೇ ಆಗಿಲ್ಲ. ಮೊದಲನೇದಾಗಿ ಅವನ್ ನಮ್ಮ ಎದುರಿಗೇನೆ ಕಾಣಲ್ಲ, ಇನ್ನು ಭಗವಂತನ ದೊಡ್ಡತನ ಯಾವ ರೀತಿ ಕಾಣುದು? ಯಾವಾಗ ನಮ್ಗೆ ಅವನ ನಾಮ ಜಪದಲ್ಲಿ ಅಷ್ಟು ರುಚಿಯಾಗಿಟ್ಟ ಅಪರಾಧವಿಲ್ಲದೆ ನಾವು ಅವನ ಜಪ ಮಾಡ್ತೇವ, ಸೊ ಆವಾಗ ನಮ್ಗೆ ಗೊತ್ತಾಗ್ತವೆ ಅದು ಇದರಿಂದಲೇ ತುಂಬಾ ನಾವು ಅನೇಕ ಭಕ್ತರು ನಾವು ನೋಡಿರ್ತೇವೆ. ಅನೇಕ ಭಕ್ತರ ಆ ಒಂದು ಜಪ ಮಾಡಿದ ನಂತರ ಆ ಒಂದು ಎಷ್ಟು ಒಂದು ಆನಂದ ಭರಿತವಾಗಿರ್ತಾರೆ. ಅಂದ್ರೆ ಅದ್ರ ಅರ್ಥ ಏನಂದ್ರೆ ಅವರಿಗೆ ತಿಳಿದಿದೆ ಭಗವಂತ ದೊಡ್ಡವನು ಅಂತೇಳಿ. ಸೊ ಮುಂದಕ್ಕೆ ನೋಡೋಣ. ಹೀಗೆ ಮನುಷ್ಯನು ಯಾವಾಗ ಭಗವಂತ ದೊಡ್ಡವನು ಅಂತೇಳಿ ಅವನಿಗೆ ಪೂರ್ತಿ ಅರ್ಥ ಆಗುತ್ತಾ ಮನುಷ್ಯರಿಗೆ, ಸೊ ಆವಾಗ ಅವರು ಭಕ್ತಿ ಸೇವೆ ಮಾಡ್ಲಿಕ್ಕೆ ಇನ್ನು ಜಾಸ್ತಿ ನಾನು ತಿಳ್ಕೊಳ್ಬೇಕು ಭಗವಂತನ ಬಗ್ಗೆ, ಅವನ ಬಗ್ಗೆ ಜಾಸ್ತಿ ಸಿರಿಗಳನ್ನು ತಿಳ್ಕೊಳ್ಬೇಕಂತೇಳಿ ಅವನಿಗೆ ಉತ್ಸಾಹ ಬರ್ತದೆ. ಸೊ ಯಾವಾಗ ನಾವು ಒಂದು ದೇವರ ಬಗ್ಗೆ ಯಥಾರ್ಥವಾಗಿ ಹೇಳ್ತೇವೆ, ನಮ್ಮದು ಭಗವದ್ಗೀತೆ, ಈ ಒಂದು ಪ್ರಭುಪಾದರ ಭಗವದ್ಗೀತೆ ಹೇಗೆ ಅಂತೇಳಿ ಯಥಾರೂಪ, ಅದಕ್ಕೆ ನಾವು ಇವಾಗ ಚರ್ಚೆ ಮಾಡ್ತೇವ ಈ ಭಗವದ್ಗೀತೆಯ ವಿಷಯ, ಇದು ಏನಿದ್ರು ಭಗವದ್ಗೀತೆ ಬುಕ್ಕಲ್ಲಿ ಯಾವ ರೀತಿ ಇದೆ ಯಥಾರ್ಥವಾಗಿ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಹಾಗೆ ಯಾವಾಗ ಭಗವಂತನ ಬಗ್ಗೆ ಯಥಾರ್ಥ ನಮ್ಮ ಊಹಾಪೋಹದ ಪ್ರಕಾರ ಅಲ್ಲ, ನಮ್ಮ ಕಲ್ಪನೆಯ ಅನುಗುಣವಾಗಿ ಅಲ್ಲ, ಭಗವಂತ ಹೀಗಿರ್ಬೋದು, ಭಗವಂತ ಹಾಗಿರ್ಬೋದು, ಭಗವಂತ ಇಲ್ಲ, ಯಥಾರ್ಥವಾಗಿ ಹೇಗೆ ನಮ್ಗೆ ಗುರು ಪರಂಪರೆಯಿಂದ ಆಚಾರ್ಯರ ಮುಖಾಂತರ ನಮ್ಗೆ ಭಗವಂತನ ಸಿರಿಗಳ ಬಗ್ಗೆ, ಭಗವಂತನ ಗುಣಗಳ ಬಗ್ಗೆ, ಈಗ ನಾವು 20 ಗುಣಗಳ ಬಗ್ಗೆ ನೋಡಿದ್ವಿ, ಹೇಗೆ ಆಚಾರ್ಯರ ಮುಖಾಂತರ ಇದೆಲ್ಲವನ್ನು ನಾವು ಯಥಾರ್ಥವಾಗಿ ಯಾವಾಗ ನಾವು ಜ್ಞಾನ ಪಡಿತೇವ ಆಗ ಮನುಷ್ಯ ಏನ್ ಮಾಡ್ತಾನೆ, ಒತ್ತಾಯವಿಲ್ಲದೆ ಭಗವಂತನಿಗೆ ಶರಣಾಗ್ತಾನೆ. ಅದಕ್ಕೆ ಹೆಚ್ಚು ಇದು ಬೇಕಾಗಿಲ್ಲ, ಆಟೋಮೆಟಿಕ್ ಆಗಿ ನಮಗೆ ತಿಳಿಯದಾಗೇನೆ ನಾವು ಶರಣಾಗಿ ಬಿಡ್ತೇವೆ. ಇವತ್ತು ನಾವು ಈ ಒಂದು ಭಕ್ತಿಯಲ್ಲಿ ಇದುವರೆಗೆ ನಾವು ಈ ಒಂದು ಸ್ತರದವರೆಗೆ ಬರ್ಬೇಕಂತ ಹೇಳಿದ್ರೆ ನಮ್ಗೆ ಯಾರು ಒತ್ತಾಯ ಮಾಡಿಲ್ಲ ಅಲ್ವಾ? ಯಾರಿಗಾದ್ರೂ ನಿಮ್ಗೆ ಒತ್ತಾಯ ಮಾಡಿದಾರ ಬನ್ನಿ ಭಕ್ತಿ ಶಾಸ್ತ್ರಿಗೆ ಅಂತೇಳಿ ಪುಷ್ ಮಾಡಿದಾರ? ದಯವಿಟ್ಟು ತಿಳಿಸಿ. ಹರೇ ಕೃಷ್ಣ.
ಇಲ್ಲ ಇಲ್ಲ ಮಾತಾಜಿ. ಮಾತಾಜಿ. ಯಾರಿಗೂ ಒತ್ತಾಯ ಮಾಡಿಲ್ಲ. ಏಕೆ ಅಂತೇಳಿ ನಾವೆಲ್ಲರೂ ಜಪ ಮಾಡ್ತಾ ಇದ್ದೇವೆ, ನಾವೆಲ್ಲ ಸಾಧನ ಎಲ್ಲ ಪ್ರಭುಪಾದರು ಹೇಳಿಕೊಟ್ಟ ಸಾಧನವನ್ನು ಮಾಡ್ತಾ ಇದ್ದೇವೆ. ಸೊ ನಮ್ಗೆ ಏನಾಗುತ್ತೆ, ಆಟೋಮೆಟಿಕ್ ಆಗಿ ಅದು ವಿಶೇಷವಾಗಿ ಪ್ರಯತ್ನ ಇಲ್ಲವೇ ಇಲ್ಲ. ಅದೆಲ್ಲವೂ ನಮ್ಮದು ಏನು ಬೆಳಿಗ್ಗೆ ಒಂದು 9 ಗಂಟೆಯೊಳಗೆ ಎಲ್ಲ ಮುಗ್ದೋಗಿ ಬಿಡ್ತದೆ. ಅದು ಮತ್ತೆ ನಾವು ನಮ್ಮ ಭೌತಿಕ ಕ್ರಿಯೆಗಳನ್ನೆಲ್ಲ ಮಾಡ್ತಾ ಇರ್ತೇವೆ, ಚಟುವಟಿಕೆಗಳನ್ನು. ಆದ್ರೆ ಬೆಳಿಗ್ಗೆ ಎಲ್ಲ ಕೆಲಸವನ್ನ ನಾವು ಮುಗಿಸಿಬಿಡ್ತೇವೆ. ಯಾರ ಒತ್ತಾಯವೂ ಇಲ್ಲ, ಯಾವುದೇ ಒಂದು ನಮ್ಗೆ ಅದು ಕಷ್ಟ ಅಂತ ಅನಿಸೋದೇ ಇಲ್ಲ. ಅವು ಸಾಯಂಕಾಲ ನಾವು ಎಷ್ಟೇ ಕಷ್ಟ ಇದ್ರು ಆ ಕಷ್ಟ ಅಂತ ಗೊತ್ತೇ ಆಗುದಿಲ್ಲ ನಮ್ಗೆ. ಇವಾಗ ಒಂದು ಇಲ್ಲಿ ಭಗವದ್ಗೀತೆ ಕ್ಲಾಸ್ ಇದೆ ಅಂತೇಳಿ ನಾವು ಏನು ಟೆನ್ಷನ್ ಇಲ್ಲದೆ ಬಂದು ಕೂತ್ಕೊಳ್ತೇವೆ. ಸೊ ಇದ್ರಲ್ಲಿ ಯಾವುದೇ ಒಂದು ಆವಾಗ ಅದು ಹೇಳುದು ಶರಣಾಗತನಾಗುವುದು ಅಂತೇಳಿ. ಯಾವಾಗ ಆಗ ಶರಣಾಗತನಾದ ನಂತರ ನಾವು ಪ್ರಭುವಿನ ಭಕ್ತಿ ಸೇವೆಯಲ್ಲಿ ತೊಡಗುತ್ತಾರೆ ಯಾವುದೇ ಒಂದು ಮನುಷ್ಯ. ಸೊ ಭಗವಂತನ ಬಗ್ಗೆ ಪೂರ್ತಿ ತಿಳಿದ ನಂತರ ಅವನಿಗೆ ಭಗವಂತನ ಬಗ್ಗೆ ಪೂರ್ತಿ ತಿಳಿದಿದೆ. ಸೊ ಇನ್ನೇನು ಅವನಿಗೆ ಅಡ್ಡ ಬೀಳದೆ ಬೇರೆ ದಾರಿಯೇ ಇರುವುದಿಲ್ಲ. ಸೊ ನಾವು ಅವನಿಗೆ ಶರಣಾಗತ ಆಗ್ಲೇಬೇಕು. ಬೇರೆ ಏನಾದ್ರೂ ಮಾರ್ಗ ಉಂಟಾ? ಇಲ್ಲ. ಅವನಿಗೆ ಶರಣಾಗತನಾಗುದು, ಮತ್ತೆ ಪುನಃ ಅವನ ಭಕ್ತಿ ಸೇವೆಯನ್ನು ಮಾಡುದು. ಸೊ ಭಗವಂತನ ಬಗ್ಗೆ ಜ್ಞಾನ ಹೇಗೆ ಪಡೆಯುವುದು? ಅದು ಭಗವದ್ಗೀತೆಯ ಮುಖಾಂತರ, ಭಾಗವತದ ಮುಖಾಂತರ, ಭಾಗವತಂ ಕೇಳುವುದರ ಮುಖಾಂತರ, ಮತ್ತೆ ಇದೆಲ್ಲವೂ ಯಾವುದ ಪರಂಪರೆಯ ಬಂದ ಗುರುಗಳ ಮುಖಾಂತರದಿಂದಲೇ ಆಗ್ಬೇಕು. ನಮಗೆ ಒಂದು ಪ್ರಭುಪಾದರು ಇಷ್ಟೊಂದು ಅಚ್ಚುಕಟ್ಟಾಗಿ ಈ ಒಂದು ಭಗವದ್ಗೀತೆಯನ್ನು ಕೊಟ್ಟ ಕಾರಣ ನಮಗೆ ಇದೆಲ್ಲ ಹೆಚ್ಚು ಕಷ್ಟ ಅಂತೇಳಿ ಅನಿಸುವುದಿಲ್ಲ. ಇನ್ನು ಮುಂದಕ್ಕೆ ಚತುಶ್ಲೋಕಿ ಭಗವದ್ಗೀತಾ. ಸೊ 8, 9, 10, 11 ನಿಮ್ಮ ಗುಂಪಿನೊಂದಿಗೆ ಚರ್ಚಿಸಿ ಸಂಸ್ಕೃತ ಪದಗಳು, ನುಡಿಗಟ್ಟುಗಳು, ಪದಕ್ಕೆ ಅನುವಾದ, ಭಾವಾರ್ಥದಿಂದ ಹೇಳಿಕೆಗಳು, ಅಂಶಗಳನ್ನ ಆಯ್ಕೆ ಮಾಡಿ ಅನ್ವಯಿಸಿದರೆ ನಿಮ್ಮ ಆಧ್ಯಾತ್ಮಿಕ ಅಭ್ಯಾಸವನ್ನು ಹೆಚ್ಚಿಸ್ತದೆ. ಉಪದೇಶದಲ್ಲಿ ಬಳಸಬಹುದು. ಸೊ ಇಲ್ಲಿ ಯಾರ ಹತ್ರ ಆದ್ರೂ 8ನೇ ಭಗವದ್ಗೀತೆಯ 8ನೇ ಶ್ಲೋಕ ಅನುವಾದ ಓದ್ಬೋದು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. 8ನೇ ಶ್ಲೋಕ ಅನುವಾದ. ಎಲ್ಲ ಆಧ್ಯಾತ್ಮಿಕ ಮತ್ತು ಭೌತಿಕ ಜಗತ್ತುಗಳ ಮೂಲವು ನಾನೇ. ಎಲ್ಲವೂ ನನ್ನಿಂದ ಹೊರಸೂಸುತ್ತದೆ. ಇದನ್ನು ಸಂಪೂರ್ಣವಾಗಿ ತಿಳಿದ ಪ್ರಾಜ್ಞರು ನನ್ನ ಭಕ್ತಿ ಸೇವೆಯಲ್ಲಿ ನಿರತರಾಗುತ್ತಾರೆ ಮತ್ತು ಹೃದಯ ತುಂಬಿ ನನ್ನನ್ನು ಪೂಜಿಸುತ್ತಾರೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಈಗ ಈ ಭಗವದ್ಗೀತೆಯ 8, 9, 10, 11 ಇದು ಚತುಶ್ಲೋಕಿ ಅಂತ ಹೇಳ್ತಾರೆ ಇದಕ್ಕೆ, ಗೀತೆಯದ್ದು. ಹಾಗೇನೆ ಭಾಗವತಮಲ್ಲಿ ಸಹ ಉಂಟು ಇದೇ ರೀತಿ. ಸೊ ಇಲ್ಲಿ ನಾವು ಏನ್ ತಿಳ್ಕೊಳ್ಳೋಣ ಅಂತ ಹೇಳಿದ್ರೆ, ಈ ಒಂದು ಇದರಲ್ಲಿ ಎಲ್ಲಾ ಆಧ್ಯಾತ್ಮಿಕ ಮತ್ತು ಭೌತಿಕ ಜಗತ್ತುಗಳ ಮೂಲವು ಭಗವಂತ. ನಮ್ಗೆ ಗೊತ್ತಿದೆ, ಈ ಒಂದು ನಾವು ಹಿಂದಿನ ಒಂದು ಇದರಲ್ಲಿ ನೋಡಿದಿವಿ. ಈ ಒಂದು ಯಾರು ದೇವತೆಗಳಾಗ್ಲಿ, ಮಹರ್ಷಿಗಳು, ಋಷಿಗಳು, ಎಲ್ಲರೂ ಪ್ರಜಾಪತಿಗಳು ಎಲ್ಲರವರು ಮುಖತಃ ನೋಡ್ತಾರೆ ಭಗವಂತನನ್ನು. ಇಲ್ಲ, ಅವರಿಗೆ ಆದ್ರೂನು ಭಗವಂತನನ್ನು ಅರ್ಥ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಈ ಚತುಶ್ಲೋಕಿಯ ಇದು ಏನಂತ ಹೇಳಿದ್ರೆ, ಇದ್ರಲ್ಲಿ ನಾವು ಈ ಭೌತಿಕ ಲೋಕಕ್ಕೆ ಬಂದಿದ್ದೇವೆ. ನಾವು ಏನಂತ ಹೇಳಿದ್ರೆ, ನಾವು ಭಗವಂತನ ಆ ಒಂದು ಧಾಮದಲ್ಲಿ ಇರ್ತೇವೆ. ಅಲ್ಲಿ ನಾವು ಭಗವಂತನೊಟ್ಟಿಗೆ ಭಗವಂತನದೇ ಅಂಶ, ನಾವು ಭಗವಂತನ ಒಂದು ವಿಭಿನ್ನ ಅಂಶ. ಸೊ ಅಲ್ಲಿ ಅವರೊಟ್ಟಿಗೆ ಇದ್ದೆವು. ಆದ್ರೆ ನಮ್ಗೆ ಭಗವಂತನು ಮಾಡುವ ಎಲ್ಲಾ ಕ್ರಿಯೆಗಳನ್ನು ನೋಡಿ ನನ್ಗೂನು ಹಾಗೆ ಆಗ್ಬೇಕು ಅಂತೇಳಿ ನಮ್ಮ ಭಾವನೆ ಇದ್ದ ಕಾರಣ ಭಗವಂತ ಅಂದ್ಕೊಂಡ, ಇವನಿಗೂ ಕೂಡ ಒಂದು ಅಥವಾ ಇವಳಿಗೂ ಕೂಡ ಒಂದು ಒಡೆಯರಾಗ್ಬೇಕಂತ ಆಸೆ ಇದೆ. ಸೊ ಇದು ನನ್ನ ಲೋಕ, ಇದು ವೈಕುಂಠ ಧಾಮ, ಈ ಒಂದು ಗುರುಲೋಕ ಧಾಮ ನನ್ನ ಲೋಕ. ಸೊ ನಿನಗೆಂದು ಧಾಮ ಬೇಕಾ, ನಿನಗೊಂದು ಲೋಕ ಬೇಕಾ? ಸೊ ಭೌತಿಕ ಲೋಕವನ್ನು ಅವನು ನಮ್ಗೆ ಈ ಒಂದು ಭೌತಿಕ ಲೋಕಕ್ಕೆ ಕಳಿಸುವಂತದ್ದು. ಸೊ ಇಲ್ಲಿನೂ ನಾವು ಏನು ನೀವು ಅಲ್ಲಿ ಒಡೆಯರಾಗ್ಬಹುದು ಅಂತೇಳಿ ಭಗವಂತ ಕಳಿಸುವಂತದ್ದು. ಸೊ ನಾವು ಭಗವಂತನ ಜೊತೆಗೇನೆ ಇದ್ದೆವು. ಈಗ ಇಲ್ಲಿ ಭೌತಿಕ ಲೋಕಕ್ಕೆ ಬಂದಿದ್ದೆವು. ಸೊ ನಾವು ಏನಾದೆವು, ಭಗವಂತನಿಂದ ದೂರ ಬಂದು ಬಿಡ್ತೇವೆ. ಈಗ ನಾವು ಇಲ್ಲಿ ಏನು ಇದ್ರಲ್ಲಿ ಏನಂತ ಹೇಳಿದ್ರೆ, ಒಂದು ಸಂಬಂಧ, ಅಭಿಧೇಯ ಪ್ರಯೋಜನ ಸಂಬಂಧ. ನಮ್ದು ಸಂಬಂಧ ಕೃಷ್ಣನೊಟ್ಟಿಗೆ ಅನಾದಿ ಕಾಲದಿಂದಲೂ ಇತ್ತು ಸಂಬಂಧ. ಆದ್ರೆ ಈಗ ನಾವು ಭೌತಿಕ ಲೋಕದಿಂದ ಅವನನ್ನು ಕಳಚಿಕೊಂಡು ನಾವು ಈಚೆ ಬಂದ ಕಾರಣ ನಮ್ಮ ಸಂಬಂಧ ದೂರ ಆಗಿದೆ. ಇಲ್ಲಿ ನಾವು ಈ ಸಂಬಂಧದಲ್ಲಿ ಏನ್ ತಿಳಿಬೇಕಂತ ಹೇಳಿದ್ರೆ, ನಾನು ಯಾರು, ನಾನು ದೇವರಂದ್ರೆ ಯಾರು, ನಾನು ಭಗವಂತನಿಂದ ಯಾಕೆ ಈ ಭೌತಿಕ ಲೋಕಕ್ಕೆ ಬಂದೆ, ನನಗೂ ಭಗವಂತನಿಗೆ ಏನು ಸಂಬಂಧ ಅಂತೇಳಿ ಈ ರೀತಿಯಾಗಿ ನಾವು ಇಲ್ಲಿ ಆಲೋಚನೆ ಮಾಡ್ಬೇಕು. ಯಾವಾಗ ನಮ್ಗೆ ಈ ರೀತಿ ಆಲೋಚನೆ ಬರ್ತದ, ನಾನು ಭಗವಂತನ ವಿಭಿನ್ನ ಅಂಶ, ನಾನು ಯಾಕೆ ಇಲ್ಲಿಗೆ ಬಂದೆ, ನನ್ನ ನಿಜ ಸ್ವರೂಪ ಏನು, ನನ್ನ ನಿಜ ಸ್ವರೂಪ ನಾನು ಭಗವಂತನ ಸೇವಕ ಅಂತೇಳಿ ನಮ್ಗೆ ಯಾವಾಗ ನಮ್ಮ ನಿಜವಾದ ಅಸ್ತಿತ್ವ, ನಾವು ಅವನ ದಾಸರು, ದಾಸ, ಈ ರೀತಿ ನಮ್ಗೆ ಯಾವಾಗ ಬರುತ್ತಾ ಆಗ ನಮ್ಗೆ ತಿಳಿತೇವೋ ನನ್ಗೆ ಭಗವಂತನ ಜೊತೆ ಸಂಬಂಧ ಇದೆ. ಸೊ ಈಗ ಏನ್ ಮಾಡ್ಬೇಕು, ನಾನು ಸಂಬಂಧ ಕಳ್ಚಿಕೊಂಡಿದ್ದೇನೆ. ಸೊ ನಾನು ಆ ಸಂಬಂಧವನ್ನು ಈಗ
ಪುನಃ ಸ್ಥಾಪಿಸ್ಬೇಕು. ಹೇಗೆ ಪುನಃ ಸ್ಥಾಪಿಸುದು? ಅದುವೇ ಈ ಒಂದು ಭಕ್ತಿ ಸೇವೆಯ ಪ್ರೋಸೆಸ್. ಸೊ ಈಗ ಮತ್ತೆ ಹೇಗೆ ಅವನ ಧಾಮಕ್ಕೆ ಹೋಗ್ಬೇಕು, ಅವನ ಜೊತೆ ಅವನ ಸಂಬಂಧ ಬೆಳೆಸಿ ಅವನ ಧಾಮಕ್ಕೆ ಹೋಗುವಂತದ್ದು, ಅದು ಪ್ರಯೋಜನ ಆಗಿರ್ತದೆ. ಸೊ ನಾವು ಈ ಭಗವಂತನ ಶಾಶ್ವತವಾದ ಸೇವಕರು. ಯಾವಾಗ ನಾವು ಈ ಒಂದು ಭಗವಂತನ ಭಕ್ತಿ ಸೇವೆ ಮಾಡಲು ಪ್ರಾರಂಭ ಮಾಡ್ತೇವ, ಅಲ್ಲಿಂದಲೇ ನಮ್ಮ ಅಭ್ಯಾಸ ಶುರು ಆಗುತ್ತೆ. ಈ ಶುರು ಮಾಡಿದಾಗ ಶುರು ಮಾಡುವಾಗ ನಮ್ಗೆ ಮತ್ತೆ ಅವನ ಬಳಿ ನಾವು ಹೋಗ್ಬೇಕಂತೇಳಿ ನಮ್ಗೆ ಉತ್ಸುಕತೆ ಬರ್ತದೆ. ಯಾವಾಗ ಈ ಹಂತದಲ್ಲಿ ನಮ್ಗೆ ಯಾವ ಭಾವನೆ ಇರಬೇಕು? ನಾವು ದಾಸ, ಭಗವಂತನ ಸೇವಕರು. ಯಾರು ಭಗವಂತನ ಭಕ್ತರಿರ್ತಾರ ಅವರ ಭಕ್ತರ ಯಾರು ದಾಸರಿರ್ತಾರ ಅವರ ಅಂತ ಒಂದು ನಾವು ಸಣ್ಣ ದಾಸರು ಅಂತೇಳಿ ತಿಳ್ಕೊಳ್ಬೇಕು. ಆಗಲೇ ನಾವು ಈ ಒಂದು ಭಕ್ತಿ ಸೇವೆಯನ್ನು, ಯಾವಾಗ ನಾವು ದಾಸತ್ವವನ್ನು ನಾವು ಆಹ್ವಾನ ಮಾಡ್ತೇವೆ, ನಾವು ಸ್ವೀಕರಿಸ್ತೇವ, ಆಗಲೇ ನಾವು ಭಕ್ತಿ ಸೇವೆಯನ್ನು ಮಾಡ್ಲಿಕ್ಕೆ ಆಗುದು. ಅಲ್ಲಿಯವರೆಗೆ ನಾವು ಯಾವಾಗ ಭಗವಂತನ ಭಕ್ತರ ದಾಸರ ಆಗುದಿಲ್ವಾ, ನಮ್ಗೆ ಭಕ್ತಿ ಸೇವೆಯಲ್ಲಿ ಮುಂದುವರಿಯಲು ಸಾಧ್ಯವೇ ಇಲ್ಲ ಅಂತೇಳಿ ನಾವಿಲ್ಲಿ ತಿಳ್ಕೊಳ್ಬೇಕು. ಅದನ್ನು ಸೊ ನಾವು ದಾಸರಾಗ್ಲಿ ಏನ್ ಮಾಡ್ಬೇಕು? ಅದಕ್ಕೆ ಅನೇಕ ಈ ಒಂದು ಪ್ರೋಸೆಸ್ ಇದೆ. ನಾವು ಭಕ್ತಿ ಸೇವೆ ಮಾಡ್ಬೇಕು, ಭಗವಂತನ ಭಕ್ತರ ಜೊತೆಗಿರ್ಬೇಕು, ಹೀಗೇನೆ ನಾವು ಅಭ್ಯಾಸಿಸಬೇಕು. ಯಾಕೆಂದ್ರೆ ನಮ್ಗೆ ಭಗವಂತನ ಲೋಕಕ್ಕೆ ಹೋಗ್ಬೇಕಲ್ಲ, ಅಲ್ಲಿ ಪುನಃ ಅವನ ಭಕ್ತಿ ಸೇವೆ ಮಾಡ್ಬೇಕಾದ್ರೆ ನಮ್ಗೆ ಅಭ್ಯಾಸ ಬೇಕೇ ಬೇಕು. ಇಲ್ಲದಿದ್ರೆ ನಾವು ಮೊದಲು ಯಾವ ರೀತಿ ಇದ್ದೇವೋ ಅವನೊಟ್ಟಿಗೆ ನಾವು ಒಡೆತನದ ಭಾವನೆಯಲ್ಲಿದ್ದೆವು, ಅದೇ ರೀತಿ ಇದ್ದುಕೊಂಡು ಮತ್ತೆ ವಾಪಸ್ ಇಲ್ಲಿ ಬರುವಂತದ್ದೇ. ಸೊ ನಾವು ಈಗ ನಮ್ಮ ಸಂಬಂಧವನ್ನು ಗಟ್ಟಿ ಮಾಡಿಕೊಳ್ಬೇಕಂದ್ರೆ ನಾವು ಈ ಅಭ್ಯಾಸ ನಮ್ಗೆ ಖಂಡಿತವಾಗಿ ಬೇಕೇ ಬೇಕು. ಸೊ ಇಲ್ಲಿ ನಾವು ಈ ಒಂದು ಪ್ರೋಸೆಸ್, ಭಗವಂತನ ಬಗ್ಗೆ ಸಂಬಂಧ ಯಾವ ರೀತಿ ಅದನ್ನು ಗಟ್ಟಿ ಮಾಡಿಕೊಳ್ಳುವಂತದ್ದಂತಲ್ಲಿ ನಾವು ಇಲ್ಲಿ ತಿಳ್ಕೊಳ್ಬೇಕು. ಅದನ್ನು ಯಾವಾಗ ನಾವು ಈ ಸಂಬಂಧದ ಬಗ್ಗೆ ಅರ್ಥ ಮಾಡಿಕೊಳ್ತೇವೆ, ಆಗ ನಾವು ಹೃದಯ ಪೂರ್ವಕವಾಗಿ ಭಗವಂತನನ್ನು ಪೂಜಿಸಲು ಶುರು ಮಾಡ್ತೇವೆ. ಮತ್ತೆ ಅದು ನಾವು ಅದು ಮನಸ್ಸಲ್ಲಿ ಇಟ್ಟುಕೊಂಡ್ರೆ, ನಾವು ಭಗವಂತನ ಜೊತೆ ಸಂಬಂಧ ಇಟ್ಟುಕೊಳ್ಬೇಕಂತೇಳಿ ನಾವು ಪೂಜಿಸಲು ಶುರು ಮಾಡಿದ ಕೂಡಲೇ ಅವನ ಬಗ್ಗೆ ನಮ್ಗೆ ಪ್ರೀತಿ, ವಿಶ್ವಾಸ, ಗೌರವ ಎಲ್ಲವೂ ತಂತಾನೆ ನಮಗೆ ಗೊತ್ತಿಲ್ಲದಾಗನೇ ಎಲ್ಲ ಬರ್ತಾ ಇರ್ತದೆ. ಹಾಗೆ ಹೀಗೇನೆ ಭಗವಂತನ ಒಂದು ಈ ಎಲ್ಲಾ ಜೀವಿಗಳು ಕೂಡ ಭಗವಂತನ ಮೂಲ ಅಂತೇಳಿ ಹೇಳ್ತಾರೆ. ನಾವು ನೋಡಿದ್ವಿ, ಈ ಒಂದು ದೇವತೆಗಳಿಗೂ ಕೂಡ ಅವನೇ ಆ ಎಲ್ಲಾ ದೇವತೆಗಳು ಕೂಡ ಅವನದೇ ಅಂಶಗಳು. ಹೀಗೆ ಅವನ ವಿಸ್ತರಣೆಗಳು, ಅನೇಕ ರೀತಿಯ ವಿಸ್ತರಣೆಗಳು. ಅಂದ್ರೆ ಈಗ ನಾವು ನೋಡಿದ್ವಿ, ಈ ಒಂದು ಬ್ರಹ್ಮನ ಒಂದು ಗರ್ಭೋದಕ ಶಾಯುಷ್ನ ಬ್ರಹ್ಮ ಬರುವುದು, ಅನಂತರ ಈ ಒಂದು ಪ್ರಜಾಪತಿಗಳನ್ನು ಉತ್ಪತ್ತಿ ಮಾಡುವಂತದ್ದು ಇಂದ್ರ, ಮತ್ತೆ ಈ ಒಂದು ಅಷ್ಟವಸುಗಳು, ಏಕಾದಶ ರುದ್ರರು, ದ್ವಾದಶ ಆದಿತ್ಯರು ಎಲ್ಲರೂ ಅವನದೇ ಅಧೀನದಲ್ಲಿ ಇರ್ತಾರೆ. ಸೊ ಯಾರು ಭಗವಂತನಿಗಿಂತ ಮೇಲಿಲ್ಲ ಅಂತ ತಿಳ್ಕೊಳ್ಬೇಕು. ಎಲ್ಲರೂ ಭಗವಂತನಿಗೆ, ಯಾರು ಸಮನಾರೂ ಕೂಡ ಇಲ್ಲ, ಭಗವಂತನಿಗೆ ಮೇಲೆ ಕೂಡ ಎಲ್ಲವೂ ಎಲ್ಲರನ್ನು ಭಗವಂತನೇ ನಿಯಂತ್ರಕ ಅಂತೇಳಿ ಇಲ್ಲಿ ಈ ಒಂದು ಶ್ಲೋಕದಲ್ಲಿ ಹೇಳುವಂಥದ್ದು. ಸೊ ನಾವು ಇಲ್ಲಿ ಶ್ಲೋಕದಲ್ಲಿ ಹೇಗೆ ತಿಳ್ಕೊಳ್ಬೇಕಂದ್ರೆ, ನಮ್ಮ ಸಂಬಂಧ ಹೇಗೆ, ಯಾರ ಜೊತೆ ನಮ್ಮ ಸಂಬಂಧ ಇತ್ತು, ಈಗ ನಾವು ಇನ್ನೇನು ಸಂಬಂಧವನ್ನು ಅದನ್ನು ಬೆಳೆಸಿಕೊಳ್ಳಿಕ್ಕೆ ಯಾವ ರೀತಿ ಆ ಸಂಬಂಧವನ್ನು ಬೆಳೆಸಿಕೊಂಡು ಮತ್ತೆ ಅದರಿಂದ ಏನು ಆ ಸಂಬಂಧವನ್ನು ಇದು ಮಾಡಿದಂತ ಎಲ್ಲಿಗೆ ಹೋಗುವಂತದ್ದು ಅಂತೇಳಿ ಅದು ತಿಳ್ಕೊಳ್ಳುವಂಥದ್ದು. ಸೊ ಮುಂದಿನ ಶ್ಲೋಕ 9ನೇ ಶ್ಲೋಕವು ಅನುವಾದ ಓದಿ ಯಾರಾದ್ರೂ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 9 ಅನುವಾದ. ನನ್ನ ಪರಿಶುದ್ಧ ಭಕ್ತರ ಯೋಚನೆಗಳು ನನ್ನಲ್ಲಿ ನೆಲೆಸಿರುತ್ತವೆ. ಅವರ ಬದುಕುಗಳು ಸಂಪೂರ್ಣವಾಗಿ ನನ್ನ ಸೇವೆಗೆ ಅರ್ಪಿತವಾಗುತ್ತವೆ ಮತ್ತು ಪರಸ್ಪರವಾಗಿ ನನ್ನ ವಿಷಯವನ್ನು ತಿಳಿಸಿಕೊಡುತ್ತಾ ನನ್ನ ಬಗೆಗೆ ಮಾತನಾಡುತ್ತಾ ಅವರು ಬಹುತೃಪ್ತಿಯನ್ನು, ಆನಂದವನ್ನು ಪಡೆಯುತ್ತಾರೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಮಾತಾಜಿ. ಧನ್ಯವಾದಗಳು. ಈಗ ಸಂಬಂಧ ತಿಳಿಯಿತು, ಇನ್ನು ಸಂಬಂಧವನ್ನು ಗಟ್ಟಿ ಮಾಡುದು ಹೇಗೆ ಅಂತ ಹೇಳಿ, ಇದು ಸಂಬಂಧವನ್ನು ಗಟ್ಟಿ ಮಾಡಿಕೊಳ್ಳುವುದು, ಇದು ಅಭಿಧೇಯ ಅಂತ ಹೇಳ್ಬೋದು. ಸೊ ನಾವು ಅಭಿಧೇಯ ಇದು ಹೇಗೆ ಬರ್ತದೆ ಅಂತೇಳಿ, ಭಕ್ತರ ಸಂಪರ್ಕಕ್ಕೆ ಬಂದ್ರೆ ಮಾತ್ರ ಆಗುತ್ತೆ. ಯಾವಾಗ ನಾವು ಭಕ್ತರ ಸಂಘದಲ್ಲಿ ಭಜನ ಕ್ರಿಯಾ ಅಂತ ಹೇಳಿದ್ರೆ, ಈ ಒಂದು ಭಜನ ಕ್ರಿಯಾ, ಈ ಒಂದು ಶ್ರವಣ, ಕೀರ್ತನ ಇಂಥದ್ದೆಲ್ಲ ಮಾಡ್ಕೊಂಡಿದ್ದಾಗ ನಮ್ಮಲ್ಲಿರುವ ಎಲ್ಲ ಅನರ್ಥ ನಿವೃತ್ತಿ ಆಗುತ್ತೆ. ಸೊ ಅಲ್ಲಿ ನಾವು ಭಜನ ಕ್ರಿಯೆಯಲ್ಲಿ ಕೇಳುವಂಥದ್ದು, ಭಗವದ್ಗೀತೆ ಕೇಳುವಂಥದ್ದು, ಭಾಗವತವನ್ನು ಕೇಳುವಂಥದ್ದು, ಮತ್ತೆ ಓದುವಂಥದ್ದು, ಭಕ್ತರ ಜೊತೆ ಇರುವಂಥದ್ದು, ನಾವು ಭಗವಂತನ ಬಗ್ಗೆ ಹೆಚ್ಚು ಹೆಚ್ಚು ಕೇಳುವಂಥದ್ದು, ಭಗವಂತನ ಬಗ್ಗೆ ಹೆಚ್ಚು ಹೆಚ್ಚು ಕೇಳಿ ನಮ್ಗೆ ಆಸಕ್ತಿ, ಆನಂದ ಉಂಟಾಗುವಂಥದ್ದು. ಹೀಗೆ ಕ್ರಮೇಣ ಕೃಷ್ಣ ಪ್ರಜ್ಞೆಯಲ್ಲಿ ಬಂದು ಅದು ಯಾರ ಮುಖಾಂತರ? ಗುರುಗಳ ಮುಖಾಂತರ ಬರ್ತೇವೆ. ಮತ್ತೆ ನಿಯಂತ್ರಕ ತತ್ವಗಳನ್ನು ಆಚರಿಸ್ತೇವೆ. ಭಗವದ್ಗೀತೆ, ಭಾಗವತಮ, ಸಾಧನ, ಜಪ ಮಾಡುವಂಥದ್ದು ಎಲ್ಲವೂ ಈ ರೀತಿ ಭಕ್ತರ ಸಂಘದಲ್ಲೇ ಇರುವಂಥದ್ದು. ಸೊ ನಮ್ಗೆ ಅಲ್ಲಿ ಏನಾಗ್ತದೆ, ಗುರುಗಳು ಹೇಳ್ತಾರೆ ಕೆಲವೊಂದು ಈ ಒಂದು ಭಕ್ತಿ ಸೇವೆಯ ಒಂದು ಗಟ್ಟಿ ಮಾಡಿಕೊಳ್ಳಿಕ್ಕೆ ಕೆಲವೊಂದು ಆಚರಣೆ ಮಾಡ್ಲಿಕ್ಕೆ ಹೇಳ್ತಾರೆ. ಏಕಾದಶಿ
ಏಕಾದಶಿ ಆಚರಣೆ ಮಾಡ್ಲಿಕ್ಕೆ ಹೇಳ್ತಾರೆ. ಬೆಳಗ್ಗೆ ಒಂದು 4:15 ಗಂಟೆಗೆ ಮಂಗಳಾರತಿ ಕಂಪಲ್ಸರಿಯಾಗಿ ನೋಡ್ಬೇಕಂತ ಹೇಳ್ತಾರೆ. ಅಥವಾ ಮಂಗಳಾರತಿ ಮನೆಯಲ್ಲಿ ಮಾಡ್ಬೋದು ನಾವು. ಅಥವಾ ಈ ಒಂದು ಜಪ ಮಾಡುವಂತದ್ದು 16 ಸುತ್ತು, ಭಗವಂತನ ಪೂಜೆ ಮಾಡುವಂತದ್ದು, ಏನು ಅರ್ಚ ವಿಗ್ರಹವೇ ಬೇಕಂತ ಹೇಳಿಲ್ಲ, ಒಂದು ಸಣ್ಣ ಫೋಟೋಗಿದ್ರೂನು ಪೂಜೆ ಮಾಡ್ಬೋದು. ನಮ್ಮ ಯಥಾಶಕ್ತಿ ಅವರಿಗೆ ಪ್ರಸಾದವನ್ನು ನೀಡುವಂಥದ್ದು, ಪ್ರಸಾದವನ್ನೇ ತಿನ್ನುವಂಥದ್ದು, ಈ ರೀತಿ ಎಲ್ಲವೂ ಇದು ಅಭಿಧೇಯದಲ್ಲಿ ಬರ್ತದೆ. ಸೊ ಇಲ್ಲಿ ಯಾವಾಗ ಇದಾಗುತ್ತೆ, ಒಂದು ಶುದ್ಧ ಭಕ್ತರ ಸಂಘದಲ್ಲಿ ಇದ್ದಾಗ ಮಾತ್ರ ಹೀಗೆ ಮಾಡ್ಕೊಂಡು ನಮ್ಗೆ ಭಗವಂತನ ಒಂದು ಭಕ್ತಿ ಮಾಡ್ಲಿಕ್ಕೆ ಆಗುತ್ತೆ. ಹಾಗೇನೆ ನಾವು ಭಗವಂತನ ಬಗ್ಗೆ ಮಾತಾಡ್ತೇವೆ, ಇನ್ನು ಹೆಚ್ಚಿನ ವಿಷಯ ಭಗವಂತನ ಬಗ್ಗೆ ಚರ್ಚೆ ಮಾಡ್ತೇವೆ, ಭಗವಂತನ ಬಗ್ಗೆ ಇನ್ನು ಕೇಳಿ ತಿಳ್ಕೊಳ್ತೇವೆ, ಭಕ್ತರ ಸಂಘದಲ್ಲಿ ಮಾತಾಡ್ತೇವೆ. ಹೇಗೆ ಒಂದು ವ್ಯಾಪಾರಸ್ಥರು ಒಂದು ಉನ್ನತ ದೊಡ್ಡ ವ್ಯಾಪಾರ ಮಾಡುವ ಒಂದು ಕಂಪನಿ ಅಥವಾ ಯಾವುದೇ ಒಂದು ಫ್ಯಾಕ್ಟರಿ ಅವ್ರು ಏನ್ ಮಾಡ್ತಾರೆ, ಒಂದು ಕಂಪನಿ ಇನ್ನೊಂದು ಕಂಪನಿಗೆ ಅವರ ವ್ಯಾಪಾರದ ಬಗ್ಗೆ ಮಾತ್ರ ಮಾತಾಡ್ತಾರೆ, ಅನ್ಯತಾ ಅವರು ಬೇರೆ ವಿಷಯ ಮಾತಾಡೋದಿಲ್ಲ. ಹಾಗೇನೆ ಭಕ್ತರ ಸಂಘದಲ್ಲಿ ಏನ್ ಮಾಡ್ತಾರೆ, ಖಾಲಿ ಭಗವಂತ ಕೃಷ್ಣನ ಬಗ್ಗೆನೆ ಮಾತಾಡುವಂಥದ್ದು. ಇನ್ನು ಅವನ ಬಗ್ಗೆ ಯಾವುದು ಲೀಲೆ ಇದೆ, ಇನ್ನು ಅವನ ಭಕ್ತರು ಕೊಂಡಾಡಿದ ಲೀಲೆಗಳು ಯಾವುದಿದೆ ಅಂತೇಳಿ ಮತ್ತೆ ಕೇಳುವಂಥದ್ದು, ಚರ್ಚೆ ಮಾಡುವಂಥದ್ದು. ಇದೆಲ್ಲ ನಾವು ಯಾವಾಗ ಒಂದು ಶುದ್ಧ ಭಕ್ತರ ಸಂಘದಲ್ಲಿ ಇದು ಮಾಡುವಂಥದ್ದು. ಇದು ಯಾಕೆ ಮಾಡುವಂಥದ್ದು, ಮುಂದಿನ ನಮ್ಮ ಪ್ರಯೋಜನ ಏನು, ಭಗವಂತನ ಬಗ್ಗೆ ನಾವು ನಮ್ಮ ಸಂಬಂಧವನ್ನು ಗಟ್ಟಿ ಮಾಡ್ಲಿಕ್ಕೆ, ಭಗವಂತನ ಬಗ್ಗೆ ಭಕ್ತಿ ಸೇವೆ ಮಾಡ್ಕೊಂಡು ಅವನ ಪ್ರೇಮ ಗಳಿಸ್ಲಿಕ್ಕೆ. ಸೊ ನೆಕ್ಸ್ಟ್ 10ನೇ ಶ್ಲೋಕದ ಅನುವಾದ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನನ್ನ ಪ್ರೀತಿಪೂರ್ವಕ ಸೇವೆಗೆ ಸದಾ ಮುಡಿಪಾಗಿರುವವರಿಗೆ ಅವರು ನನ್ನ ಬಳಿಗೆ ಬರುವುದಕ್ಕೆ ಅಗತ್ಯವಾದ ತಿಳುವಳಿಕೆಯನ್ನು ನಾನು ಕೊಡುತ್ತೇನೆ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ನನ್ನ ಪ್ರೀತಿಪೂರ್ವಕ ಸೇವೆಗೆ ಸದಾ ಮುಡಿಪಾಗಿರುವವರಿಗೆ, ನೋಡಿ ಇಲ್ಲಿ ಹೇಳ್ತಾರೆ ಭಗವಂತ, ಭಕ್ತಿ ಮಾಡಲು ಈಗ ನಮ್ಗೆ ಇಚ್ಛೆ ಇದೆ, ಅದು ಸ್ವಲ್ಪ ಕಷ್ಟ ಅಂತ ಅನಿಸ್ತದೆ. ಆದ್ರೆ ನಾವು ಈಗ ಜಪ ಮಾಡ್ಲಿಕ್ಕೆ 2 ಗಂಟೆ ಕೂತ್ಕೊಳ್ಬೇಕಲ್ಲ, ಅಯ್ಯೋ ಜಪ ಮಾಡ್ಲಿಕ್ಕೆ ಕಷ್ಟ ಅಂತೇಳಿ ನಾವ್ ಯಾರು ಜಪ ಬಿಡ್ತೇವ? ಇಲ್ಲ, ಜಪ ಎಷ್ಟು ಕಷ್ಟ ಆದ್ರೂ ಅದನ್ನೊಂದು ಫಸ್ಟ್ ಫಿನಿಶ್ ಮಾಡಿ ಬಿಡ್ತೇವೆ. ಆ ಫಿನಿಶ್ ಮಾಡಿದ ಕೂಡಲೇ ನಮ್ಗೆ ತುಂಬಾ ಒಂದು ಆನಂದ ಆಗುತ್ತೆ. ಪ್ರಸಾದ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ, ಅಯ್ಯೋ ಅದಕ್ಕೆಲ್ಲ ರೆಡಿ ಮಾಡ್ಬೇಕು, ಒಲೆ ಉರಿಸ್ಬೇಕು, ಎಲ್ಲ ಕಷ್ಟ. ಆದ್ರೆ ಪ್ರಸಾದ ಮಾಡಿದ ನಂತರ ಭಗವಂತನಿಗೆ ನೈವೇದ್ಯ ಮಾಡಿ ಮತ್ತೆ ನಾವು ಅದನ್ನು ಸ್ವೀಕರಿಸುವಾಗ ಇನ್ನು ಸಂತೋಷ ಆಗುತ್ತೆ. ಯಾಕೆಂದ್ರೆ ಇಲ್ಲಿ ನಾವು ಸ್ವಲ್ಪ ಮಟ್ಟಿಗೆ ನಾವು ಈ ಒಂದು ಇಂಥ ಒಂದು ಭಗವಂತನ ಕೆಲಸ ಮಾಡುವಾಗ ಕಷ್ಟ ಅಂದ್ರೆ ತಪಸ್ಸು ಮಾಡ್ಲೇಬೇಕಾಗುತ್ತೆ. ಯಾವುದೇ ಈ ಒಂದು ಭಕ್ತಿಯ ಕೆಲಸವೇ ಹಾಗೆ, ನಾವು ಇದರಲ್ಲಿ ಒಂದು ಸಣ್ಣ ಮಟ್ಟಿನ ತಪಸ್ಸು ನಾವು ಬೇಕಾಗ್ತದೆ. ಕೃಷ್ಣ ಪೂಜೆಯಲ್ಲಿ ನಾವು ಈ ಯಾಕೆ ಬೇಕಂತ ಹೇಳಿದೆ, ಇದನ್ನು ನಾವು ನಮ್ಮ ಭಗವಂತನೊಟ್ಟಿಗೆ ಸಂಬಂಧವನ್ನು ಗಟ್ಟಿ ಮಾಡ್ಬೇಕು. ಸಂಬಂಧ ಈಗ ನಮ್ಗೆ ಗೊತ್ತಾಯ್ತು, ಆದ್ರೆ ಭಕ್ತಿ ಸೇವೆ ಪ್ರೋಸೆಸ್ ಗೊತ್ತಾಯ್ತು, ಗುರುಗಳೇ ಹೇಳಿದ್ರು, ಇನ್ನು ಅದನ್ನು ಗಟ್ಟಿ ಮಾಡ್ಲಿಕ್ಕೆ ನಾವು ಇಂಥದ್ದೆಲ್ಲ ತಪಸ್ಸನ್ನು ನಾವು ಮಾಡ್ಲೇಬೇಕು. ಇದರಿಂದ ಸಿಗುವ ಪ್ರಯೋಜನ ಏನಂತ ಹೇಳಿದ್ರೆ, ನಾವು ಭಗವಂತನ ಸೇವೆ ಮಾಡ್ಲಿಕ್ಕೆ ನಮ್ಗೆ ಬೇಕಾದ ಬುದ್ಧಿಯನ್ನು ಕೂಡ ಭಗವಂತ ಕೊಡ್ತಾನೆ. ನೋಡಿ, ಭಗವಂತ ಎಲ್ಲಿ ಖಾಲಿ ನಮ್ಮಷ್ಟಕ್ಕೆಲ್ಲ ನಾವು ಈ ಒಂದು ಕೃಷ್ಣ ಭಜನೆಯಲ್ಲಿ ಬಂದಾಗ ನಾವು ಎಲ್ಲ ಆಚರಿಸ್ತೇವೆ, ಮತ್ತೆ ನಮ್ಗೆ ಇಷ್ಟು ನಾವು ಜ್ಞಾನವಂತರ ಇರುವುದಿಲ್ಲ, ನಮ್ಗೆ ಏನೂ ಇರುವುದಿಲ್ಲ, ಬುದ್ಧಿ ಏನೂ ಇರುವುದಿಲ್ಲ. ಈ ಕೃಷ್ಣ ಪ್ರಜ್ಞೆಯ ಈ ಒಂದು ಬುದ್ಧಿಯನ್ನು ಭಗವಂತನೇ ನಮ್ಗೆ ಪರಿಶುದ್ಧ ಭಕ್ತರ ಮುಖಾಂತರ ನಮ್ಗೆ ಕೊಡ್ತಾನೆ. ಮತ್ತೆ ಅವನು ಹೃದಯದಲ್ಲಿದ್ದುಕೊಂಡು ಪರಮಾತ್ಮನ ರೂಪದಲ್ಲಿಯೂ ಅವನು ಎಚ್ಚರಿಕೆ ಕೊಡ್ತಾ ಇರ್ತಾನೆ. ಮತ್ತೆ ನಮ್ಗೆ ಈ ಒಂದು ಶುದ್ಧ ಭಕ್ತರ ಮುಖಾಂತರ, ಪ್ರಭುಪಾದರ ಅಂತ ಭಕ್ತರ ಮುಖಾಂತರ, ಅವರ ಹಿರಿಯ ವೈಷ್ಣವರ ಮುಖಾಂತರ ನಮ್ಗೆ ಅನೇಕ ಗ್ರಂಥಗಳನ್ನು ಕೊಟ್ಟಿದ್ದಾರೆ. ಇದೆಲ್ಲವನ್ನು ಒಟ್ಟು ಸೇರಿಸಿಕೊಂಡು ನಮ್ಗೆ ಭಕ್ತಿ ಸೇವೆ ಮಾಡ್ಲಿಕ್ಕೆ ಎಷ್ಟೊಂದು ರೀತಿಯಲ್ಲಿ ಅವರು ಭಗವಂತ ಅನುಕೂಲ ಮಾಡಿಕೊಡ್ತಾರೆ ಭಕ್ತರ ಮುಖಾಂತರ. ಸೊ ಇಲ್ಲಿ ನಾವು ನೋಡುವ, ಇದಕ್ಕೇನು ಈ ಒಂದು ಭಕ್ತಿ ಸೇವೆ ಮಾಡ್ಲಿಕ್ಕೆ ಏನಾದ್ರೂ ಪೂರ್ವ ಸಿದ್ಧತೆ ಬೇಕಾಗಿಲ್ಲ. ಈಗ ಅನೇಕ ಭೌತಿಕದಲ್ಲಿ ನಾವು ಅನೇಕ ಒಂದು ಕೆಲಸಕ್ಕೆ ಹೋಗ್ಬೇಕಾದ್ರೆ ಅಥವಾ ಒಂದು ಎಜುಕೇಶನ್ಗೆ ಹೋಗ್ಬೇಕಾದ್ರೆ ಅಲ್ಲಿ ನಾವು ತುಂಬಾ ಒಂದು ಇಂಟರ್ವ್ಯೂ ಪಾಸ್ ಮಾಡ್ಬೇಕಾದ್ರೆ ಅಥವಾ ಒಂದು ಎಕ್ಸಾಮ್ ಬರಿಬೇಕಾದ್ರೆ ದೊಡ್ಡ ಒಂದು ಕ್ವಾಲಿಫಿಕೇಶನ್, ದೊಡ್ಡ ಒಂದು ಇಂಜಿನಿಯರ್ ಇದಕ್ಕೆಲ್ಲ ಅನೇಕ ಎಕ್ಸಾಮ್ ಫೇಸ್ ಮಾಡ್ಬೇಕಾಗ್ತದೆ. ಆದ್ರೆ ಭಕ್ತಿ ಸೇವೆ ಆತರ ಅಲ್ಲ, ಇದ್ರಲ್ಲೇನು ಪೂರ್ವ ಸಿದ್ಧತೆ ಕೇಳಲ್ಲ, ಅರ್ಹತೆ ಕೇಳಲ್ಲ, ಏನು ನಿಮ್ಮ ಕ್ವಾಲಿಫಿಕೇಶನ್ ಏನ್ ಕೇಳಲ್ಲ. ನಾವು ಅನೇಕ ಭಕ್ತರನ್ನು ನೋಡಿದ್ದೇವೆ. ಈಗ ಒಂದು ಪ್ರಭುಪಾದರ ಗುರುಗಳು ಗೌರಕಿಶೋರ್ ಬಾಬಾ ಅವರೇನು ಅಷ್ಟು ವಿದ್ಯಾವಂತರಲ್ಲ, ಆದ್ರೆ ಭಕ್ತಿಯಲ್ಲಿ ಅವರಿಗೆ ಈ ಒಂದು ಭಗವಂತನ ಬಗ್ಗೆ ಅವರಿಗೆ ಇಷ್ಟು ತಿಳಿದಿದೆ ಅಂತ ಹೇಳಿದ್ರೆ ಅಷ್ಟು ಅವರು ಒಳ್ಳೆಯ ವಿದ್ಯಾಭ್ಯಾಸವಂತರಲ್ಲದಿದ್ರು ಅವರಿಗೆ ಅಗಾಧ ಇದಿದೆ. ಭಕ್ತಿ ವಿನೋದ್ ಠಾಕೂರ್ ಹೇಳ್ತಾರೆ ಅವರ ಮಗನಿಗೆ, ನೀನು ಅವರ ಬಳಿಯೇ ನೀನು ದೀಕ್ಷೆ ನಿನ್ನ ಒಂದು ತೆಗೆದುಕೊಳ್ಬೇಕು ಅಂತ ಹೇಳಿ. ಅಷ್ಟು, ಯಾಕಂದ್ರೆ ಭಕ್ತಿ ವಿನೋದ್ ಠಾಕೂರಿಗೆ ಗೊತ್ತಿದೆ ಅವರು ಅವಿದ್ಯಾವಂತರಾದ್ರೂ ಗೌರಕಿಶೋರ್ ಬಾಬಾ ತುಂಬಾ ದೊಡ್ಡ ಜ್ಞಾನಿಗಳಂತೇಳಿ, ಅದನ್ನು ನಾವಿಲ್ಲಿ ತಿಳ್ಕೊಳ್ಬಹುದು. ಮತ್ತೆ ಇವನ ಭಕ್ತಿ ವಿನೋದ್ ಠಾಕೂರ್ ಅವರು ಸಹ ಹಾಗೇನೆ, ಅವರ ಗುರುಗಳು
ಜಗನ್ನಾಥ್ ದಾಸರು ಅವರು ಅವರೇನು ಹೆಚ್ಚು ವಿದ್ಯಾವಂತರಲ್ಲ, ಆದ್ರೆ ಅವರು ಕೃಷ್ಣನ ಬಗ್ಗೆ ಅಗಾಧ ಜ್ಞಾನ ಭಂಡಾರವನ್ನು ಹೊತ್ತಿರುವಂತವ್ರು. ಇದರಲ್ಲಿ ನಾವು ತಿಳ್ಕೊಳ್ಬೇಕೇನಂತ ಹೇಳಿದ್ರೆ, ನಾವು ಭಕ್ತಿ ಸೇವೆ ಮಾಡ್ತಾ ಇರುವಾಗಲೇ ಭಗವಂತ ನಮ್ಗೆ ಬುದ್ಧಿಯೋಗವನ್ನು ಕೊಡುವುದು. ಬುದ್ಧಿಯೋಗ ಅಂತ ಹೇಳಿದ್ರೆ ಮಾತಾಜಿ ಆಗ ಹೇಳಿದ್ರೆ ಸದಾ ಕೃಷ್ಣ ಪ್ರಜ್ಞೆಯಲ್ಲಿ ಕಾರ್ಯವನ್ನು ಮಾಡುವುದು. ಯಾವುದೇ ಸ್ಥಿತಿಯಲ್ಲಿ ಭಗವಂತನನ್ನು ಕೇಂದ್ರೀಕರಿಸಿಕೊಂಡು ನಾವು ಚಟುವಟಿಕೆಗಳನ್ನು, ನಮ್ಮ ನಿತ್ಯ ಚಟುವಟಿಕೆಗಳನ್ನು ಮಾಡುವಂತದ್ದು, ಪ್ರತಿಯೊಂದು ಚಟುವಟಿಕೆಗಳನ್ನು ಭಗವಂತನ ನೆನಪಿಟ್ಟುಕೊಂಡು ಮಾಡುವಂಥದ್ದು. ಇದು ನೆನಪು ಯಾರು ಕೊಡುವಂಥದ್ದು? ಈ ಬುದ್ಧಿಯನ್ನು ಯಾರು ಕೊಡುದು? ಭಗವಂತನೇ ಕೊಡುವಂಥದ್ದು ನಮ್ಗೆ. ನಾವೇನು ಅವನ ಹತ್ರ ಕೇಳ್ಕೊಳ್ಳಲ್ಲ ನಮ್ಗೆ ಈ ತರ ಜ್ಞಾನ ಇಲ್ಲ ಅಂತ. ನಾವು ಹೀಗೆ ಮಾಡ್ತಾ ಈ ಪ್ರೋಸೆಸ್ ಭಗವಂತನೇ ನಮ್ಮ ತಲೆಯ ಮೇಲೆ ಇದು ಈ ಒಂದು ಜ್ಞಾನವನ್ನು ಕೊಡ್ತಾನೆ. ಅದಕ್ಕೆ ಹೇಳುವಂಥದ್ದು ಇದು ಬುದ್ಧಿಯೋಗವನ್ನು ಭಗವಂತನೇ ಕೊಡುವಂಥದ್ದು ಅಂತೇಳಿ. ಸೊ ಭಕ್ತರ ಇನ್ನು ಇಷ್ಟ ಆಯ್ತಾ? ಪುನಃ ಈ ಭಕ್ತಿ ಸೇವೆ ಮಾಡುವಾಗ ಏನಾದ್ರೂ ಅನೇಕ, ನಮ್ಗೆ ಗೊತ್ತಿದೆ, ನಮ್ಗೆ ಈ ಒಂದು ಭಕ್ತಿ ಸೇವೆ ಮಾಡ್ತಾ ಇರುವಾಗ ಅನೇಕ ತೊಂದರೆಗಳು ಬರುವಂತದ್ದು. ಮನೆಯಲ್ಲಿ ಕೆಲವೊಂದ್ಸಲ ಮನೆಯಲ್ಲಿ ನಮ್ಗೆ ಎಲ್ಲರಿಗೂ ಪೂರ್ತಿಯಾಗಿ ಸಪೋರ್ಟ್ ಸಿಗಲ್ಲ. ಎಲ್ಲ ತೊಂದರೆಗಳನ್ನು ಭಗವಂತ ಯಾವ ರೀತಿ ಮಾಡ್ತಾನೆ ಅಂದ್ರೆ, ಭಕ್ತಿ ಸೇವೆಯ ಪ್ರೋಸೆಸ್ಗೆ ಬಂದ ಕೂಡಲೇ ಅವನೆಲ್ಲ ಈ ತೊಂದರೆಗಳನ್ನು, ಅಡಚಣೆಗಳನ್ನೆಲ್ಲವನ್ನು ತನ್ನಿಂತಾನೆ ಎಲ್ಲರನ್ನು ನಿವಾರಿಸಿ ಆ ಮನೆಯವರೆಲ್ಲರನ್ನು ಭಕ್ತಿಗೆ ಪಥಕ್ಕೆ ತರುವಾಗೆ ಅವನೇ ನಮ್ಗೆ ಎಲ್ಲವನ್ನು ಒದಗಿಸಿಕೊಡ್ತಾನೆ. ನಮ್ಮಲ್ಲಿ ಅನೇಕ ಸಂದೇಹಗಳು ಇರ್ತವೆ. ಮತ್ತೊಂದು, ನಾವು ಭಕ್ತಿ ಸೇವೆ ಮಾಡ್ತಾ ಇದ್ರು ಮೇಲೆ ಅನೇಕ ಸಣ್ಣ ಪುಟ್ಟ ಸಂದೇಹಗಳಿರ್ತವೆ. ಅದು ಸಂದೇಹಗಳನ್ನು ಕೂಡ ಅವನು ಗುರುಗಳ ಮುಖಾಂತರ ನಮ್ಗೆಲ್ಲ ನಿವಾರಿಸಿ ಬಿಡ್ತಾನೆ. ಸೊ ಅಷ್ಟು ಯಾಕೆ ಅಂತ ಹೇಳಿದ್ರೆ, ಭಗವಂತನ ಧಾಮಕ್ಕೆ ಹೋಗುವ ಮೊದಲು ನಮ್ಗೆ ಭಗವಂತನ ಬಗ್ಗೆ ಪೂರ್ತಿಯಾಗಿ ಜ್ಞಾನ ನಮ್ಗೆ ಕಂಪ್ಲೀಟ್, ಯಾವ ಸಂದೇಹವಿಲ್ಲದೆ ನಮ್ಗೆ ಈ ಒಂದು ಭಕ್ತಿ ಸೇವೆ ಮಾಡ್ಲಿಕ್ಕೆ ಪೂರ್ತಿಯಾಗಿ ನಮ್ಗೆ ಭಗವಂತನೇ ನಮ್ಗೆ ಈ ಒಂದು ಶುದ್ಧ ಭಕ್ತರ ಮುಖಾಂತರ ನಮ್ಗೆಲ್ಲ ಕೊಡ್ತಾ ಇದ್ದಾನೆ ಅಂತೇಳಿ ನಾವಿಲ್ಲಿ ತಿಳ್ಕೊಳ್ಬಹುದು. ನಮ್ಗೆ ಏನು ಬೇಕು ಜ್ಞಾನ ಎಲ್ಲ ಭಗವಂತನ ಕೃಷ್ಣನ ಬಗ್ಗೆ ಏನು ಬುದ್ಧಿ ಯೋಗವನ್ನು ಭಗವಂತನೇ ಇಲ್ಲಿ ಕೊಡುವಂಥದ್ದು. ಇದೇ ನಮ್ಗೆ ಭಕ್ತಿ ಸೇವೆ ಮಾಡ್ಲಿಕ್ಕೆ ಇದುವೇ ನಮ್ಗೆ ಒಂದು ಪ್ರಯೋಜನ ಅಂತೇಳಿ ನಾವಿಲ್ಲಿ ತಿಳ್ಕೊಳ್ಬೇಕು. ಸೊ ನೆಕ್ಸ್ಟ್ 11ನೇ ಅನುವಾದ ಓದಿ. ಹರೇ ಕೃಷ್ಣ ಮಾತಾಜಿ. ಅವರಿಗೆ ವಿಶೇಷ ಅನುಕಂಪವನ್ನು ತೋರಲು ನಾನು ಅವರ ಹೃದಯಗಳಲ್ಲಿದ್ದು ಜ್ಞಾನದ ದೀಪದ ಬೆಳಕಿನಿಂದ ಅಜ್ಞಾನದ ಕತ್ತಲನ್ನು ನಾಶ ಮಾಡುತ್ತೇನೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಇಲ್ಲಿ ತಿಳಿಸ್ತಾರೆ ಏನಂದ್ರೆ, ಹೃದಯದಲ್ಲಿ ಜ್ಞಾನದ ದೀಪ. ನೋಡಿ ಎಷ್ಟು ಸುಂದರವಾಗಿ ಭಗವಂತ ಹೇಳ್ತಾರೆ. ಇದ್ರಲ್ಲಿ ಏನಂತೇಳಿ, ಈ ಭಕ್ತಿ ಸೇವೆಯಲ್ಲಿ ಅಜ್ಞಾನಿಗಳು ಕೂಡ ಅವರ ಹೃದಯದಲ್ಲಿ ಪ್ರತಿಯೊಂದು ಜೀವಿಯಲ್ಲಿ ಪರಮಾತ್ಮ ಹೃದಯದಲ್ಲಿ ಇರ್ತಾನೆ. ಸೊ ಅಲ್ಲಿ ಅವನು ಈ ಹೃದಯದಲ್ಲಿ ಇದ್ದುಕೊಂಡು ಅವನ ಕೆಲಸ ಏನು, ನಮ್ಗೆ ಒಂದು ಸ್ವಲ್ಪ ಭಗವಂತನ ಮೇಲೆ ಪ್ರೀತಿ ಬಂತ ಅವನು ಶುರು ಮಾಡ್ತಾನೆ. ಯಾವಾಗ ಅವನು ನಮ್ಗೆ ಉತ್ಸಾಹ ಸ್ವಲ್ಪ ತೋರಿಸಿದ್ರೆ ಸಾಕು, ಅವನಲ್ಲಿ ಜ್ಞಾನದ ದೀಪವನ್ನು ಬೆಳಗಿಸ್ತಾನೆ ನಮ್ಗೆ. ಆಗ ನಾವು ಆಟೋಮೆಟಿಕ್ ಆಗಿ ಅವನ ಬಳಿ ಬರ್ಲಿಕ್ಕೆ ಅನುಕೂಲ. ಅವನು ಯಾಕೆ ಜ್ಞಾನದ ದೀಪ ಕೊಡ್ತಾನೆ? ನಾವು ಅವನ ಬಳಿ ಬರ್ಬೇಕು ಅಂತೇಳಿ ಅವನು ನಮ್ಗೆ ಜ್ಞಾನದ ದೀಪವನ್ನಲ್ಲಿ ಕೊಡ್ತಾನೆ. ಯಾಕೆಂದ್ರೆ ಅಲ್ಲಿ ನಾವು ಕತ್ತಲಲ್ಲಿದ್ದೆವು, ಈಗ ಜ್ಞಾನದ ದೀಪವನ್ನು ಕೊಡ್ತಾನೆ. ಹಾಗೆ ಅವನು ಈ ಒಂದು ಯಾರಿಗೆ ಭಗವಂತನ ಬಳಿ ಬರ್ಲಿ ಇಷ್ಟ ಇದೆ ಅವರಿಗೆ ಎಲ್ಲರಿಗೆ ಈ ಜ್ಞಾನದ ದೀಪ ಕೊಟ್ಟು ಭಕ್ತಿಯ ಚರಕ್ಕೆ ಅವನು ಭಕ್ತರ ಮುಖಾಂತರ ತರ್ತಾನೆ. ಯಾವ ಮುಖಾಂತರ? ಶುದ್ಧ ಭಕ್ತರ ಮುಖಾಂತರ ಈ ಒಂದು ಆಧ್ಯಾತ್ಮಿಕದ ಬಗ್ಗೆ ತಿಳ್ಕೊಳ್ಳಲು ಭಕ್ತರ ಮುಖಾಂತರ ಅವನು ಈ ಒಂದು ಜ್ಞಾನದ ದೀಪವನ್ನು ಕೊಡುವಂಥದ್ದು. ಶುದ್ಧ ಭಕ್ತರು ಆಧ್ಯಾತ್ಮಿಕ ಒಂದು ಜಗತ್ತಿಗೆ ಸೇರಿದವರು. ಸೊ ಅವರು ಎಲ್ಲಾ ಒಂದು ಭಗವಂತನ ಬಗ್ಗೆ ಪೂರ್ತಿಯಾಗಿ ತಿಳಿದವರು. ಈ ಒಂದು ಜ್ಞಾನದ ದೀಪವನ್ನು ಶುದ್ಧ ಭಕ್ತರ ಮುಖಾಂತರ ಭಗವಂತ ನಮ್ಮ ಹೃದಯಕ್ಕೆ ಕೊಡುವಂಥದ್ದು. ಭೌತಿಕ ಜಗತ್ತಿಗೆ ಭಕ್ತಿ ಮಾರ್ಗಕ್ಕೆ ತರಲು ಈ ಜಗತ್ತಿಗೆ ಯಾರು ಶುದ್ಧ ಭಕ್ತರು ಯಾಕೆ ಬರ್ತಾರೆ ಈ ಭೌತಿಕ ಜಗಕ್ಕೆ? ಭಗವಂತನೇ ಕಳಿಸುವಂಥದ್ದು. ಯಾರು? ನಮ್ಮಂತಹ ಅಜ್ಞಾನಿಗಳು, ನಮ್ಮಂತಹ ಅಜ್ಞಾನದ ಒಂದು ಹೃದಯದಲ್ಲಿರುವ ಅಜ್ಞಾನವನ್ನು ಜ್ಞಾನದ ದೀಪ ಕೊಡ್ಲಿಕ್ಕೆ ಈ ಒಂದು ಭಕ್ತರು ಬರುವಂತದ್ದು. ಹೇಗೆ ನಾವು ಪ್ರಭುಪಾದರನ್ನೇ ನೋಡ್ಬೋದು. ಅವರು ಭಗವಂತನ ಧಾಮದಿಂದಲೇ ಅವರು ಇಲ್ಲಿ ಬಂದಿರುವಂತದ್ದು. ನಮ್ಮಂತಹ ಬದ್ಧ ಜೀವಿಗಳನ್ನು ಉದ್ಧಾರ ಮಾಡಲು ಅನೇಕ ಪುಸ್ತಕ, ಈ ಒಂದು ಭಗವದ್ಗೀತೆಯ ಮುಖಾಂತರ, ಭಾಗವತಂ, ಚೈತನ್ಯ ಚರಿತಾಮೃತ ಅನುವಾದದ ಮುಖಾಂತರ ನಾವಿವತ್ತು ಅದನ್ನು ಓಡ್ತಾ ಇದ್ದೇವೆ. ಸೊ ನಮ್ಮ ಹತ್ರ ಇವತ್ತು ಏನೊಂದು ಎಷ್ಟೋ ಒಂದು ಮೈನಸ್ ಇದ್ರಲ್ಲಿ ನಮ್ಮದು ಭಕ್ತಿ ಉಂಟಂತ ಹೇಳಿದ್ರೆ ಅದಕ್ಕೆಲ್ಲ ನಾವು ಪ್ರಭುಪಾದರೇ ಅಂತೇಳಿ ನಾವು ಹೇಳ್ಬೋದು. ಯಾಕೆಂದ್ರೆ ಇಲ್ಲದ್ರೆ ನಾವು ಈ ಒಂದು ಭಕ್ತಿಲತೆಯ ಬೀಜವನ್ನು ನಮ್ಮ ಹೃದಯದಲ್ಲಿ ಬಿತ್ತಿದವರೇ ಈಗ ಭಗವಂತ ಶುದ್ಧ ಭಕ್ತರ ಮುಖಾಂತರ ನಮ್ಮ ಹೃದಯದ ಮೇಲೆ ಬಿತ್ತಿದ್ದಾರೆ. ಸೊ ನಾವೇನ್ ಮಾಡ್ಬೇಕು ಈಗ? ನಮ್ಮ ಸದಾ ಪ್ರಭುಪಾದರು ಹೇಳಿದಾಗೆ ಈ ಒಂದು ಸದಾ ಹರಿನಾಮ ಕೀರ್ತನೆಯಿಂದ ಆ ಭಕ್ತಿಲತಾ ಬೀಜವನ್ನು ಅದಕ್ಕೆ ಆ ಒಂದು ಈ ಹರಿನಾಮ ಜಪದ ಒಂದು ನೀರನ್ನು ಅದಕ್ಕೆ ಹಾಕಿ ಅದನ್ನು ಮೊಳಕೆಯೊಡಿಸಿ ಮತ್ತೆ ನಾವು ಅದನ್ನು ಅನೇಕ ಕೀರ್ತನೆ, ಶ್ರವಣ ಕೀರ್ತನೆ, ಸಂಕೀರ್ತನೆಯಿಂದ ಅದನ್ನು ಪೋಷಿಸಿ ಅದನ್ನು ನಾವು ಒಳ್ಳೆ
ಬೆಳೆಸಿ ಏನು ಅದಕ್ಕೆ ಯಾವುದೇ ಒಂದು ಹಾನಿಯಾಗದಂತೆ ಅದನ್ನು ಬೆಳೆಸಬೇಕು. ಭಗವಂತನ ಗೋಲೋಕಧಾಮದ ಭಗವಂತನ ಪಾದ ಕಮಲದಲ್ಲಿ ಆಶ್ರಯ ಪಡೆಯುವಷ್ಟು ನಾವು ಬೆಳೆಸ್ಬೇಕು. ಆಗ ನಾವು ಈ ಭಕ್ತಿಲತಾ ಬೀಜ ಹೋಗ್ತಾ ಮೇಲೆ ಇರ್ತಾ ಇರುವಾಗ ಅನೇಕ ಕಳೆಗಳು ಬರ್ತವೆ. ಹೇಗೆ ನಾವು ಭೌತಿಕದಲ್ಲಿ ನಾವೊಂದು ತುಳಸಿ ಗಿಡ ನೆಟ್ರು ಅಷ್ಟೇ ಅದರ ಸುತ್ತ ಅನೇಕ ಒಂದು ಸಣ್ಣ ಸಣ್ಣ ಗಿಡಗಳು ಬರ್ತವೆ. ಯಾವಾಗ ನಾವು ಗಿಡವನ್ನು ತೆಗೆದು ಬಿಡ್ತೇವೆ ಆ ಬೇಡದ ಗಿಡಗಳನ್ನು, ಆಗ ತುಳಸಿ ಗಿಡ ಚೆನ್ನಾಗಿ ಇದು ಬೆಳೀತದೆ. ಅದೇ ರೀತಿ ಭಕ್ತಿ ಲತಾ ಬೀಜ ಅರಳ್ತಾ ಮೇಲೆ ಈ ಲತೆ ಮೇಲೆ ಹೋಗ್ತಾ ಇರುವಾಗ ಅನೇಕ ಆತಂಕಗಳು ಬರ್ತವೆ. ಇದನ್ನೆಲ್ಲವನ್ನು ನಾವು ಆ ಒಂದು ಕಳೆಗಳನ್ನೆಲ್ಲ ತೆಗೆದು, ಇದು ಯಾವಾಗ ತೆಗೆಯೋದು, ಯಾವಾಗ ನಮ್ಮ ಈ ಒಂದು ಭಜನ ಕ್ರಿಯೆ ಅನರ್ಥ ನಿವೃತ್ತ ಆಗಿತ್ತಾ ಆಗ ಎಲ್ಲವೂ ಈ ಒಂದು ಭಕ್ತಿ ಅನರ್ಥ ನಿವೃತ್ತಾಗಿ ಭಕ್ತಿ ಸೇವೆಯಲ್ಲಿ ತೊಡಗಿ ಹಾಗೆ ಈ ಲತೆ ಮೇಲೆ ಮೇಲಕ್ಕೆ ಹೋಗಿ ಭಗವಂತನ ಒಂದು ಆಶ್ರಯದಲ್ಲಿ ಇರುವಂತದ್ದು. ಸೊ ಅಲ್ಲಿ ಅದಕ್ಕೆ ಬೇಕಾದ ಈ ಭಕ್ತರಿಗೆ ಈ ರೀತಿಯ ಒಂದು ಭಕ್ತಿ ಲತಾ ಬೀಜ ಮೇಲೆ ಹೋಗ್ಬೇಕಾದ್ರೆ ಭಗವಂತ ಎಲ್ಲ ರೀತಿಯ, ಈಗ ಅನೇಕರಿಗೆ ಈ ಒಂದು ಭಕ್ತಿ ಮಾಡುವಾಗ ಅನೇಕ ಸವಲತ್ತುಗಳು ಪೂರ ಸಿಗುವುದಿಲ್ಲ, ಭೌತಿಕವಾದ ಸವಲತ್ತುಗಳು. ಸೊ ಭಗವಂತ ಎಣಿಸ್ತಾನೆ, ಈ ಒಂದು ವ್ಯಕ್ತಿ ನನ್ನ ಭಕ್ತಿ ಸೇವೆ ಮಾಡ್ತಾ ಇದ್ದಾನೆ, ಸೊ ಇವನಿಗೆ ತುಂಬಾ ತೊಂದರೆ ಇದೆ. ಸೊ ನಾವು ಅವನ ಆಲೋಚನೆ ಮಾಡ್ತೇನೆ, ಅವನಿಗೆ ಬೇಕಾದ ಏನೆಲ್ಲ ಅವಶ್ಯಕತೆಗಳಿದೆ ಅದನ್ನು ನಾನು ಕೊಡ್ತೇನೆ. ಅದು ನಮ್ಗೆ ಗೊತ್ತಾಗಲ್ಲ, ಭಗವಂತನ ಕೊಡು ನಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಅವನ ಎಲ್ಲಾ ಅವಶ್ಯಕತೆಗಳನ್ನು ಕೊಡ್ತಾನೆ. ಹಾಗೆ ನಮಗೆ ಗೊತ್ತಿಲ್ಲದಾಗೆ ನಮಗೆ ಬರುವ ಎಲ್ಲಾ ತೊಂದರೆಗಳನ್ನು ಕೂಡ ಅವನೇ ನಿವಾರಿಸುವಂತದ್ದು ಅಂತೇಳಿ ಇಲ್ಲಿ ನಾವು ಇದಕ್ಕೆ ಒಟ್ಟು ಅವನಿಗೆ ನಾವು ಈ ಒಂದು ಭೌತಿಕ ಲೋಕದಿಂದ ಈ ಒಂದು ಬದ್ಧ ಜೀವಿಗಳನ್ನು ಅವನ ಧಾಮಕ್ಕೆ ಕರೆಯುವಂಥದ್ದು, ಅವನ ಅಲ್ಲಿ ಭಕ್ತಿ ಸೇವೆ ಮಾಡ್ಲಿಕ್ಕೆ ಅವನದು ಒಂದು ಮುಖ್ಯವಾದ ಒಂದು ಉದ್ದೇಶ. ಸೊ ಅದಕ್ಕೋಸ್ಕರ ಅವನು ಎಲ್ಲಾ ರೀತಿಯಲ್ಲಿ ನಮಗೆ ಗುರುಗಳ ಮುಖಾಂತರ ನಮ್ಗೆ ಇಲ್ಲಿ ಇದು ಕೊಡುವಂಥದ್ದು. ಏನೆಲ್ಲ ಅದಕ್ಕೆ ಬೇಕಾಗುವಂತ ಗುರುಗಳನ್ನು ಕೂಡ ಅವನೇ ಕಳಿಸ್ತಾನೆ. ಇಲ್ಲದಿದ್ರೆ ನಮ್ಗೆ ಹೇಗೆ ಗೊತ್ತು ಪ್ರಭುಪಾದರಿದ್ದಾರೆ ಅಂತ? ಪ್ರಭುಪಾದರ ಈ ಪುಸ್ತಕಗಳ ಬಳಿ ಭಗವಂತನೇ ಕಳಿಸಿದ್ದು ನಮ್ಮನ್ನು. ಇಲ್ಲದಿದ್ರೆ ನಮ್ಗೆ ಪ್ರಭುಪಾದರ ಈ ಒಂದು ಸಾಂಗತ್ಯ, ಭಕ್ತರ ಇವತ್ತಿನ ಒಂದು ಸಾಂಗತ್ಯ ನಮ್ಗೆ ಸಿಕ್ಕುತ್ತಾನೆ ಇರಲಿಲ್ಲ. ಅದಕ್ಕೆ ಹೇಳುವಂಥದ್ದು ಭಗವಂತ ಚೈತ್ಯ ಗುರು ಭಗವಂತ ಪರಮಾತ್ಮನಾಗಿ ಹೃದಯದಲ್ಲಿ ಏನು ಚಟುವಟಿಕೆ ಇಲ್ಲದೆ ಮಲಗಿದ್ದಾನೆ. ನಮ್ಗೊಂದು ಚೂರು ಇಚ್ಛೆ ಬಂದ್ರೆ ಸಾಕು, ಅವನು ಚೇತರಿಸಿಕೊಂಡು ಚೈತ್ಯ ಗುರುವಾಗಿ ಅವನು ಈ ಒಂದು ಗುರುವನ್ನು ಕಳಿಸುವಂಥದ್ದು, ಭಕ್ತರ ಸಂಘದಲ್ಲಿ ಇರುವಾಗೆ ಮಾಡುವಂಥದ್ದು, ಮತ್ತೆ ಭಕ್ತಿ ಸೇವೆ ಮಾಡ್ಲಿಕ್ಕೆ ಸಂಪೂರ್ಣವಾಗಿ ಅವನೇ ಅನುಕೂಲ ಮಾಡಿಕೊಡುವಂಥದ್ದು ಅಂತೇಳಿ ನಾವಿಲ್ಲಿ ತಿಳ್ಕೊಳ್ಬೇಕು. ಸೊ ಇನ್ನು ಇದು ಭಗವದ್ಗೀತೆಯ ನಿಜವಾದ ಸಾರವಾಗಿದೆ. ಅಹಂ ಸರ್ವಸ್ವ ಪ್ರಭುವು ಮತ್ತ ಸರ್ವಂ ಪ್ರವರ್ತತೆ. ನಾನು ಎಲ್ಲದರ ಮೂಲ, ಭಗವಂತ ಹೇಳ್ತಾನೆ ನಾನು ಎಲ್ಲದರ ಮೂಲ ಅಂತೇಳಿ. ಇದನ್ನು ಅರ್ಥ ಮಾಡಿಕೊಳ್ಳುವವನು ಭಜಂತಿ. ಹಾಗಾದ್ರೆ ಸುಮ್ಮನೆ ಭಜನೆ ಯಾರಿಗಾಗಿ? ಇತಿ ಮತ್ವ. ಯಾವಾಗ ಒಬ್ಬನು ಕೃಷ್ಣನು ಎಲ್ಲದರ ಮೂಲ ಎಂದು ಅರ್ಥ ಮಾಡಿಕೊಂಡಾಗ ಅವನ ಭಜನೆಯು ಪರಿಪೂರ್ಣ ಆಗುತ್ತೆ. ಯಾವಾಗ ನಾವು ಒಂದು ಭಕ್ತರ ಸಂಘದಲ್ಲಿ ಇರ್ತೇವೆ, ಭಜನೆ ಮಾಡುವುದು ಅಂತ ಹೇಳಿದ್ರೆ ಭಕ್ತರ ಒಂದು ಸಾಂಗತ್ಯದಲ್ಲಿ ಇರುವಂತದ್ದು, ಶುದ್ಧ ಭಕ್ತರ ಆಶ್ರಯದಲ್ಲಿ, ಪರಂಪರೆಯಿಂದ ಬಂದ ಗುರುಗಳ ಆಶ್ರಯದಲ್ಲಿ ನಾವು ಎಲ್ಲವನ್ನು ಭಗವಂತನ ಬಗ್ಗೆ ಕೇಳುವಂತದ್ದು, ಭಗವಂತನ ಬಗ್ಗೆ ಹೆಚ್ಚು ಹೆಚ್ಚು ತಿಳ್ಕೊಳ್ಳಿಕ್ಕೆ ಅವರಲ್ಲಿ ಪ್ರಶ್ನೆ ಮಾಡುವಂತದ್ದು. ಪುನಃ ನಮ್ಮದೇನಾದಿದ್ರೆ ಯಾವ ರೀತಿ ಭಕ್ತಿಯಲ್ಲಿ ಇನ್ನೂ ಉತ್ತಮ ರೀತಿಯಲ್ಲಿ ಯಾವ ರೀತಿ ಹೋಗುವುದು ಭಕ್ತಿಯ ಪಥಕ್ಕೆ ಅಂತೇಳಿ ನಾವು ಅವರನ್ನು ಕೇಳ್ಕೊಳ್ಳುವುದು, ಹೀಗೆ ವಿನಿಮಯ ಮಾಡ್ಕೊಳ್ಳುವುದು. ಇದರಿಂದ ಏನಾಗುತ್ತೆ, ಭಗವಂತನ ಬಗ್ಗೆ ಹೆಚ್ಚು ಹೆಚ್ಚು ಕೇಳಿದಾಗ, ಗುರುಗಳ ಹತ್ರ ಹೆಚ್ಚು ಹೆಚ್ಚು ಕೇಳಿದಾಗ ನಮ್ಗೆ ಹೆಚ್ಚು ಆನಂದ ಸಿಗುತ್ತೆ. ಇನ್ನು ಹೆಚ್ಚು ಹೆಚ್ಚು ಭಕ್ತಿ ಸೇವೆ ಮಾಡ್ಲಿಕ್ಕೆ ಆಗುತ್ತೆ. ಆಗ ಏನಾಗುತ್ತೆ, ಈ ಒಂದು ಹೆಚ್ಚು ಹೆಚ್ಚು ಕೇಳುವಾಗ ನಮ್ಗೆ ಅನರ್ಥ ನಿವೃತ್ತಿಯಾಗಿ ಹೆಚ್ಚು ಹೆಚ್ಚು ತಿಳಿತೇವೆ ನಾವು. ಆಗ ನಮ್ಗೆ ನಮ್ಮ ಶ್ರವಣ ಪೂರ್ತಿಯಾಗಿ ಪರಿಪೂರ್ಣ ಶ್ರವಣ ಆಗುತ್ತೆ. ನಾವು ಕೇಳಿದ್ದು ಪರ್ಫೆಕ್ಟ್ ಪರಿಪೂರ್ಣ ಅಂತ ಆಗುತ್ತೆ. ಆಗ ನಮ್ಗೆ ಉತ್ತಮವಾಗಿ ತಂತಾನೆ ನಾವು ಈ ಒಂದು ಇದರಲ್ಲಿ ಭಗವಂತನಿಗೆ ಶರಣಾಗುವುದು, ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗುವಂಥದ್ದು, ಸದಾ ಭಕ್ತರ ಸಂಘದಲ್ಲಿ ಇರುವಂತದ್ದು, ಇದೆಲ್ಲವೂ ಪೂರ್ತಿಯಾಗಿ ಆಗುತ್ತೆ. ನಮಗೆ ಯಾವಾಗ ಆಗುತ್ತೆ, ಯಾವಾಗ ನಾವು ಈ ಪ್ರೋಸೆಸ್ ಅಲ್ಲಿ ಈ ಪ್ರೋಸೆಸ್ ಅನ್ನು ಕಂಪ್ಲೀಟ್ ಮಾಡಿದಾಗ ಆಗ ನಮ್ಗೆ ದೇವೋತ್ತಮ ಪರಮಪುರುಷ ಕೃಷ್ಣ ಎಲ್ಲದರ ಮೂಲ ಅಂತೇಳಿ ಅರ್ಥ ಮಾಡಿದಾಗ ಮಾತ್ರ ನಮ್ಗೆ ಇದೆಲ್ಲ ಅವನಿಗೆ ಮಾಡುವ ಭಜನೆಯು ಪರಿಪೂರ್ಣ ಆಗುತ್ತೆ ಅಂತೇಳಿ ಇಲ್ಲಿ ತಿಳಿಸುವಂತದ್ದು. ಶ್ರೀಲ ಪ್ರಭುಪಾದ ಕಿ ಜೈ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮೋ. ಅನಂತ ಕೋಟಿ ವೈಷ್ಣವೃಂದ ಕಿ ಜೈ. ನಾಮಾಚಾರ್ಯ ಶ್ರೀ ಹರಿದಾಸ್ ಠಾಕೂರ್ ಕಿ ಜೈ. ಜಗದ್ಗುರು ಶ್ರೀಲ ಪ್ರಭುಪಾದ್ ಕಿ ಜೈ. ಹರೇ ಕೃಷ್ಣ. ಎಲ್ಲರಿಗೂ ಅನಂತ ಧನ್ಯವಾದಗಳು. ಇವತ್ತಿನ ತರಗತಿಯಲ್ಲಿ ಏನಾದ್ರೂ ಒಂದು ಟೀಕೆಗಳು, ಟಿಪ್ಪಣಿಗಳು ಅಥವಾ ಏನಾದ್ರೂ ಡಿಸ್ಕಷನ್ ಇದ್ರೆ ದಯವಿಟ್ಟು ತಿಳಿಸಬಹುದು ಯಾರಾದ್ರೂ, ಅಥವಾ ಏನಾದ್ರೂ ಕೇಳಲಿಕ್ಕಿದ್ರೆ ಡೌಟ್ ಇದ್ರೆ ಕೇಳ್ಬಹುದು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹೇಳಿ ಪ್ರಭುಜಿ. ಮಾತಾಜಿ, ನೀವು ಅವಾಗಲೇ ಹೇಳಿರಲ್ಲ ಮಾತಾಜಿ, ತುಳಸಿ ಗಿಡ ಹತ್ರ ಕಳೆ ಅಥವಾ ಹುಲ್ಲು ಹೇಳಿದಾಗ
ಕೀಳ್ತೀವಿ ಅಂತ ಹೇಳ್ತೀವಲ್ಲ ಮಾತಾಜಿ, ಹಾ. ಅದು ಒಂದ್ ರೀತಿ ತಪ್ಪಾಗತ್ತಲ್ಲ ಮಾತಾಜಿ? ಈಗ ಯಾವ್ದೋ ಹುಲ್ಗಳು ಕಿತ್ತಾಗ ಅದೊಂದ್ ಜೀವಿನ ಸಾಯಿಸಂಗ ಆಗತ್ತಲ್ಲ ಮಾತಾಜಿ? ಅಲ್ಲ, ಕೆಲವು ಅದು ಏನ ಅಂತಾನೆ ನೋಡಿ, ಅದು ನಾವು ಆ ರೀತಿಯಲ್ಲಿ ಗಿಡವನ್ನು ತೆಗೆಯುವುದಂತ ಹೇಳಿದ್ರೆ ನೀವು ಹೇಳುವ ರೀತಿಯಲ್ಲಿ ಹೌದು, ನಾವು ಗಿಡವನ್ನು ಎಲ್ಲವೂ ಭಗವಂತನ ಅಂಶವೇ ಅಂತ ತಿಳ್ಕೊಳ್ಬಹುದು. ಆದ್ರೆ ನಾವು ಹೊಲದಲ್ಲಿನೂ ಅಷ್ಟೇ, ಈಗ ತುಳಸಿ ಗಿಡದ ಹತ್ತಿರ ನಾವೊಂದು ಪಾಟ್ ಅಲ್ಲಿ ತುಳಸಿ ಗಿಡ ನೆಡ್ತೇವೆ, ಅಲ್ಲಿ ತುಂಬಾ ಗಿಡಗಳಿರ್ತವೆ, ಆದ್ರೆ ನಮ್ಮ ಈ ತುಳಸಿ ಗಿಡವನ್ನು ಅದು ಮೇಲೆ ಬರ್ಲಿಕ್ಕೆ ಬಿಡಲ್ಲ. ಒಂದೊಂದ್ಸಲ ಅದು ಎಷ್ಟು ಸ್ಟ್ರಾಂಗ್ ಆಗಿರ್ತದೆ ಕಳೆಗಳಂತ ಹೇಳಿದ್ರೆ, ಅದು ಇನ್ನೊಂದು ಗಿಡವನ್ನು ಮೇಲೆ ಬರ್ಲಿಕ್ಕೇನೆ ಬಿಡಲ್ಲ. ಯಾಕೆಂದ್ರೆ ಅದು ಅನವಶ್ಯಕ ಗಿಡಗಳು. ಆದ್ರೆ ಭಗವಂತನ ಈ ಒಂದು ಭೌತಿಕ ಜಗತ್ತಲ್ಲಿ ಭಗವಂತನ ಇದು ಎಲ್ಲವೂ ಗಿಡಗಳು ಕೂಡ ಭಗವಂತನದೇ ಅಂಶ. ನೀವು ಹೇಳಿದ್ದು ಕರೆಕ್ಟ್. ಆದ್ರೆ ಅದು ಏನ್ ಮಾಡುತ್ತೆ, ಈ ಒಂದು ಆಸುರಿ ಸ್ವಭಾವದವರು ಹೇಗೆ ಒಂದು ಸಾಮಾನ್ಯ ಮನುಷ್ಯನನ್ನ ಮೇಲೆ ಏಳ್ಲಿಕ್ಕೆ ಬೀಳುದಿಲ್ವಾ, ಆಗ ಭಗವಂತ ಅವನು ತಾನಾಗಿಯೇ ಬಂದು ಈ ಒಂದು ಭೌತಿಕ ಜಗದಲ್ಲಿ ಬಂದು ಈ ಒಂದು ಆಸುರಿ ಸ್ವಭಾವದವರನ್ನೆಲ್ಲ ಹೇಗೆ ನಾಶ ಮಾಡ್ತೇನೆ ಹಾಗೆ ಅಂತ ತಿಳ್ಕೊಳ್ಬೇಕು. ಯಾಕೆಂದ್ರೆ ಆಗ ನಮ್ಗೆ ಏನು, ಈ ಸಾಮಾನ್ಯ ಜನರಿಗೆ ಅದರಿಂದ ಈ ಒಂದು ಬದುಕಲಿಕ್ಕೆ ಒಂದು ಅವಕಾಶ ಸಿಗ್ತದೆ. ಅಂದ್ರೆ ಅನಾವಶ್ಯಕವಾಗಿ ಆಸುರಿ ಸ್ವಭಾವದವರನ್ನ ನಾನು ಹೇಳುದು. ಹಾಗೇನೆ ಈ ಒಂದು ಕಳೆ, ತುಳಸಿ ಗಿಡ ಚೆನ್ನಾಗಿರ್ತದೆ ಯಾವುದೇ ಗಿಡ. ಹಾಗೇನೆ ನಾವು ಇದು ಒಂದು ಗದ್ದೆಯಲ್ಲಿ ಪೈರುನು ಅಷ್ಟೇ ನಾವು ನೋಡ್ತೇವೆ ಸಾಮಾನ್ಯವಾಗಿ. ನೀವು ತಿಳಿದಿರ್ಬಹುದು, ನಿಮ್ಗೆ ಪೈರು ಫುಲ್ಲು ಪೈರು ಇರ್ತದೆ, ಆ ಪೈರಿನ ನಡುವೆ ಅನೇಕ ಬೇಡದ ಕಳೆಗಳಿರ್ತವೆ. ಯಾವಾಗ ನಾವು ಬೇಡದ ಕಳೆಗಳನ್ನು ನಾವು ತೆಗಿದ್ರೆ ಮಾತ್ರ ಆ ಪೈರು ಚೆನ್ನಾಗಿ ದಷ್ಟಪುಷ್ಟವಾಗಿ ಬೆಳೀತದೆ. ಈ ಕೆಲವು ಆ ಪೈರುಗಳ ನಡುವೆ ಕೆಲವು ಅನಾವಶ್ಯಕ ಗಿಡಗಳಿರ್ತವೆ. ಅದು ನಾವು ಏನು ಗೊಬ್ಬರ ಹಾಕಿದ್ದೇವೆ, ಈ ಹಟ್ಟಿ ಗೊಬ್ಬರ ಹಾಕ್ತೇವ, ಆ ಎಲ್ಲ ಹಟ್ಟಿ ಗೊಬ್ಬರ ಅದು ಎಲ್ಲ ಹೀರಿಕೊಂಡು ಅದು ಸ್ಟ್ರಾಂಗ್ ಆಗಿ ಮೇಲೆ ಬೀಳ್ತದೆ. ಅದು ಎಷ್ಟು ಸ್ಟ್ರಾಂಗ್ ಆಗಿ ಮೇಲೆ ಬರ್ತದೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಭತ್ತದ ಪೈರಿನ ಗಿಡಕ್ಕಿಂತಲೂ ಅದು ಎತ್ತರವಾಗಿ ಬೆಳೀತದೆ. ಯಾವಾಗ ಅದನ್ನು ತೆಗೆದಿಲ್ವಾ, ಅದನ್ನು ನಾವು ಅದರದೇ ದೊಡ್ಡ ಇದಾಗುತ್ತೆ. ನಾವು ನೋಡ್ತೀವಿ ರಸ್ತೆಯ ಬದಿಯಲ್ಲೆಲ್ಲ. ಸೊ ನಾವು ಏನಾಗ್ಬೇಕು, ಅಂತ ಒಂದು ಗಿಡಗಳನ್ನೆಲ್ಲ ಅನವಶ್ಯಕವಾದದ್ದನ್ನು ತೆಗೆಯುವಂಥದ್ದು. ನಾವು ನೋಡಿದ್ದೇವೆ ಈ ಭಗವದ್ಗೀತೆಯಲ್ಲಿ ಭಗವಂತ ಹೇಳುವಂಥದ್ದು, ಅನಾವಶ್ಯಕ ಯಾರಿಗೆ, ದುರ್ಯೋಧನನಂತವರಿಗೆ ಯಾವುದು ಈ ಒಂದು ಅಧರ್ಮದ ದಾರಿಯಲ್ಲಿ ಯಾರು ಇದ್ದಾರೆ ಅಂತವರನ್ನು ಭಗವಂತ ನಿರ್ಮೂಲನೆ ಮಾಡ್ಲಿಕ್ಕೆ ಬರುವಂತದ್ದು ಅಂತೇಳಿ ನಾವು ಆ ರೀತಿ ಅರ್ಥ ಮಾಡಿಕೊಳ್ಬೇಕು ಪ್ರಭುಜಿ. ನೀವು ಹೇಳುದು ಕರೆಕ್ಟ್. ನಾವು ಈಗ ಮಹಾಭಾರತ ಯುದ್ಧದಲ್ಲಿ ಸಹ ಅಲ್ಲಿ ಅನೇಕ ಮಂದಿ ಸೈನಿಕರೆಲ್ಲ ಸತ್ತು ಹೋಗ್ತಾರೆ, ಬಟ್ ಎಲ್ಲವೂ ಭಗವಂತನ ಅಂಶಗಳೇ ಇರ್ತೇವೆ. ಆದ್ರೆ ನಾವು ಸದುದ್ದೇಶದಿಂದ, ಈಗ ನಾವು ಸುಮ್ಮನೆ ಅಲ್ಲ, ಯಾವಾಗ ನಾವು ಒಂದು ಗಿಡ, ಈಗ ಸುಮಾರು ಗಿಡಗಿಡುತ್ತೇವೆ, ಅದನ್ನ ನಾವು ಮುಟ್ಲಿಕ್ಕೆ ಹೋಗಲ್ಲ. ಬಟ್ ಯಾವಾಗ ನಮ್ಮದೊಂದು ತುಳಸಿ ಗಿಡ, ನಾವು ಅದಕ್ಕೆ ದಿನಾಲು ಪೂಜೆ ಮಾಡ್ತೇವೆ. ಸೊ ಅಲ್ಲಿ ಏನಾದ್ರೂ ಒಂದು ಕಳೆಗಳು ಬಂತಂತ ಹೇಳಿದ್ರೆ ಅದನ್ನ ನಾವು ತೆಗೆದು ಯಾಕೆಂದ್ರೆ ಅದು ಬೇಡದ ಕಳೆಗಳು, ಅದನ್ನು ತೆಗಿಬಹುದು. ಈ ರೀತಿ ನಾವು ಅರ್ಥ ಮಾಡಿಕೊಳ್ಬೇಕು ಪ್ರಭುಜಿ. ಮಾತಾಜಿ, ಆದ್ರೂ ಅನಾವಶ್ಯಕ ಯಾವ್ದನ್ನು ತೊಂದರೆ ಮಾಡ್ಲಿಕ್ಕೆ ಹೋಗ್ಬಾರ್ದಲ್ಲ ಮಾತಾಜಿ? ಅನಾವಶ್ಯಕವಾಗಿ ಯಾವುದಕ್ಕೆ ತೊಂದರೆ ಮಾಡ್ಕೊಳ್ಳಿ. ಆದ್ರೆ ನಾವು ಭತ್ತದ ಪೈರಲ್ಲಿ ಪೈರುಗಳಿರ್ತದೆ ಒಂದು ವಿಶಾಲವಾದ, ನೀವು ನೋಡ್ತೀರಿ ಅಲ್ಲಿ ನಾವು ಈ ಅನಾವಶ್ಯಕ ಗಿಡಗಳಿದ್ರೆ ಅದನ್ನು ಬಿಟ್ರೆ ಭತ್ತದ ಇದು ಸರಿಯಾದ ಫಸಲು ಕೊಡುವುದಿಲ್ಲ. ನೋಡಿದೀರಾ ನೀವು? ಹೌದು ಮಾತಾಜಿ. ಯಾಕೆ ಇದು ಪ್ರಶ್ನೆ ಬಂತು ಅಂದ್ರೆ, ಅದು ಗೊತ್ತಾಯ್ತು ನೀವು ಕೇಳಿದ್ದು. ಯಾಕಂದ್ರೆ ಭಗವಂತನದು ಎಲ್ಲವೂ ಭಗವಂತನೇ ಹಾಕಿರೋ. ಹೀಗೆ ಎಂತ ಎಲ್ಲವೂ, ಈಗ ನಾವು ಕೀರ್ತಿ ಅಪಕೀರ್ತಿ ಎಲ್ಲವೂ ಭಗವಂತನದೇ. ಈ ಕಳೆಗಳು ಕೂಡ ಗಿಡಗಳು ಬರುವಂತದ್ದು ಭಗವಂತನದೇ. ಇದು ನಾವೇನು ಹಾಕಿದ್ದಲ್ಲ, ತನ್ನಷ್ಟಕ್ಕೆ ಬಂದಿರುವಂತದ್ದು. ಆದ್ರೆ ನಾವದನ್ನು ನೋಡಿ ಹಾಗೆ ಸುಮ್ಮನೆ ನಾವು ಗಿಡಗಳನ್ನು ಕಿತ್ತು ಸುಮ್ಮನೆ ಇದು ಮಾಡಬಾರ್ದು. ಬಟ್ ಅದು ಇರುತ್ತೆ ಒಂದೊಂದ್ಸಲ ಒಂದೊಂದು ತುಳಸಿ ಇದರಲ್ಲಿ ಪಾಟ್ ಅಲ್ಲಿ 1-2 ಗಿಡಗಳು ಇರ್ತೇವೆ. ನಾವೀಗ ಟೆಂಪಲ್ ಅದನ್ನು ತೆಗಿತೇವೆ, ಹೇಳ್ತಾರೆ ಪ್ರಭು ಇದು ತೆಗೀರಿ ಅಂತ ಹೇಳಿ. ಬಟ್ ತೆಗೆಯುವಾಗ ಹೌದು ನೀವು ಹೇಳಿದ ಪ್ರಕಾರ ಸತ್ಯವೂ ಹೌದು. ಬಟ್ ಹಾಗೇನೆ ನಾವು ಒಂದು ನಡೀತಾ ಇರುವಾಗ್ಲೂ ಅಷ್ಟೇ ಅನೇಕ ಇರುವೆಗಳನ್ನು ನಾವು ಎಷ್ಟು ದಿನಕ್ಕೆ ನಾವು ಹತ್ಯೆ ಮಾಡಿ ಬಿಡ್ತೇವೆ. ಬಟ್ ನಾವು ಅಂತ ಒಂದು ಲೆವೆಲ್ಗೆ ಬಂದಿಲ್ಲ. ಈಗ ಅದು ಕಳೆ ಕೀಳುವಾಗ ನಮ್ಗೆ ಆ ಒಂದು ಪ್ರಜ್ಞೆ ಅಷ್ಟು ಲೆವೆಲ್ಗೆ ನಾವು ಬಂದಿಲ್ಲ. ಸೊ ನಾವು ಈಗ ಎಲ್ಲವನ್ನು ಈ ತರವೇ ಮಾಡ್ತಾ ಇದ್ದೇವೆ. ಬಟ್ ಎಲ್ಲವೂ ಭಗವಂತನ ಅಂಶವೇ. ಎಲ್ಲವೂ ಆ ಗಿಡನೂ ಕೂಡ ಭಗವಂತನದೇ ಅಂಶ. ಆದ್ರೆ ಅದು ಬೇರೆ ಒಂದು ಗಿಡವನ್ನು ಒಳ್ಳೆ ರೀತಿಯಲ್ಲಿ ಹರೇ ಕೃಷ್ಣ ಮಾತಾಜಿ. ಕೃಷ್ಣ ಮಾತಾಜಿ, ಯಾರಾದ್ರೂ ಇದ್ರ ಬಗ್ಗೆ ಹೇಳುದಿದ್ರೆ ಹೇಳ್ಬೋದು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಭಗವಂತ ಕರ್ಮದಲ್ಲಿ ಹೇಳ್ತಾನಲ್ವಾ ಮಾತಾಜಿ, ನಾವು ಮಾಡುವಂತಹ ಕರ್ಮದ ಫಲ ಪಾಪ ಪುಣ್ಯ ಆಗ್ಲಿಕ್ಕೆ ನಮ್ಮ ಭಾವವೇ ಮುಖ್ಯ ಆಗತ್ತೆ ಅಂತ. ಇಲ್ಲಿ ಪ್ರಭುಜಿಯ ಉದ್ದೇಶ ಅಲ್ಲಿ ತುಳಸಿ ಗಿಡ ಪವಿತ್ರತೆ, ಕೃಷ್ಣನಿಗೆ ಪ್ರಿಯವಾದದ್ದು, ಕಳೆ ತೆಗೆದು ಹಾಕುವಂತಹ ಅವಶ್ಯಕತೆ ಇದೆ ಅಲ್ಲಿ ಅಲ್ವಾ. ಸೊ ನಾವು ಹಾನಿ ಮಾಡ್ತಾ ಇಲ್ಲ ಬೇರೆ ಗಿಡಕ್ಕೆ. ಸೊ ಅವಾಗ ಅದು ಪಾಪ ಅಲ್ಲ, ಉದ್ದೇಶ ಒಳ್ಳೇದಿದೆ ಅಲ್ವಾ. ನಾವು ಮಾಡುವಾಗ ಕರ್ಮ ಮನಸ್ಸು ಶುದ್ಧವಾಗಿರ್ಬೇಕು ಅಂತ ಕೃಷ್ಣನೇ ಹೇಳ್ತಾನೆ. ಕೃಷ್ಣನ ಸ್ಮರಣೆ ಮಾಡಿ ಶುದ್ಧ ಭಾವದಿಂದ